ಎರಡನೆಯ ದಿನವಾದ ಇಂದಿನ ಈ ಸಂಧ್ಯಾ ಕಾಲದಲ್ಲಿ ಮಳೆಯ ಸಿಂಚನದ ಈ ಶುಭ ಸೂಚನೆಯಾದ ಬೆಂಗಳೂರು ವಿಶ್ವವಿದ್ಯಾನಿಲಯದ ನಿವೃತ್ತ ಕುಲಸಚಿವರಾಗಿರುವಂತಹ ಪ್ರೊಫೆಸರ್ ಚಿನ್ನಪ್ಪ ಗೌಡರು ಹಾಗೆ ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆಗಿರುತ್ತಾರೆ ಮಂಗಳೂರು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರುವಂತಹ ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ, ಮಂಗಳೂರಿನ ಉದ್ಯಮಿಗಳಾಗಿರುವಂತಹ ಶ್ರೀಮತಿ ಸದಾಶಿವ, ಮುಂಬಯಿಯ ಹಿರಿಯ ಸಾಹಿತಿಗಳಾಗಿರುವಂತಹ ಶ್ಯಾಮಲ ನಾಡೂರು, ಜೊತೆಗೆ ಗೌರವದ ಅಡಕ ಶ್ರೀ ಭಗವತಿ ಕ್ಷೇತ್ರದ ಆಡಳಿತ ಮುಖ್ಯಸ್ಥರಾಗಿರುವ ಶ್ರೀಯುತ ರವಿ ಕಾರಣವರು, ಮಂಗಳೂರು ದಕ್ಷಿಣ ವಲಯ ಕ್ಷೇತ್ರದ ಸಮನ್ವಯ ಅಧಿಕಾರಿಯಾಗಿರುವ ಡಾಕ್ಟರ್ ಪ್ರಶಾಂತ್ ಕೆ, ಅನುದಾನಿತ ಉಚ್ಚಿನ ಭೂಮಿ ಕಾರ್ಯಕ್ರಮವನ್ನು ಆರಂಭಿಸುವಲ್ಲಿ ಮೊದಲಿಗೆ ಪ್ರಾರ್ಥನೆ ಅನುದಾನಿತ ಭೂವಿ ಶಾಲಾ ವಿದ್ಯಾರ್ಥಿನಿಯರಿಂದ. ಶರಣು ನಿನಗೆ ಶರಣು ವಿನಾಯಕ ವಿನಾಯಕ ವಿದ್ಯಾದಾಯಕ ದೇವ ವಿನಾಯಕ ವಿದ್ಯಾದಾಯಕ ದೇವ ಶರಣು ನಿನಗೆ ಶರಣು ವಿನಾಯಕ ಶರಣು ನಿನಗೆ ಶರಣು ಪಾಶಾಂಕುಶಧರ ಮೂಷಿಕ ವಾಹನ ಸರ್ವಾಲಂಕೃತನೇ ಗಜಾನನ ಪಾಶಾಂಕುಶಧರ ಮೂಷಿಕ ವಾಹನ ಸರ್ವಾಲಂಕೃತನೇ ಗಜಾನನ ಆದಿಪೂಜಿತ ನೀನು ವೇದ ವಂದಿತ ನೀನು ಆದಿಪೂಜಿತ ನೀನು ವೇದ ವಂದಿತ ನೀನು ಮೋದಕ ಪ್ರಿಯ ನೀನು ಗಣಾಧಿಪ ಶರಣು ನಿನಗೆ ಶರಣು ವಿನಾಯಕ ಶರಣು ನಿನಗೆ ಶರಣು ವಿನಾಯಕ ವಿನಾಯಕ ವಿದ್ಯಾದಾಯಕ ದೇವ ವಿನಾಯಕ ವಿದ್ಯಾದಾಯಕ ದೇವ ಶರಣು ನಿನಗೆ ಶರಣು ಎಂದು ಸಾರಿರುವಂತಹ ಉನ್ನತ ಆದರ್ಶಮಯ ಸಂಸ್ಕೃತಿ ನಮ್ಮದು. ಈ ಸಂಸ್ಕಾರವನ್ನು ಪ್ರತಿ ಸಂದರ್ಭಗಳಲ್ಲೂ ಆಚರಿಸುತ್ತಲೇ ಬಂದವರು ನಾವು. ಈ ಹೊತ್ತು ಈ ವೇದಿಕೆಯಲ್ಲೂ ಕೂಡ ಈ ಸಂಸ್ಕೃತಿಯನ್ನು ಮರೆಯುವಂತೆಲ್ಲ ಆಗಮಿಸಿರುವ ಬಂಧು ಬಾಂಧವರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಲಿದ್ದಾರೆ ನಮ್ಮ ಈ ಸಂಸ್ಥೆಯ ಹಳೆ ವಿದ್ಯಾರ್ಥಿಯಾಗಿರುವ ಶ್ರೀಯುತ ಜಯನ್ ಸಂಕು. ಇವತ್ತಿನ ಈ ಒಂದು ಎರಡನೇ ದಿನದ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾಕ್ಟರ್ ಕೆ ಚಿನ್ನಪ್ಪ ಗೌಡ, ನಿವೃತ್ತ ಕುಲಪತಿಗಳು, ಮಂಗಳೂರು ವಿಶ್ವವಿದ್ಯಾನಿಲಯ ಮಂಗಳ ಗಂಗೋತ್ರಿ, ಇವರು ವಹಿಸಬೇಕಾಗಿ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಇವರುಗಳು ಜಾನಪದ ವಿದ್ವಾಂಸರು ಕೂಡ ಹೌದು, ಹಾಗೆ ನಮ್ಮ ಈ ಪರಿಸರಕ್ಕೆ ತುಂಬ ಪರಿಚಿತರು ಕೂಡ ಹೌದು. ಹಲವಾರು ಕಾರ್ಯಕ್ರಮಗಳಲ್ಲಿ ಈ ಪರಿಸರದಲ್ಲಿ ಭಾಗವಹಿಸಿದವರು. ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ, ಈ ಒಂದು ಸಭಾ ವೇದಿಕೆಯ ಅಧ್ಯಕ್ಷರಾಗಿ ಆತ್ಮೀಯವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಒಂದು ಸಭಾ ವೇದಿಕೆಯಲ್ಲಿ ಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಇನ್ನೋರ್ವರು ವಿಶೇಷ ಅಭ್ಯಾಗತರಾಗಿ ನಮ್ಮೊಂದಿಗೆ ಇದ್ದಾರೆ. ಶ್ರೀ ಮೊಹಮ್ಮದ್ PS. ಇವರುಗಳು ಇದೇ ಶಾಲೆಯಲ್ಲಿ, ಇದೇ ಪ್ರೌಢಶಾಲೆಯಲ್ಲಿ ಅಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಆತ್ಮೀಯವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದೆ. ಹಾಗೆ ಇನ್ನೋರ್ವರು ಹಾಗೆ ಹಾಗೆ ಹರಿಶಣ್ಣ
ತಕ್ಕಂತಹ ಎಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ನೀಡುತ್ತಾ ಉದ್ಯಾವರದ ಬೀಚ ಬೆಳ್ಚಪಾಡರು ಹಾಗೂ ಮಂಗಳೂರಿನ ಮಂಜಪ್ಪನವರ ಶತ ಪ್ರಯತ್ನದಿಂದ 1914ರಲ್ಲಿ ಬಂಗ್ಲೆ ಎಂಬಲ್ಲಿ ಚಿಕ್ಕ ಗುಡಿಸಿನಲ್ಲಿ ಆರಂಭವಾದ ಶಾಲೆ 1918ರವರೆಗೆ 2 ಬಾರಿ ಮುಚ್ಚಲ್ಪಟ್ಟಿತು. ಎಂದರೆ ಬಡ ಅನಕ್ಷರಸ್ಥ ಹಿರಿಯರಿಗೆ ಮಕ್ಕಳನ್ನು ಶಾಲೆಗೆ ಕಳಿಸುವ ಆಸಕ್ತಿ ಇರಲಿಲ್ಲ. ಮೊದಲನೇ ಜಾಗತಿಕ ಯುದ್ಧ ಆರಂಭವಾದಾಗ ಬಡತನದಲ್ಲಿ ಬಳಲಬೇಕಾಯಿತು. ಮುಂಬೈಗೆ ಹೋದ ಬಂಧುಗಳಿಗೆ ಊರಿನವರಿಗೆ ಮುಂಬೈಯ ವಿಷಯ ತಿಳಿಯಲು ಕಷ್ಟವಾಯಿತು. ಆಗ ರಾಮಪ್ಪ ಮಾಸ್ತರರು ಜನರಿಗೆ ವಿದ್ಯೆಯ ಮಹತ್ವವನ್ನು ತಿಳಿಸಿ ಹೇಳಿ ಪುನಃ ಶಾಲೆಯನ್ನು ಆರಂಭ ಮಾಡುವ ಹಠ ತೊಟ್ಟರು. ಪ್ರಾರ್ಥನೆ ಆಡುವಾಗಂತೂ ಮಳೆ ಬಹಳಷ್ಟು ಬಿರುಸಾಗಿ ನಮ್ಮೆಲ್ಲರನ್ನ ನನ್ನ ಸರ್ ಪಕ್ಕದಲ್ಲಿದ್ದರು ಹೇಳ್ತಾ ಇದ್ದೇವೆ, ಯಾಕಂದರೆ ಅವರಷ್ಟು ಮಾತುಗಾರಿಕೆ ಅಂತೂ ಗೊತ್ತಿಲ್ಲ, ಅನುಭವದ ಮೇಲೆ ಮಾತಾಡ್ತಾ ಇರುವಂಥದ್ದು. ಆ ಸಂದರ್ಭದಲ್ಲಿ ಅನಿಸ್ಕೊಂಡೆ, ಪ್ರಾರ್ಥನೆ ಮಾಡುವಾಗಲೇ ಹೀಗೆ ಇನ್ನು ಮುಂದೆ ಹೇಗಪ್ಪ ಅಂತೇಳಿ. ಎಲ್ಲ ನೋಡ್ತಾ ಇರುವಂಥ ನನ್ನೆಲ್ಲ ಬಂಧುಗಳು ಚಪ್ಪರದೊಳಗಡೆ ಇದ್ದಾರೆ, ನಮ್ಮ ಪರಿಸ್ಥಿತಿ ಏನು ಅಂತೇಳಿ. ಖಂಡಿತವಾಗಿಯೂ ಸ್ನೇಹಿತರೆ, ಈಗಾಗಲೇ ಲಕ್ಷ್ಮೀ ಟೀಚರ್ ಪ್ರಾಸ್ತಾವಿಕತೆಯಲ್ಲಿ ಮಾತಾಡುವಾಗ ಅವರ ಮಾತಿಗಿಂತಲೂ ಅವರ ಮನಸ್ಸು ಎಷ್ಟು ಪುಲಕಿತವಾಗಿರ್ತಿತ್ತು ಅಂತ ಹೇಳಿದರೆ, ನಿಂತಲ್ಲಿ ಯಾರೋ ಒಂದು ಹದಿಹರೆಯದ ಹುಡುಗಿ ತನ್ನ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳುವ ಹಾಗೆ ಇತ್ತು. ನಾನು ಮೊದಲನೇದಾಗಿ ಆ ತಾಯಿಗೆ ವಂದಿಸ್ತೇನೆ, ಈ ವಿದ್ಯಾ ಮಾತೆಗೆ, ವಿದ್ಯಾ ದೇಗುಲಕ್ಕೆ ವಂದಿಸ್ತೇನೆ. ಇದು ಭಾಗ್ಯವಯ್ಯ ಅಂತೇಳಿ ನಾನು ಅನಿಸ್ಕೊಳ್ತಾ ಇದ್ದೆ. ನನ್ನ ಬರ್ತ್ಡೇ ಡೇಟನ್ನು ನೆನಪು ಮಾಡ್ತಾ ಇದ್ದೆ, 1912. ದೇವರೇ, ಅನಂತರ ಮತ್ತೆ ವಜ್ರ ಮಹೋತ್ಸವ, ಬಹುಶಃ ಸರ್ ಹೇಳ್ತಾ ಇದ್ರು ವಜ್ರ ಮಹೋತ್ಸವಕ್ಕೆ ನಾನು ಬಂದಿದ್ದೆ ಅಂತೇಳಿ. ನಾನಾಗ ಪುಟ್ಟ ಮಗು ಇದೆ ಅಂತೇಳಿ ನನ್ನನ್ನೇ ಅನಿಸ್ಕೊಂಡೆ. ಅದೇ ರೀತಿ ಇವತ್ತು ಹಿರಿಯರು ಮಾಡಿದಂತಹ ಈ ಒಂದು ದೇಗುಲವನ್ನು ಇವತ್ತು ನಾವು ಬಹಳಷ್ಟು ಕಡೆ ನಾವು ಗಮನಿಸ್ತಾ ಇರ್ತೇವೆ. ಭಾಳಷ್ಟು ವಿದ್ಯಾಸಂಸ್ಥೆಗಳು, ಸಂಘ ಸಂಸ್ಥೆಗಳು ಹುಟ್ಟಿ ಬೆಳೆಯುತ್ತೆ. ಹಬ್ಬ ಅಂದರೆ 10 ವರ್ಷ, ತದನಂತರ ಅದರ ಬೆಳ್ಳಿ ಹಬ್ಬ, ಸ್ವರ್ಣ ಮಹೋತ್ಸವಕ್ಕೆ ಅದರ ಅಡಿಪಾಯನೇ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ಹಳೆ ಬೇರು ಹೊಸ ಚಿಗುರು ಸೇರಿದೊಡೆ ಮರ ಸೊಬಗು ಅಂತೇಳಿ ಕವಿ ಖಂಡಿತವಾಗಿಯೂ ಆ ದಿವಸ ಹೇಳಿದ ಮಾತಿಗೆ ಇವತ್ತು ಬರೀ ಒಂದು ಹೊಸ ಚಿಗುರಾಗಿ ಇವತ್ತು ಮರ ಆಗಲಿಲ್ಲ, ಅದು ಫಲ ಪುಷ್ಪಗಳನ್ನು ಕೊಟ್ಟು ಇಡೀ ದೇಶದಾದ್ಯಂತ ಉಚ್ಚಿಲ ಭೋವಿ ಶಾಲೆಗಳು ಅಂತ ಸಂಸ್ಕಾರ ಅವರ ಪ್ರತಿಭೆಗಳಿಗೆ ಸಾಕಾರ ಕೊಡುವಲ್ಲಿ ಖಂಡಿತವಾಗಿ ಕ್ಷೇತ್ರದಲ್ಲಿ ಮತ್ತೊಂದು ವಿದ್ಯಾಸಂಸ್ಥೆ ಎಲ್ಲೂ ಇಲ್ಲ ಅಂತ ಎಂಬುದು ನನ್ನ ಭಾವನೆ. ವಿಶೇಷವಾಗಿ ಅದು ಯಾವುದೇ ಧರ್ಮ ಇರಲಿ, ಯಾವುದೇ ಒಂದು ಜಾತಿ ಇರಲಿ, ಎಲ್ಲ ಮಕ್ಕಳನ್ನು ಒಂದುಗೂಡಿಸಿ ಕೇವಲ ಮಕ್ಕಳಿಗೆ ಮಾತ್ರ ಅಲ್ಲ, ಅದರ ಜೊತೆಗೆ ಅವರ ಪೋಷಕರಲ್ಲಿ ಕೂಡ ಇರುವಂತಹ ಶಕ್ತಿ ಸಾಮರ್ಥ್ಯದ ಜೊತೆ ಎಲ್ಲರನ್ನ ಒಗ್ಗೂಡಿಸಿಕೊಂಡು ಇವತ್ತು ಈ ವಿದ್ಯಾಸಂಸ್ಥೆಯನ್ನು ನಡೆಸುವಂಥ ನನ್ನ ಎಲ್ಲ ಆಡಳಿತ ಮಂಡಳಿಯ ಎಲ್ಲರನ್ನ ಕೂಡ ನಾನು ಖಂಡಿತವಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಸ್ನೇಹಿತರೆ. ಬಹುಶಃ ಇಲ್ಲಿ ಇವತ್ತು ಭಾಳಷ್ಟು ಶಿಕ್ಷಕರಿಗೆಲ್ಲ ಸನ್ಮಾನ ಗೌರವದ ಅರ್ಪಣೆಯನ್ನು ಕೂಡ ಮಾಡಲಿಕ್ಕೆ ಇದ್ದೀರಾ. ಇಂಥ ಸಂದರ್ಭದಲ್ಲಿ ಹೇಳುವುದೊಂದೇ, ಸನಾತನ ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತೇವೆ, ಭಾರತ ದೇಶದ ಸಂಸ್ಕೃತಿಯ ಬಗ್ಗೆ ಮಾತಾಡ್ತೇವೆ. ಈ ಸಂಸ್ಕೃತಿ ಸಂಸ್ಕಾರ ಉಳಿಬೇಕಿದ್ರೆ ಅದು ಯಾವ ಜಾತಿ ಇರಲಿ, ಯಾವುದೇ ಧರ್ಮ ಇರಲಿ, ನಾವು ನಮ್ಮತನವನ್ನು ಯಾವಾಗ ಉಳಿಸ್ಕೊಂಡು ಗಟ್ಟಿಯಾಗಿರ್ತೇವ ಆಗ ನಮ್ಮ ಧ್ವನಿ ಗಟ್ಟಿ ಆಗುತ್ತೆ, ನಾವು ಬೆಳೆಯುವಂಥ ದಾರಿ ನೇರವಾಗಿರುತ್ತೆ, ಇಂಥ ವಿದ್ಯಾಸಂಸ್ಥೆಗಳಿಗೆ ಪೂರಕವಾಗಿ ಜನಸ್ಪಂದನೆ ಇರುತ್ತೆ ಅಂತ ಇವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಶತಮಾನೋತ್ಸವ ಆಚರಣಾ ಸಮಿತಿಯ ಅಧ್ಯಕ್ಷರಾಗಿರುವಂತಹ NG ಮೋಹನ್ ದಯವಿಟ್ಟು ವೇದಿಕೆಗೆ ಬರಬೇಕು. ಕೀರ್ತಿಶೇಷ ಐತಪ್ಪ ಮಾಸ್ಟರ್ ಅವರು 1923ರಿಂದ 1966ರವರೆಗೆ 31 ವರ್ಷ ಸೇವೆ ಸಲ್ಲಿಸಿದಂತಹ ಒಬ್ಬ ಸಾಧು ಸರಳ ಸಜ್ಜನಿಕೆಯ ವ್ಯಕ್ತಿತ್ವ. ಆನಂತರ ಕೀರ್ತಿಶೇಷ ಯು ತಿಮ್ಮಪ್ಪ 1932ರಿಂದ 1968ರವರೆಗೆ 37 ವರ್ಷದ ಒಂದು ಸೇವೆಯನ್ನು ಸಲ್ಲಿಸಿದವರು. ಒಳ್ಳೆಯ ನಟ, ನಾಟಕಕಾರ, ಕಲಾವಿದ. ಹಾಗೆ ಪರಮೇಶ್ವರಿ 1941ರಿಂದ 1968ರವರೆಗೆ 30 ವರ್ಷದ ಒಂದು ನಿಷ್ಠಾವಂತ ಸೇವೆಯನ್ನು ಈ ಶಿಕ್ಷಣ ಸಂಸ್ಥೆಗಾಗಿ ಸಲ್ಲಿಸಿದವರು. ಶ್ರೀಮತಿ ರುಕ್ಮಿಣಿ 1944ರಿಂದ ಸೇವೆ ಸಲ್ಲಿಸಿದವರು. 35 ವರ್ಷ ಈ ಸಂಸ್ಥೆಗೆ ಸೇವೆ ಸಲ್ಲಿಸಿದ್ದಾರೆ. ಅವರ ಜೊತೆಗೆ ಅವರ ಅವಳಿಯಾದಂತಹ
ಸತ್ಯಭಾಮ ಅವರು ಕೂಡ 1944ರಿಂದ ಈ ಸಂಸ್ಥೆಗೆ 35 ವರ್ಷದ ಸುದೀರ್ಘ ಸೇವೆ. ಇಬ್ಬರು ಕೂಡ ಅವಳಿಗಳು. ಮಕ್ಕಳಿಗೆ ಅಕ್ಷರಾಭ್ಯಾಸದಲ್ಲಿ ಒಳ್ಳೆಯ ಒಂದು ಉತ್ತೇಜನವನ್ನು ಕೊಟ್ಟು ಶಿಸ್ತಿನ ಆ ಒಂದು ಸಿಪಾಯಿಗಳಾಗಿ ಈ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿದವರು. ಆನಂತರ ಶ್ರೀಮತಿ ಪ್ರಭಾವತಿ 1947ರಿಂದ 1985ರವರೆಗೆ 35 ವರ್ಷದ ಒಂದು ಒಳ್ಳೆಯ ಸೇವೆಯನ್ನು ತನ್ನ ಸರಳ ಸಜ್ಜನ ವ್ಯಕ್ತಿತ್ವದಲ್ಲಿ ಈ ಸಂಸ್ಥೆಗೆ ಸಲ್ಲಿಸಿದವರು. ಆನಂತರ ಕೀರ್ತಿಶೇಷ ರತ್ನಬಾಯಿ 1949ರಿಂದ 1970ರವರೆಗೆ 21 ವರ್ಷದ ಒಂದು ಒಳ್ಳೆಯ ಸೇವೆ, ಸರಳ ವ್ಯಕ್ತಿತ್ವದವರು. ಹಾಗೆಯೇ ಸರಸ್ವತಿ UB 1951ರಿಂದ 1991ರವರೆಗೆ 38 ವರ್ಷದ ಸುದೀರ್ಘ ಸೇವೆ. ಈ ಸಮಯದಲ್ಲಿ 15 ವರ್ಷ ಮುಖ್ಯೋಪಾಧ್ಯಾಯಿನಿಯಾಗಿ ಈ ಸಂಸ್ಥೆಗೆ ಸೇವೆ ಸಲ್ಲಿಸಿದವರು. ಪ್ರತಿಭಾನ್ವಿತರಾಗಿ ಗಣಿತ ಮತ್ತು ವಿಜ್ಞಾನದಲ್ಲಿ ಮಕ್ಕಳಿಗೆ ವಿಶೇಷವಾಗಿ ತನ್ನ ಕಲಿಕೆಯ ಆಸಕ್ತಿಯನ್ನು ತೋರ್ಪಡಿಸಿದವರು. ಹಾಗೆಯೇ ಬೀರಪ್ಪ 1957ರಿಂದ 1975ರವರೆಗೆ 25 ವರ್ಷ ಈ ಸಂಸ್ಥೆಗೆ ಸೇವೆ ಸಲ್ಲಿಸಿದವರು. 7 ವರ್ಷ ಸಹ ಶಿಕ್ಷಕರಾಗಿ, 18 ವರ್ಷ ಸುದೀರ್ಘ ಕಾಲ ಮುಖ್ಯೋಪಾಧ್ಯಾಯರಾಗಿ ಶಿಸ್ತು ಮತ್ತು ಆದರ್ಶದಿಂದ ಸೇವೆ ಸಲ್ಲಿಸಿದವರು. ಅವರು ಕೂಡ ಒಬ್ಬ ಒಳ್ಳೆಯ ನಟ, ನಾಟಕಕಾರ, ಕಲಾವಿದ. ಹಾಗೆಯೇ ಕೀರ್ತಿಶೇಷ ಎಸ್ ಕಮಲ 1952ರಿಂದ 1990ರವರೆಗೆ 38 ವರ್ಷ ಕನ್ನಡ ಪಂಡಿತರಾಗಿ ಈ ಶಿಕ್ಷಣ ಸಂಸ್ಥೆಗೆ ಸೇವೆ ಸಲ್ಲಿಸಿದವರು. ಹಾಗೆಯೇ ಕೀರ್ತಿಶೇಷ ಗೋಪಾಲ್ ಬೋಳಾರ್ 1966ರಿಂದ 1997ರವರೆಗೆ 31 ವರ್ಷ ಶಿಕ್ಷಣ ಸಂಸ್ಥೆಗೆ ಸೇವೆ ಸಲ್ಲಿಸಿದವರು. 1 ವರ್ಷ ಮುಖ್ಯೋಪಾಧ್ಯಾಯರಾಗಿಯೂ ಸೇವೆ ಸಲ್ಲಿಸಿ ಶಿಕ್ಷಣ ಸಂಸ್ಥೆಯಿಂದ ಸ್ವನಿವೃತ್ತಿ ಪಡೆದವರು. ಒಳ್ಳೆಯ ಕಲಾವಿದ, ನಾಟಕಕಾರ, ಪ್ರಸಾದನ ಕಲಾವಿದ, ವೇಷಭೂಷಣ. ಅವರ ಹೆಸರು ಬಹುಶಃ ಮಂಗಳ ಆರ್ಟ್ಸ್ ಅಂತ ಹೇಳಿದ ಕೂಡಲೇ ಎಲ್ಲರಿಗೂ ಗೊತ್ತಾಗ್ತದೆ, ಅಂತಹ ಒಬ್ಬ ಒಳ್ಳೆಯ ಕಲಾವಿದ. ಆನಂತರ ಶ್ರೀಮತಿ ಸುಮಿತ್ರ, ಕೀರ್ತಿಶೇಷ ಸುಮಿತ್ರ 1977ರಿಂದ 2007ರವರೆಗೆ 30 ವರ್ಷ ಸುದೀರ್ಘ ಕಾಲ ಈ ಶಿಕ್ಷಣ ಸಂಸ್ಥೆಗೆ ಸೇವೆ ಸಲ್ಲಿಸಿದವರು. 27 ವರ್ಷ ಸಹ ಶಿಕ್ಷಕಿಯಾಗಿ, 3 ವರ್ಷ ಮುಖ್ಯೋಪಾಧ್ಯಾಯಿನಿಯಾಗಿ ಸೇವೆ ಸಲ್ಲಿಸಿದವರು. ಆದರ್ಶ ಮತ್ತು ಶಿಸ್ತಿನ ಸಿಪಾಯಿಯಾಗಿ ಸಂಸ್ಥೆಯನ್ನು ಬೆಳೆಸಿದವರು. ಅವರು ಕೂಡ ಸ್ವಯಂ ನಿವೃತ್ತಿ, ಅನಾರೋಗ್ಯದ ಕಾರಣದಿಂದಾಗಿ ಸ್ವಯಂ ನಿವೃತ್ತಿ ಪಡೆದವರು. ಒಳ್ಳೆಯ ಶಿಕ್ಷಕಿಯಾಗಿ ಸಂಸ್ಥೆಗೆ ಸೇವೆ ಸಲ್ಲಿಸಿದವರು. ಹೀಗೆ 12 ಮಂದಿ ಕೀರ್ತಿಶೇಷರನ್ನು ಹೆಚ್ಚಿನವರು ಅವರಿಗೆ ಗುರುಗಳಾಗಿ ಅವರು ಸೇವೆ ಸಲ್ಲಿಸಿದವರು ಇಲ್ಲಿರುವವರಿಗೆ. ಅಂತಹ ಆ ಮಹಾನ್ ಚೇತನಗಳನ್ನು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಳುತ್ತಾ ಉಚ್ಚಿಲ ಬೋವಿ ಪ್ರಾಥಮಿಕ ಶಿಕ್ಷಣ ಸಂಸ್ಥೆ ಅಂದರೆ ಉಚ್ಚಿಲ ಬೋವಿ ಶಿಕ್ಷಣ ಸಂಸ್ಥೆಯ ಪ್ರಾಥಮಿಕ ಶಾಲೆಗೆ ತಮ್ಮ ಸೇವೆಯನ್ನು ಮುಡಿಪಾಗಿಟ್ಟು, ಅದು ಕೂಡ ಎಲ್ಲರೂ ಹೆಚ್ಚಿನವರು 20 ವರ್ಷ, 25 ವರ್ಷ, 30 ವರ್ಷ, 38 ವರ್ಷದ ಸುದೀರ್ಘ ಸೇವೆ ಸಲ್ಲಿಸಿ ಈ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದವರು. ಎಲ್ಲರೂ ಹೆಚ್ಚಿನವರು ಕಲಾವಿದರು. ಇದರಲ್ಲಿ ವಿಶೇಷ ಅಂತ ಹೇಳಿದರೆ ನಟ, ನಾಟಕಕಾರ, ಕಲಾವಿದರಾಗಿ ಸೇವೆ ಸಲ್ಲಿಸಿದವರು. ಅಂತಹ ಇತಿಹಾಸದ ಪರಂಪರೆಯ ಆ ವ್ಯಕ್ತಿಗಳನ್ನು, ಆ ಕೀರ್ತಿಶೇಷ ನಿವೃತ್ತ ಅಧ್ಯಾಪಕರನ್ನು ನಾವಿಂದು ನೆನಪು ಮಾಡಿಕೊಳ್ತಾ ಇದ್ದೇವೆ. ಅವರಿಗೆ ನಮ್ಮ ಈ ಒಂದು ಶತಮಾನದ ಸಂಭ್ರಮದಲ್ಲಿ ಆ ಆದಮ್ಯ ಚೇತನಗಳು ಇಂದು ತಮ್ಮ ಆ ಒಂದು ಪ್ರಫುಲ್ಲಿತ ಮನದಿಂದ ತಮ್ಮ ಈ ಒಂದು ಶತಮಾನದ ಸಂಭ್ರಮವನ್ನು ಅಲ್ಲಿಂದಲೇ ವೀಕ್ಷಿಸುತ್ತಿರಬಹುದು ಎನ್ನುವಂತಹ ಅಚಲವಾದ ನಂಬಿಕೆಯಿಂದ ಅವರಿಗೆ ನಮ್ಮ ನುಡಿ ನಮನಗಳನ್ನು ಮೂರೂರ ಬೋವಿ ಮೋಯ ಮಹಾಸಭಾ ಮತ್ತು ಉಚ್ಚಿಲ ಬೋವಿ ಶಿಕ್ಷಣ ಸಂಸ್ಥೆಯ ಶತಮಾನೋತ್ಸವ ಸಮಿತಿ ಹಾಗೂ ಎಲ್ಲ ಊರ ಸಜ್ಜನ ಸಾರ್ವಜನಿಕ ಬಂಧುಗಳ ಪರವಾಗಿ ಅವರಿಗೆ ಅತ್ಯಂತ ಭಕ್ತಿ ನಮನದ ನುಡಿ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರೂ ಅವರನ್ನೊಮ್ಮೆ ನೆನಪಿಸಿಕೊಳ್ಳುವಂತೆ ತಮ್ಮ ಕರತಾಡನದ ಆ ಮೂಲಕವಾಗಿ ಅವರನ್ನು ನಮ್ಮ ಕಣ್ಣ ಮುಂದೆ ಒಮ್ಮೆ ನೆನಪಿಸಿಕೊಳ್ಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ಇದೀಗ ಈ ಶಿಕ್ಷಣ ಸಂಸ್ಥೆಗೆ ಸುದೀರ್ಘ ಕಾಲ ಸೇವೆ ಸಲ್ಲಿಸಿ ನಿವೃತ್ತಿ ಪಡೆದು ನಿವೃತ್ತಿಯ ನಂತರವೂ ವಿಶ್ರಾಂತ ಜೀವನದಲ್ಲಿಯೂ ಶಾಲೆಯ ಎಲ್ಲ ಚಟುವಟಿಕೆಗಳಿಗೆ ತಮ್ಮ ಕೊಡುಗೆಯನ್ನು ನೀಡುತ್ತಿರುವಂತಹ 12 ಮಂದಿ ಶಿಕ್ಷಕರು, ಅದರಲ್ಲಿ 10 ಮಂದಿ ನಿವೃತ್ತಿ, 2 ಮಂದಿ ಈಗಲೂ ಶಿಕ್ಷಕರಾಗಿ ಸೇವೆ ಸಲ್ಲಿಸುವವರು ನಮ್ಮ ಕಣ್ಣ ಮುಂದೆ ಇದ್ದಾರೆ. ಅವರನ್ನು ಇಲ್ಲಿ ಕೂಡ ಹೆಚ್ಚಿನವರು ಕಲಾವಿದರು, ನಟ, ನಾಟಕಕಾರರು, ಪ್ರಸಾದನ ಕಲಾವಿದರು, ತಮ್ಮದಾದಂತಹ ಆರ್ಟ್ಸ್ ಸಂಸ್ಥೆಯನ್ನು ಕಟ್ಟಿಕೊಂಡವರು. ಉದಾಹರಣೆಗೆ ಧರಣಪ್ಪ ಮಾಸ್ಟ್ರು ಸುಧಾ ಆರ್ಟ್ಸ್ನ ಮೂಲಕವಾಗಿ ನಾಡಿನಲ್ಲಿ ಚಿರಪರಿಚಿತರು, ಆನಂದ ಮಾಸ್ಟ್ರು ಮಧು ಆರ್ಟ್ಸಿನ ಮೂಲಕವಾಗಿ ನಾಡಿಗೆ ಚಿರಪರಿತರು. ಹೀಗೆ ಒಬ್ಬೊಬ್ಬವರು ಒಂದೊಂದು ವಿಶೇಷ ವ್ಯಕ್ತಿತ್ವವನ್ನು ಪಡೆದವರು. ಅಂತಹ 10 ಮಂದಿ ನಿವೃತ್ತ ಶಿಕ್ಷಕರನ್ನು ಸನ್ಮಾನಿಸುವಂತಹ ಸೌಭಾಗ್ಯ ಉಚ್ಚಿಲ ಬೋವಿ ಶಿಕ್ಷಣ ಸಂಸ್ಥೆಯ ಈ ಒಂದು ಶತಮಾನದ ಸಂಭ್ರಮದಲ್ಲಿ ನಮಗೆ ದೊರಕಿದೆ. ಹಿರಿಯರಾಗಿ ಶ್ರೀ ಕೆ ಅಣ್ಣಪ್ಪ ಗಟ್ಟಿಯವರು ನಮ್ಮ ಎದುರು ಇದ್ದಾರೆ. ಅವರು ಬರುವಾಗಲೇ ಎಲ್ಲರೂ ಎದ್ದು ನಿಂತು ಅವರಿಗೆ
ನಮಸ್ಕಾರ ಸಲ್ಲಿಸುವಂತಹ ಒಂದು ವಿನಯತೆಯನ್ನು ಕಂಡಾಗಲೇ ಅವರು ಒಂದು ಎಷ್ಟು ಒಳ್ಳೆಯ ಅಧ್ಯಾಪಕರಾಗಿ ಶಿಕ್ಷಣ ಸಂಸ್ಥೆಗೆ ಸೇವೆ ಸಲ್ಲಿಸುತ್ತಾರೆ ಎನ್ನುವಂತಹದ್ದನ್ನು ಅರ್ಥ ಮಾಡಿಕೊಳ್ಳಬಹುದು. ಶಿಕ್ಷಕರಾಗಿ 1950ರಲ್ಲಿ ಸೇವೆಯನ್ನು ಆರಂಭಿಸಿ ವೃತ್ತಿ ಶಿಕ್ಷಕರಾಗಿ ಸಾಮಾನ್ಯ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ಎಲ್ಲರಲ್ಲೂ ಆತ್ಮೀಯರಾಗಿ ಜನಾನುರಾಗಿಯಾಗಿ 1979ರಲ್ಲಿ ನಿವೃತ್ತಿ ಪಡೆದು 29 ವರ್ಷದ ಸುದೀರ್ಘ ಸೇವೆಯನ್ನು ಸಲ್ಲಿಸಿ ಇದೀಗ ವಿಶ್ರಾಂತ ಜೀವನವನ್ನು ನಮ್ಮ ಕೊಲ್ಯದ ಸನಿಹದ ಕೊಲ್ಯದಲ್ಲಿ ನೆಮ್ಮದಿಯ ಸಂಸಾರದೊಂದಿಗೆ ಬಂಧು ಬಳಗದೊಂದಿಗೆ ನಡೆಸ್ತಾ ಇದ್ದಾರೆ ಹಿರಿಯರಾದಂತಹ ಶ್ರೀಯುತ ಕೆ ಅಣ್ಣಪ್ಪ ಗಟ್ಟಿಯವರು. ಆ ನಂತರದವರು ಶ್ರೀಮತಿ ಎ ಸರೋಜಿನಿ, ಶಾಲೆಯ ಹಳೆ ವಿದ್ಯಾರ್ಥಿನಿ, ಅಂದರೆ 2ನೇ ತಲೆಮಾರು. 1ನೇ ತಲೆಮಾರು ಶಿಕ್ಷಣ ಸಂಸ್ಥೆಯನ್ನು ಆರಂಭಿಸಿ ಶಿಕ್ಷಣವನ್ನು ಕಟ್ಟಿ ಬೆಳೆಸಿ ತಮ್ಮ ಕೊಡುಗೆಯನ್ನು ನೀಡಿದವರಾದರೆ ಆ ನಂತರದವರು ಇದೇ ಶಿಕ್ಷಣ ಸಂಸ್ಥೆಯಲ್ಲಿ ಕಲಿತವರು. ಆದರೂ ಅವರಿಗೆ ನಾವು ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ. ಅವರ ಈ ಗೌರವ ಅವರ ಮನೆಯವರಿಗೆ ಸಾರ್ವಜನಿಕ ಬಂಧುಗಳಿಗೆ ತಿಳಿಯಲಿ, ಅವರಿಗೆ ಗೌರವಾರ್ಪಣೆಯನ್ನು ನಾವು ಅವರಿಗೆ ತಲುಪಿಸುವಂತಹ ವ್ಯವಸ್ಥೆಯನ್ನು ಮಾಡುವ. ಶಾಲಾ ಹಳೆ ವಿದ್ಯಾರ್ಥಿನಿಯಾಗಿ 1956ರಲ್ಲಿ ಹಿಂದಿ ಶಿಕ್ಷಕಿಯಾಗಿ ಸೇವೆಯನ್ನು ಆರಂಭಿಸಿ 1996ರಲ್ಲಿ 40 ವರ್ಷದ ಸುದೀರ್ಘ ಸೇವೆಯಿಂದ ನಿವೃತ್ತಿ, 34 ವರ್ಷದ ಸಹ ಶಿಕ್ಷಕಿ ಸೇವೆ, 6 ವರ್ಷ ಮುಖ್ಯ ಶಿಕ್ಷಕಿಯಾಗಿ, ಹೀಗೆ 40 ವರ್ಷದ ಒಟ್ಟು ಸೇವೆ, ಆದರ್ಶ ಶಿಕ್ಷಕಿಯಾಗಿ ಜನಮೆಚ್ಚುಗೆ ಗಳಿಸಿದವರು. ಪ್ರಸ್ತುತ ಸಂಕೊಳಿಗೆ ತಮ್ಮ ಮನೆಯಲ್ಲಿ ನೆಮ್ಮದಿಯ ವಿಶ್ರಾಂತ ಜೀವನವನ್ನು ನಡೆಸ್ತಾ ಇದ್ದಾರೆ. ಹೀಗೆ ಅವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಸನ್ಮಾನಿಸ್ತಾ ಇದ್ದೇವೆ. ಆ ನಂತರದವರು ಈಗಿನ ತಲೆಮಾರಿಗೆ ಅತ್ಯಂತ ಹೆಚ್ಚು ಪರಿಚಿತರಾಗಿ ಈ ಶತಮಾನೋತ್ಸವ ಸಮಿತಿಯ ಗೌರವ ಅಧ್ಯಕ್ಷರಾಗಿ ವಿರಾಜಮಾನರಾಗಿರುವಂತಹ ಶ್ರೀಮತಿ ರೇವತಿ ಡಿ ಉಚ್ಚಿಲ್ರವರು. ಶ್ರೀಮತಿ ರೇವತಿ ದಾಮೋದರ್ ಉಚ್ಚಿಲ್ ಶಾಲಾ ಹಳೆ ವಿದ್ಯಾರ್ಥಿನಿಯಾಗಿ ಇದೇ ಶಾಲೆಯಿಂದ ಬಂದು 1966ರಲ್ಲಿ ಸಹ ಶಿಕ್ಷಕಿಯಾಗಿ, 1997ರಲ್ಲಿ ಮುಖ್ಯ ಶಿಕ್ಷಕಿಯಾಗಿ, 2004ರಲ್ಲಿ ನಿವೃತ್ತಿ ಪಡೆದವರು. 31 ವರ್ಷ ಸಹ ಶಿಕ್ಷಕಿ, 7 ವರ್ಷ ಮುಖ್ಯ ಶಿಕ್ಷಕಿಯಾಗಿ ಈ ಶಾಲೆಗೆ ಸೇವೆಯನ್ನು ಸಲ್ಲಿಸಿದವರು. ಅವರ ವಿಶೇಷತೆ ಅಂತ ಹೇಳಿದರೆ ಅವರು ಒಬ್ಬ ನೃತ್ಯಪಟು, ಸ್ವತಃ ನೃತ್ಯಪಟುವಾಗಿ ಈ ಶಾಲೆಯಲ್ಲಿ ನೃತ್ಯ ತರಬೇತಿ ಪಠ್ಯಕ್ರಮದಲ್ಲಿ ಅಳವಡಿಸಿಕೊಂಡು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಮಕ್ಕಳನ್ನು ವಿಶೇಷವಾಗಿ ಉತ್ತೇಜನ ಕೊಟ್ಟು ಬೆಳೆಸಿದವರು. ಅಂತಹ ಉತ್ತೇಜನದ ಮೂಲಕವಾಗಿ ಹಲವಾರು ಪ್ರಶಸ್ತಿಗಳನ್ನು ಶಾಲೆಗೆ ದೊರಕಿಸಿಕೊಡುವಲ್ಲಿ ಅವರು ಮುಖ್ಯ ಕಾರಣಕರ್ತರಾಗಿ ಅವರ ಆ ಕಾಲಘಟ್ಟದಲ್ಲಿ ಶಾಲೆಯನ್ನು ಒಂದು ಸಾಂಸ್ಕೃತಿಕ ಕೇಂದ್ರವಾಗಿ ಬೆಳೆಸುವಲ್ಲಿ ಬಹಳಷ್ಟು ಪರಿಶ್ರಮವನ್ನು ವಹಿಸಿದವರು ಶ್ರೀಮತಿ ರೇವತಿ ಡಿ ಉಚ್ಚಿಲ್ರವರು. ಮಂಗಳೂರು ತಾಲೂಕು ಮಟ್ಟದ ಜನಮೆಚ್ಚಿದ ಶಿಕ್ಷಕಿಯ ಪ್ರಶಸ್ತಿಯ ಗರಿಯನ್ನು ತಮ್ಮ ಮುಡಿಗೇರಿಸಿಕೊಂಡವರು. ಶಾಲಾ ಮಕ್ಕಳ ಸಂಖ್ಯಾಭಿವೃದ್ಧಿಗೆ, ಅಂದರೆ ಆ ಕಾಲಘಟ್ಟದಲ್ಲಿ ಕನ್ನಡ ಮಾಧ್ಯಮ ಮತ್ತು ಇಂಗ್ಲೀಷ್ ಮಾಧ್ಯಮ ಎನ್ನುವಂತಹ ಪೈಪೋಟಿಯಲ್ಲಿ ಶಾಲೆಗೆ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಹೆಚ್ಚು ಮಕ್ಕಳನ್ನು ಸೇರಿಸುವಂತಹ ಒಂದು ಪ್ರಯತ್ನ ಮಾಡಿ ಆ ಪ್ರಯತ್ನದಲ್ಲಿ ಸಫಲರಾದವರು. ಶಾಲೆಯ ಕೀರ್ತಿಯನ್ನು ಆ ಕಾಲಘಟ್ಟದಲ್ಲಿ ಉತ್ತುಂಗಕ್ಕೆ ಏರಿಸಿದಲ್ಲಿ ತಮ್ಮ ಕೊಡುಗೆಯನ್ನು ಬಹಳಷ್ಟು ನೀಡಿದವರು. ಹಳೆ ವಿದ್ಯಾರ್ಥಿಗಳ ಮೆಚ್ಚಿನ ಶಿಕ್ಷಕಿಯಾಗಿ ಅವರೊಂದು ಮಾತು ನಿನ್ನೆ ಹೇಳುವಾಗ ನಾನು ಕೇಳಿದೆ, ಈ ಶಾಲೆಯಲ್ಲಿ ವಿದ್ಯಾರ್ಥಿನಿಯಾಗಿ ಇದರ ರಜತ ಮಹೋತ್ಸವವನ್ನು ಕಂಡಿದ್ದಾರೆ, ಸ್ವರ್ಣ ಮಹೋತ್ಸವವನ್ನು ಕಂಡಿದ್ದಾರೆ, ವಜ್ರ ಮಹೋತ್ಸವವನ್ನು ಕಂಡಿದ್ದಾರೆ. ಇದೀಗ ನಮ್ಮೊಟ್ಟಿಗೆ ಶತಮಾನೋತ್ಸವದ ಈ ಸಂಭ್ರಮದಲ್ಲಿ ವೇದಿಕೆಯಲ್ಲಿ ನಮಗೆ ಮಾರ್ಗದರ್ಶಕರಾಗಿ ಶತಮಾನೋತ್ಸವ ಸಮಿತಿಯ ಗೌರವಾಧ್ಯಕ್ಷರಾಗಿ ನಿರಂತರವಾಗಿ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಅವರಿಗೆ ಅಭಿನಂದನೆಗಳು. ಮುಂದಕ್ಕೆ ಶ್ರೀ ಕೆ ಆನಂದ ಕುಮಾರ್, ನಾವೆಲ್ಲರೂ ಕರೆಯುವುದು ಆನಂದ ಮಾಸ್ಟ್ರು ಅಂತ ಹೇಳಿಕೊಂಡು 1979ರಲ್ಲಿ ಸಹ ಶಿಕ್ಷಕರಾಗಿ ಸೇವೆಯನ್ನು ಆರಂಭಿಸಿ 2013ರಲ್ಲಿ ನಿವೃತ್ತಿ ಪಡೆದು 34 ವರ್ಷಗಳ ಸುದೀರ್ಘ ಸೇವೆಯನ್ನು ಸಲ್ಲಿಸಿದವರು. ಉತ್ತಮ ನಾಟಕಕಾರ, ವಾಗ್ಮಿ, ಪ್ರಸಾದನ ಕಲಾವಿದ, ಸಾಮಾಜಿಕ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಸದಾ ಆಸಕ್ತಿಯಿಂದ ತೊಡಗಿಸಿಕೊಳ್ಳುವವರು, ವಿದ್ಯಾರ್ಥಿಗಳ ಹೃದಯ ಗೆದ್ದ ಒಬ್ಬ ಶಿಕ್ಷಕ. ಪ್ರಸ್ತುತ ಮಂಜೇಶ್ವರದ ಕುಂಜತೂರಿನ ತೂಮಿನಾಡಲ್ಲಿ ವಿಶ್ರಾಂತ ಜೀವನವನ್ನು ನಡೆಸ್ತಾ ಇದ್ದಾರೆ. ಮಧು ಆರ್ಟ್ಸ್ ಎನ್ನುವಂತಹ ಸಂಸ್ಥೆಯ ಮೂಲಕವಾಗಿ ತನ್ನ ಮಗನನ್ನು ಒಬ್ಬ ಕಲಾವಿದನನ್ನಾಗಿ ಬೆಳೆಸಿದ್ದಾರೆ. ಆನಂದ ಮಾಸ್ಟರ್ ಅವರು ನಮ್ಮೊಂದಿಗಿದ್ದಾರೆ, ಅವರಿಗೂ ಅಭಿನಂದನೆಗಳು. ಹಾಗೆಯೇ ಶ್ರೀಮತಿ ಹೇಮಾವತಿ ಯು ಶಾಲಾ ಹಳೆ ವಿದ್ಯಾರ್ಥಿನಿಯಾಗಿ 1979ರಲ್ಲಿ ಸಹ ಶಿಕ್ಷಕಿಯಾಗಿ ಶಾಲೆಗೆ ಸೇವೆಯನ್ನು ಆರಂಭಿಸಿದವರು. 2015ರಲ್ಲಿ ನಿವೃತ್ತಿಯನ್ನು ಪಡೆದು 36 ವರ್ಷಗಳ ಸುದೀರ್ಘ ಸೇವೆಯನ್ನು ಸಲ್ಲಿಸಿದವರು. ಉತ್ತಮ ಬೋಧಕಿಯಾಗಿ ಎಲ್ಲರಿಂದಲೂ ಪ್ರೀತಿ ಮೆಚ್ಚುಗೆಯನ್ನು ಪಡೆದವರು. ಕಣ್ವ ತೀರ್ಥದ ತಮ್ಮ ಮನೆಯಲ್ಲಿ ಇದೀಗ ವಿಶ್ರಾಂತಿಯ ನೆಮ್ಮದಿಯ ಜೀವನವನ್ನು ನಡೆಸ್ತಾ ಇದ್ದಾರೆ, ಅವರಿಗೂ ಅಭಿನಂದನೆಗಳು. ಹಾಗೆ ಮುಂದಕ್ಕೆ ಮತ್ತೊಂದು ತಲೆಮಾರಿನ ಮಜಲನ್ನು ಈ ಶಾಲೆಗೆ ತೋರಿಸಿದವರು ಶ್ರೀಯುತ ಧರಣಪ್ಪಕ್ಕೆ 1970
1979ರಲ್ಲಿ ಸಹ ಶಿಕ್ಷಕರಾಗಿ ಶಾಲೆಯಲ್ಲೂ ಸೇವೆಯನ್ನು ಆರಂಭಿಸಿದವರು. 2007ರಲ್ಲಿ ಮುಖ್ಯ ಶಿಕ್ಷಕರಾಗಿ 2015ರಲ್ಲಿ ನಿವೃತ್ತಿ ಪಡೆದವರು. 28 ವರ್ಷ ಸಹ ಶಿಕ್ಷಕರಾಗಿ 8 ವರ್ಷ ಮುಖ್ಯ ಶಿಕ್ಷಕರಾಗಿ ತಮ್ಮ ಅವಧಿಯಲ್ಲಿ ನೃತ್ಯ, ಸಂಗೀತ, ಯಕ್ಷಗಾನ, ಶಿಕ್ಷಣ ಕೇಂದ್ರ, ಕರಾಟೆ ಇಂತಹ ಮುಂತಾದ ಎಲ್ಲ ರೀತಿಯ ಚಟುವಟಿಕೆಗಳಿಗೆ ಶಾಲೆಯನ್ನು ತೆರೆದುಕೊಂಡು ಶಾಲೆಯ ಮಕ್ಕಳನ್ನು ಉತ್ತೇಜಿಸಿದವರು. ಅವರ ಕಾಲಘಟ್ಟದಲ್ಲಿಯೂ ಶಾಲೆ ಸಾಂಸ್ಕೃತಿಕವಾಗಿ ಕ್ರೀಡಾ ಕ್ಷೇತ್ರದಲ್ಲೂ ಕೂಡ ಅತ್ಯಂತ ಉತ್ತುಂಗಕ್ಕೆ ಏರಿದಂತಹ ಒಂದು ಇತಿಹಾಸವನ್ನು ಕಂಡವರು. ಮತ್ತೊಂದು ಅವರ ವಿಶೇಷತೆ ಅಂತ ಹೇಳಿದರೆ, ಕನ್ನಡ ಮತ್ತು ಆಂಗ್ಲ ಮಾಧ್ಯಮದ ಪೈಪೋಟಿಯ ಈ ಸಂದರ್ಭದಲ್ಲಿ ಕನ್ನಡ ಮಾಧ್ಯಮ ಒಂದು ಶಾಲೆಯನ್ನು ಕನ್ನಡ ಮಾಧ್ಯಮದ ಒಟ್ಟೊಟ್ಟಿಗೆ ಆಂಗ್ಲ ಮಾಧ್ಯಮವನ್ನು ಬೋಧಿಸುವಂತಹ ಒಂದು ಚಾಕಚಕ್ಯತೆಯನ್ನು ಪ್ರದರ್ಶಿಸಿ ಈ ಶಾಲೆಯನ್ನು ಕನ್ನಡ ಮಾಧ್ಯಮ ಶಾಲೆಯಿಂದ ಕ್ರಮೇಣ ಆಂಗ್ಲ ಮಾಧ್ಯಮ ಶಾಲೆಗೆ ಹೊಸ ಶಕೆಯನ್ನು ಆರಂಭಿಸಿದವರು ಶ್ರೀಯುತ ಧರಣಪ್ಪ ಕೆ ಮಾಸ್ಟ್ರವರು. ಅಂತಹ ಅವರ ಕಾಲಘಟ್ಟದಲ್ಲಿಯೇ ಇಲ್ಲಿ ಒಂದು ಹೊಸ ಶಾಲಾ ಕಟ್ಟಡ, ಒಂದು ಹೊಸ ಶಾಲಾ ವಾಹನ ಇತ್ಯಾದಿಗಳಾಗಿ ಹೊಸ ರೀತಿಯ ಪ್ರಗತಿಪರ ಚಿಂತನೆಗಳ ಮೂಲಕವಾಗಿ ಶಾಲೆಯನ್ನು ಮತ್ತಷ್ಟು ಉತ್ತುಂಗಕ್ಕೆ ಏರಿಸಿದವರು. ಇವರಿಗೆ ಸಹಕಾರ ಕೊಟ್ಟವರು ಆ ಕಾಲದಲ್ಲಿ ಸಂಚಾಲಕರಾದ ಕೀರ್ತಿಶೇಷ UN ಪ್ರಸಾದ್ರವರು. ಅವರನ್ನು ನಾವು ನೆನಪಿಸಿಕೊಳ್ತೇವೆ. ತನ್ನ ಪ್ರಗತಿಪರ ಯೋಚನೆಗಳಿಂದ ಶಾಲೆಯನ್ನು ಹೊಸ ಶಕೆಯನ್ನು ಆರಂಭಿಸಿದವರು. ಇವರು ಕೂಡ ನಾಟಕಕಾರ, ನಟ, ನಿರ್ದೇಶಕ, ಪ್ರಸಾದನ ಕಲಾವಿದ, ವೇಷಭೂಷಣ ಇತ್ಯಾದಿ ಎಲ್ಲ ಇದರ ಮೂಲಕವಾಗಿ ಸುಧಾ ಆರ್ಟ್ಸ್ ಮತ್ತು ಸುಧಾ ಪ್ರಿಂಟ್ಸ್ ಸಂಸ್ಥೆಯ ಮೂಲಕವಾಗಿ ನಾಡಿನಾದ್ಯಂತ ಚಿರಪರಿಚಿತರು. ಅವರಿಗೂ ಕೂಡ ಈ ಒಂದು ಇದೀಗ ವಿಶ್ರಾಂತ ಜೀವನವನ್ನು ಸಂಕೋಳಿಗೆಯಲ್ಲಿ ನಡೆಸ್ತಾ ಇದ್ದಾರೆ. ಅವರಿಗೂ ಕೂಡ ಅಭಿನಂದನೆಗಳು. ಮುಂದಕ್ಕೆ ಶ್ರೀಮತಿ ಯಶವಂತಿಕೆ 1985ರಲ್ಲಿ ಸೇವೆಯನ್ನು ಆರಂಭಿಸಿದವರು. 2016ರಲ್ಲಿ ನಿವೃತ್ತ ಜೀವನವನ್ನು ಪಡೆದವರು. 31 ವರ್ಷಗಳ ಸುದೀರ್ಘ ಸೇವೆಯನ್ನು ಮಕ್ಕಳೊಂದಿಗೆ ಕಳೆದು ಮಕ್ಕಳಿಗೆ ಆತ್ಮೀಯ ಟೀಚರ್ ಆಗಿ ಅಮ್ಮನಂತೆ ಮಕ್ಕಳನ್ನು ಕಂಡವರು. ಮಕ್ಕಳನ್ನು ಅತ್ಯಂತ ಪ್ರೀತಿಯಿಂದ ಸಲಹಿ ಅವರಿಗೆ ಪರಿಣಾಮಕಾರಿ ಬೋಧನೆಯನ್ನು ಮಾಡುವಲ್ಲಿ ತಮ್ಮ ಅವಿರತ ಕೊಡುಗೆಯನ್ನು ಶಾಲೆಗೆ ನೀಡಿದವರು. ಇದೀಗ ನೆಮ್ಮದಿಯ ವಿಶ್ರಾಂತ ಜೀವನವನ್ನು ನಡೆಸ್ತಾ ಇದ್ದಾರೆ ಶ್ರೀಮತಿ ಯಶವಂತಿಕೆ. ಅವರಿಗೂ ಕೂಡ ಅಭಿನಂದನೆಗಳು. ಮುಂದಕ್ಕೆ ಶ್ರೀಮತಿ ಸತ್ಯವತಿ MA 1992ರಲ್ಲಿ ಸೇವೆಯನ್ನು ಆರಂಭಿಸಿ 2016ರಲ್ಲಿ ನಿವೃತ್ತಿಯನ್ನು ಪಡೆದವರು. ಒಳ್ಳೆಯ ಶಿಕ್ಷಕಿಯಾಗಿ, ಉತ್ತಮ ಹಾಡುಗಾರ್ತಿಯಾಗಿ, ಜನಾನುರಾಗಿಯಾದವರು. ಪ್ರಸ್ತುತ ಉದ್ಯಾವರದ ತಮ್ಮ ಮನೆಯಲ್ಲಿ ವಿಶ್ರಾಂತ ಜೀವನವನ್ನು ನಡೆಸ್ತಾ ಇದ್ದಾರೆ ಶ್ರೀಮತಿ ಸತ್ಯವತಿ MA. ಅವರಿಗೂ ಕೂಡ ಅಭಿನಂದನೆಗಳು. ಮುಂದಕ್ಕೆ ಕುಮಾರಿ ರೇವತಿ ಕುದ್ರು ಶಾಲೆಯ ಹಳೆ ವಿದ್ಯಾರ್ಥಿಯಾಗಿ ಈ ಶಾಲೆಗೆ ಗೌರವ ಶಿಕ್ಷಕಿಯಾಗಿ ಸೇವೆಯನ್ನು ಆರಂಭಿಸಿದವರು. ಆಗಿನ ಕಾಲಘಟ್ಟದಲ್ಲಿ ಆಂಗ್ಲ ಮಾಧ್ಯಮದ ನರ್ಸರಿಯಲ್ಲಿ 10 ವರ್ಷಗಳ ಕಾಲ ಯಶಸ್ವಿಯಾಗಿ ಮಕ್ಕಳ ಕೈ ಹಿಡಿದು ಮುನ್ನಡೆಸಿದವರು. ಸ್ವತಃ ಕವಿತಾ ರಚನೆಯ ಸಾಮರ್ಥ್ಯ, ಹಾಡುಗಾರಿಕೆಯ ಸಾಮರ್ಥ್ಯದೊಂದಿಗೆ ಒಳ್ಳೆಯ ಅಭಿನೇತ್ರಿಯೂ ಆಗಿ ತನ್ನನ್ನು ತಾನು ತೊಡಗಿಸಿಕೊಂಡವರು. ತನ್ನ ಪ್ರತಿಭೆಯನ್ನು ಮಕ್ಕಳಿಗೆ ಧಾರೆ ಏರುವಲ್ಲಿ ಅವಿರತವಾಗಿ ಶ್ರಮಿಸಿದವರು ಕುಮಾರಿ ರೇವತಿ ಕುದ್ರು. ಮಕ್ಕಳ ಆ ಒಂದು ಪ್ರದರ್ಶನದಿಂದ ಈ ಶಾಲೆಗೆ, ಎಳೆ ಮಕ್ಕಳ ಆ ಪ್ರದರ್ಶನದಿಂದ ಶಾಲೆಗೆ ಹಲವಾರು ಪ್ರಶಸ್ತಿಗಳನ್ನು ಗಳಿಸಿಕೊಡುವಲ್ಲಿ ಕಾರಣೀಕರ್ತರಲ್ಲಿ ಶ್ರೀಮತಿ ರೇವತಿ ಕುದ್ರು ಕೂಡ ಒಬ್ಬರು, ಕುಮಾರಿ ರೇವತಿ ಕುದ್ರು ಕೂಡ ಒಬ್ಬರು ಅಂತ ಹೇಳಿಕೊಳ್ಳಿಕ್ಕೆ ಈ ಸಂದರ್ಭದಲ್ಲಿ ಹೆಮ್ಮೆಯಾಗುತ್ತಾ, ಪ್ರಸ್ತುತ ಮಾತಾ ಅಮೃತಾನಂದಮಯಿ, ಪೂಜ್ಯ ಮಾತಾ ಅಮೃತಾನಂದಮಯಿ ಅವರ ಭಕ್ತೆಯಾಗಿ ಅವರ ಅಮ್ಮನ ಸೇವೆಯಲ್ಲಿ ಅವರು ನಿರತರಾಗಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಆನಂತರ ಶ್ರೀಮತಿ ಸೀತಮ್ಮ ಟೀಚರ್, ಇವರು ಈ ಶಾಲೆಯಲ್ಲಿ ಅಧ್ಯಾಪಿಕೆಯಾಗಿ ವೃತ್ತಿ ಜೀವನ ಆರಂಭಿಸಲಿಲ್ಲ. ಮುಂಬಯಿಯಲ್ಲಿ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿ ಅಲ್ಲಿ ನಿವೃತ್ತಿ ಪಡೆದ ನಂತರ ಪ್ರವೃತ್ತಿಯಲ್ಲಿ ಶಿಕ್ಷಕಿಯಾಗಿ ಈ ಶಾಲೆಯಲ್ಲಿ ಬಂದವರು. ಊರಿಗೆ ಬಂದು ಉಚ್ಚಿಲಬೋವಿ ಪ್ರಾಥಮಿಕ ಶಾಲೆಯ 3ನೇ ಮತ್ತು 4ನೇ ತರಗತಿಯ ಮಕ್ಕಳಿಗೆ ಕನ್ನಡ ಪಾಠವನ್ನು, ಅದರಲ್ಲೂ ಕೂಡ ಕಲಿಕೆಯಲ್ಲಿ ಹಿಂದುಳಿದವರಿಗೆ ವಿಶೇಷ ಗಮನ ತೆಗೆದುಕೊಂಡು ಅಕ್ಷರಾಭ್ಯಾಸವನ್ನು ಮಾಡಿಸಿದವರು. ಜೊತೆಗೆ ಬಾಲ ವಿಕಾಸ ಕೇಂದ್ರವನ್ನು ಈ ಸಂಸ್ಥೆಯಲ್ಲಿ ನಡೆಸ್ತಾ ಮಕ್ಕಳಿಗೆ ಧಾರ್ಮಿಕ ಶ್ರದ್ಧೆ, ಸಂಸ್ಕಾರದ ಗುಣಗಳನ್ನು ನೀಡಿದವರು. ಇವರ ಸೇವಾ ಮನೋಭಾವನೆಗೆ ಹಲವಾರು ಕಡೆಗಳಲ್ಲಿ ಇವರು ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಇಂತಹ 10 ಮಂದಿ ಅತ್ಯುತ್ತಮ ಸಾಧಕ ನಿವೃತ್ತ ಶಿಕ್ಷಕರು ಇಂದು ನಮ್ಮ ಕಣ್ಣೆದುರಿನಲ್ಲಿದ್ದಾರೆ. ಇವರ ಜೊತೆಗೆ ಪ್ರಸ್ತುತ ಈ ಶಾಲೆಯಲ್ಲಿ ತಮ್ಮ ಜವಾಬ್ದಾರಿಯನ್ನು ಮುಂದುವರಿಸಿಕೊಳ್ಳುವವರು ಮೇಘಲತಾ ಟೀಚರ್ ಅವರು. ಇದೀಗ ಮುಖ್ಯ ಶಿಕ್ಷಕಿಯಾಗಿ ಈ ಶಾಲೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಶಾಲೆಯ ಹಳೆ ವಿದ್ಯಾರ್ಥಿನಿಯಾಗಿ, ಅಂದರೆ ಬಹುಶಃ ನಾನು ಅನ್ನಿಸಿಕೊಳ್ತೇನೆ ಇವರು 3ನೇ ತಲೆಮಾರಿನವರು ಅಂತ ಅನ್ನಿಸಿಕೊಳ್ತೇನೆ. 3ನೇ ತಲೆಮಾರಿನವರಾಗಿ ಶಾಲೆಯ ಹಳೆ ವಿದ್ಯಾರ್ಥಿನಿಯಾಗಿ 1992ರಲ್ಲಿ ಸಹ ಶಿಕ್ಷಕಿಯಾಗಿ ಸೇವೆಗೆ ಸೇರಿ 2016ರಿಂದ ಮುಖ್ಯ ಶಿಕ್ಷಕಿಯಾಗಿ ಕಾರ್ಯವೆಸಗುತ್ತಾ ಇದ್ದಾರೆ. ವಿಜ್ಞಾನ ಪಾಠ ಬೋಧನೆಯಲ್ಲಿ ಮಕ್ಕಳಿಗೆ ಅಚ್ಚುಮೆಚ್ಚಿನ ಪರಿಣತಿಯನ್ನು ಹೊಂದಿರುವ ಇವರು
ಮಕ್ಕಳ ಅಚ್ಚುಮೆಚ್ಚಿನ ಶಿಕ್ಷಕಿ ಎನಿಸಿದವರು ಪ್ರಸ್ತುತ ಮುಖ್ಯ ಶಿಕ್ಷಕಿಯಾಗಿ ದಕ್ಷ ಆಡಳಿತದಿಂದ ಶಾಲೆಯನ್ನು ಮುನ್ನಡೆಸ್ತಾ ಇದ್ದಾರೆ. ಜೊತೆಗೆ ಸೀತಮ್ಮ ಟೀಚರ್ ಅವರು ಬಂದಿದ್ದಾರೆ. ಅವರನ್ನು ವೇದಿಕೆಗೆ ಅತ್ಯಂತ ಗೌರವದಿಂದ ನಾವು ಬರಮಾಡಿಕೊಳ್ತಾ ಇದ್ದೇವೆ. ಶ್ರೀಮತಿ ಸೀತಮ್ಮ ಟೀಚರ್. ಮುಂದಕ್ಕೆ ಶ್ರೀ ಮೋಹನ್ ದಾಸ್ ರೈ ಬಿ, ದೈಹಿಕ ಶಿಕ್ಷಕರಾಗಿ ಈ ಒಂದು ಪ್ರಾಥಮಿಕ ಶಾಲೆಗೆ ಅತ್ಯಂತ ಒಳ್ಳೆಯ ಕೊಡುಗೆಯನ್ನು ನೀಡಿದವರು. ದೈಹಿಕ ಶಿಕ್ಷಕರಾಗಿ ಸೇರ್ಪಡೆಗೊಂಡು ಅತ್ಯುತ್ತಮ ದೈಹಿಕ ಶಿಕ್ಷಣ ತರಬೇತುದಾರರಾಗಿ ಕ್ರೀಡಾ ಚಟುವಟಿಕೆಗಳಲ್ಲಿ ಶಾಲೆಗೆ ಅನೇಕ ಪ್ರಶಸ್ತಿಗಳನ್ನು ತಂದುಕೊಡಲು ಇವರು ಕಾರಣೀಕರ್ತರಾಗಿರ್ತಾರೆ. ಅಂತಹ ವಿದ್ಯಾರ್ಥಿಗಳ ಕ್ರೀಡಾ ಪ್ರತಿಭೆಯನ್ನು ಗುರುತಿಸಿ ಅವರನ್ನು ಹೆಕ್ಕಿ ಅವರಿಗೆ ಅಂತಹ ತರಬೇತಿಯನ್ನು ನೀಡುವುದರಲ್ಲಿ ಒಂದು ಉತ್ತಮ ಶಿಕ್ಷಕರಾಗಿ ಅವರು ಕೆಲಸ ಮಾಡಿದ್ದಾರೆ. ಕಠಿಣ ಪರಿಶ್ರಮಿ, ಉತ್ತಮ ಸಂಘಟನಾ ಕೌಶಲ್ಯ ಹಾಗೂ ಸ್ನೇಹಪರತೆ ವ್ಯಕ್ತಿತ್ವದಿಂದ ಎಲ್ಲರಿಗೂ ಅಚ್ಚುಮೆಚ್ಚಿನವರು. ತಾಲೂಕು ಹಾಗೂ ಜಿಲ್ಲಾ ಮಟ್ಟದ ಕ್ರೀಡಾಕೂಟಗಳಲ್ಲಿ ಜಿಲ್ಲಾ ಮಟ್ಟದ ಸ್ಕೌಟ್ ಗೈಡ್ ಶಿಬಿರಗಳನ್ನು ಸಂಯೋಜಿಸಿದವರು. ತಮ್ಮ ಶಾಲೆಯಲ್ಲಿ ಸಂಯೋಜನೆ ಮಾಡಲಿಕ್ಕೆ ಮಾಡುವ ಮೂಲಕವಾಗಿ ಮಕ್ಕಳಿಗೆ ವಿಶೇಷ ಪ್ರೋತ್ಸಾಹ ನೀಡಿ ಶಾಲೆಗೆ ಒಳ್ಳೆಯ ಕೀರ್ತಿ ತಂದವರು. ಶಾಲಾ ಮಕ್ಕಳು ಇವರಿಂದಾಗಿ ಕ್ರೀಡೆಯಲ್ಲಿ ಬೆಳಗಿ ಶಾಲೆಯ ಊರಿನ ಹೆಸರನ್ನು ಅಜರಾಮರಗೊಳಿಸಿದ್ದಾರೆ. ಹೀಗೆ 12 ಮಂದಿ, ಒಟ್ಟು 10 ಮಂದಿ ನಿವೃತ್ತರು, 2 ಮಂದಿ ಪ್ರವೃತ್ತರು, 12 ಮಂದಿಯನ್ನು ಈ ಸಂದರ್ಭದಲ್ಲಿ ಮೂರೂರ ಬೋವಿ ಮೋಯ ಮಹಾಸಭಾ ಇದರ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಆಡಳಿತ ಮಂಡಳಿ ಪರವಾಗಿ, ಉಚ್ಚಿಲ ಬೋವಿ ಶಿಕ್ಷಣ ಸಂಸ್ಥೆಯ ಶತಮಾನೋತ್ಸವದ ಆ ಸಮಿತಿಯ ಪರವಾಗಿ, ಎಲ್ಲ ಊರಿನ ಈ ಶಾಲೆಯ ಹಳೆ ವಿದ್ಯಾರ್ಥಿಗಳು, ಪ್ರಸ್ತುತದ ವಿದ್ಯಾರ್ಥಿಗಳು, ಸಜ್ಜನ ಬಂಧುಗಳು, ನಾಗರಿಕ ಬಂಧುಗಳ ಪರವಾಗಿ ಎಲ್ಲರಿಗೂ ಅತ್ಯಂತ ಆದರದ ಅಭಿನಂದನೆಗಳ ನೇತೃತ್ವದಲ್ಲಿ ಎಲ್ಲ ಅತಿಥಿ ಬಂಧುಗಳು, ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರು, ಕಾರ್ಯದರ್ಶಿ, ಕಾರ್ಯಾಧ್ಯಕ್ಷರು ಹಾಗೂ ಮೂರೂರ ಬೋವಿ ಮೋಯ ಮಹಾಸಭಾತೆರೆದ್ದು ತಮ್ಮ ನೆಚ್ಚಿನ ಶಿಕ್ಷಕ ಬಂಧುಗಳನ್ನು ಸನ್ಮಾನಿಸುವಂತಹ, ಅವರಿಗೆ ಗೌರವವನ್ನು ಅರ್ಪಿಸುವಂತಹ ಕಾರ್ಯಕ್ರಮವನ್ನು ಮಾಡಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಕ್ರಮಶಃವಾಗಿ ಅವರು ಅಲ್ಲಿಂದ ಆರಂಭಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ದಯವಿಟ್ಟು ಶ್ರೀಯುತ ರವಿಕಾರ್ಣ್ ಅವರು ಎದುರು ಬರಬೇಕು. ಈ ಸನ್ಮಾನ ಕಾರ್ಯಕ್ರಮದಲ್ಲಿ ತಾವು ಕೂಡ ಭಾಗವಹಿಸಬೇಕು, ನಮ್ಮ ಜೊತೆ ಕೈ ಸೇರಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಅಡ್ಕ ಭಗವತಿ ಕ್ಷೇತ್ರದ ಆಡಳಿತ ಮುಕ್ತೇಶ್ವರರಾಗಿರುವಂತಹ ಶ್ರೀಯುತ ರವಿಕಾರ್ಣ್ ಅವರು. ಆತ್ಮೀಯ ಸಜ್ಜನ ಬಂಧುಗಳೇ, ಇದು ನಮ್ಮ ಊರಿನ ಶಾಲೆಯೊಂದು ಶತಮಾನದ ಸಂಭ್ರಮದಲ್ಲಿ ಆಚರಿಸುವಂತಹ ಕಾರ್ಯಕ್ರಮ. ನಮಗೆ ಕಲಿಸಿದಂತಹ, ನಮಗೆ ಕೈ ಹಿಡಿದು ತಿದ್ದಿ ತೀಡಿ ನಮ್ಮನ್ನು ಬೆಳೆಸಿದಂತಹ ಗುರುವರಿಯರಿಗೆ ವಂದಿಸುವಂತಹ, ಗುರುವಂದನೆಯನ್ನು ಸಮರ್ಪಿಸುವಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಎಲ್ಲ ಬಂಧುಗಳು ಕೈ ಜೋಡಿಸಬೇಕು. ಎಲ್ಲ ಬಂಧುಗಳು ನಮ್ಮ ಹಿರಿಯ ಸಾಧಕ ಶಿಕ್ಷಕರಿಗೆ, ನಿವೃತ್ತ ವಿಶ್ರಾಂತ ಶಿಕ್ಷಕರಿಗೆ ಗೌರವಾರ್ಪಣೆ, ಶಾಲು ಹೊದಿಸಿ ಹಾರಾರ್ಪಣೆಯನ್ನು ಮಾಡಿ ಫಲ ವಸ್ತು ನೀಡಿ ಸ್ಮರಣಿಕೆಯೊಂದಿಗೆ ಸಮ್ಮಾನ ಪತ್ರವನ್ನು ನೀಡಿ ಅವರನ್ನು ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತಾ, ನಮ್ಮೆಲ್ಲ ಸಜ್ಜನ ಬಂಧುಗಳು ಈ ಕಾರ್ಯಕ್ರಮಕ್ಕೆ ಸಾಕ್ಷೀಭೂತರಾಗಿ ಶತಮಾನದ ಇತಿಹಾಸದ ಮರುಸೃಷ್ಟಿಯನ್ನು ನಾವು ನಿನ್ನೆ ವಿದ್ವಾನ್ ಉಚ್ಚಿಲ್ರವರ ಸಮರ್ಥ ನಿರ್ದೇಶನದಲ್ಲಿ ಈ ವೇದಿಕೆಯಲ್ಲಿ ಕಂಡಿದ್ದೇವೆ. ಆ ಶತಮಾನದ ಇತಿಹಾಸ ಶತದೀವಿಗೆಯನ್ನು ಬೆಳಗಿದಂತಹ ಮಹಾಪುರುಷರ ಪರಂಪರೆಯನ್ನು ಉಚ್ಚಿಲ ಬೋವಿ ಶಿಕ್ಷಣ ಸಂಸ್ಥೆಗೆ ಸದಾ ಮುಂದುವರಿಸುವಂತಹ ಕಾಯಕವನ್ನು ಮಾಡುತ್ತಿರುವವರು ಶಿಕ್ಷಕ ಬಂಧುಗಳು. ತಮ್ಮ ಸೇವೆಯಲ್ಲಿ ಮಕ್ಕಳನ್ನು ತಿದ್ದಿ ತೀಡಿ ಬೆಳೆಸುವಂತಹ ಕರ್ತವ್ಯದಲ್ಲಿ, ಮಕ್ಕಳನ್ನು ಸಮಾಜಕ್ಕೆ ಒಂದು ಒಳ್ಳೆಯ ಸತ್ಪ್ರಜೆಯಾಗಿ ಕೊಡುಗೆಯನ್ನು ನೀಡುವಲ್ಲಿ ತಮ್ಮ ಅವಿರತ ಪರಿಶ್ರಮದಿಂದ ಒಂದು ಒಳ್ಳೆಯ ಸಮಾಜದ ನಿರ್ಮಾಣಕ್ಕೆ ಕಾರಣೀಕರ್ತರಾದರು. ಹೇಗೆ 1918ರಲ್ಲಿ ಉಚ್ಚಿಲ ಬೋವಿ ಶಿಕ್ಷಣ ಸಂಸ್ಥೆ ಇಲ್ಲಿ ಆರಂಭವಾಯಿತು, ಆರಂಭವಾಗಿ ತಮ್ಮ ಪರಿಸರದಲ್ಲಿ ತಮ್ಮ ಜನಾಂಗದವರಿಗೆ, ತಮ್ಮ ಪರಿಸರದವರಿಗೆ, ಊರಿನವರಿಗೆ ಒಂದು ಒಳ್ಳೆಯ ಶಿಕ್ಷಣ ಸಂಸ್ಥೆಯಾಗಿ ಹೇಗೆ ತೆರೆದುಕೊಂಡಿತು, ಅದಕ್ಕೆ ಹೇಗೆ ಸ್ಥಳದಾನವನ್ನು ನೀಡಿ ಉಚ್ಚಿಲತ್ತಾಯ ದಾಮೋದರ ತಂತ್ರಿಗಳು ಈ ಶಾಲೆಯ ಬೆಳವಣಿಗೆಗೆ ಅಡಿಪಾಯವನ್ನು ಹಾಕಿದರು. ಅಂತಹ ಇತಿಹಾಸದ ಮರುಸೃಷ್ಟಿಯನ್ನು ನಮ್ಮ ಕಣ್ಣ ಮುಂದೆ ನೆನಪಿಸಿಕೊಳ್ಳುತ್ತಾ ಆ ಮಹಾ ದೃಶ್ಯ ಕಾವ್ಯ ನಿನ್ನೆ ಅದ್ಭುತವಾಗಿ ಮೂಡಿಬಂದಿದೆ. ಅಂತಹ ದೃಶ್ಯ ಕಾವ್ಯದಲ್ಲಿ ಆ ನಿರಂತರ ಸರಪಣಿಗೆ ಕೊಂಡಿಯಾಗಿ ಜತೆ ಸೇರಿಕೊಂಡವರು ಈ ಅಧ್ಯಾಪಕ ಬಂಧುಗಳು. ಈ ಅಧ್ಯಾಪಕ ಬಂಧುಗಳ ಮೂಲಕವಾಗಿ ಇಲ್ಲಿ ಒಂದು ಸುಶಿಕ್ಷಿತ ಸಮಾಜ, ವಿದ್ಯಾವಂತ ಸಮಾಜ, ವಿದ್ಯಾವಂತ ಜನಾಂಗ ಒಂದು ನಿರ್ಮಾಣವಾಗಿದೆ ಹೇಳಿಕೊಳ್ಳುತ್ತಾ
ಅಂತಹ ಜನಾಂಗಕ್ಕೆ ಕಾರಣೀಕರ್ತರಾದಂತಹ ಎಲ್ಲ ಶಿಕ್ಷಕ ಬಂಧುಗಳಿಗೆ ಮೂರೂರ ಬೋವಿ ಮೋಯ ಮಹಾಸಭಾ, ಉಚ್ಚಿಲಬೋವಿ ಶತಮಾನೋತ್ಸವ ಸಮಿತಿ, ಉಚ್ಚಿಲಬೋವಿ ಶಿಕ್ಷಣ ಸಂಸ್ಥೆ ಇದರ ಎಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಅತ್ಯಂತ ಭಕ್ತಿಯ ಗೌರವದ ಅಭಿನಂದನಾ ಸಮಾರಂಭ ಸಮ್ಮಾನ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ನಾವು ನಡೆಸ್ತಾ ಇದ್ದೇವೆ. ಹಾರಾರ್ಪಣೆ, ಶಾಲು, ಫಲವಸ್ತುವಿನ ನಂತರ ಸ್ಮರಣಿಕೆ, ಅನಂತರ ಸಮ್ಮಾನ ಪತ್ರವನ್ನು ಒಂದೊಂದಾಗಿ ಅಲ್ಲಿ ನಮ್ಮ ವೇದಿಕೆಯಲ್ಲಿ ಬಂಧುಗಳು ಶತಮಾನ ಶ್ರೀನಿವಾಸ್ ಭಟ್ ಇವರ ಮನೆಯವರಿದ್ದರೆ ದಯವಿಟ್ಟು ವೇದಿಕೆಗೆ ಬರಲಿಕ್ಕೆ ತಯಾರಾಗಿರಬೇಕು. ಅವರನ್ನು ನಮ್ಮ ಪದಾಧಿಕಾರಿಗಳು ಕಂಡ್ರೆ ಗುರುತಿಸಿ ವೇದಿಕೆಗೆ ಕರೆದುಕೊಂಡು ಬರುವಲ್ಲಿ ಸಹಕಾರ ನೀಡಬೇಕಂತ ಕೇಳಿಕೊಳ್ಳುತ್ತಾ ಅವರಿಗೂ ಕೂಡ ಒಂದು ಸ್ಮರಣಿಕೆಯನ್ನು ನೀಡುವಂತಹ ಒಂದು ಕಾರ್ಯಕ್ರಮ ಈ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಕೀರ್ತಿಶೇಷ ಐತಪ್ಪ ಯು ತಿಮ್ಮಪ್ಪ ಎ ಪರಮೇಶ್ವರಿ ರುಕ್ಮಿಣಿ ಸತ್ಯಭಾಮ ಸ್ವತಿ ಯುಪಿ ಟಿ ಬೀರಪ್ಪ ಎಸ್ ಕಮಲ ಗೋಪಾಲ್ ಬೋಳಾರ್ ಸುಮಿತ್ ಶತಮಾನದ ಸಂಭ್ರಮದಲ್ಲಿ ಎಲ್ಲರನ್ನು ಒಗ್ಗೂಡಿಸುವಂತಹ ಒಂದು ಪರಿಕಲ್ಪನೆಯೊಂದಿಗೆ 3 ದಿನಗಳ ಇಲ್ಲಿ ಪಾಲುದಾರಿಕೆ ಕೂಡ ಇದೆ. ಈ ಶಿಕ್ಷಣ ಸಂಸ್ಥೆಯಲ್ಲಿ ಒಂದಿಷ್ಟು ಪಾಲುದಾರಿಕೆ ಶತಮಾನ ಕಂಡ ಈ ಶಾಲೆಯಲ್ಲಿ ನನಗೊಂದಿಷ್ಟು ವರ್ಷ ಕೆಲಸ ಮಾಡುವ ಒಂದು ಭಾಗ್ಯ ಒದಗಿ ಬಂದಿದೆ. ಅದಕ್ಕಾಗಿ ಭಾಳಷ್ಟು ಸಂತೋಷ ಪಡ್ತೇನೆ ನಾನು. ಯಾಕಂದರೆ ನಾನು ಕೆಲಸ ಮಾಡುವ ಈ ಸಂಸ್ಥೆ ಕೆಲಸಕ್ಕೆ ಇಲ್ಲಿ ಅಭಿವೃದ್ಧಿ ಅಥವಾ ಊರಿನ ಅಭಿವೃದ್ಧಿ ಇದರಲ್ಲೇನೂ ಇಲ್ಲದಿದ್ದರೂ ನನ್ನ ಪಾಲಿಗೆ ಈ ಸಂಸ್ಥೆಯಲ್ಲಿ ಕೆಲಸ ಮಾಡಲಿಕ್ಕೆ ಒದಗಿದ್ದು ಅವಕಾಶ ಸಿಕ್ಕಿದ್ದೇ ಅತಿ ನನ್ನ ಪರಮ ಭಾಗ್ಯ ಮತ್ತು ಅದು ಸಾರ್ಥಕ ಮಾಡಿಕೊಂಡಿದೆ. ನಾನು ಬೋಧನೆಯಲ್ಲಿ ನಿಷ್ಠಾವಂತ ಕ್ರಮವಂತ ಬೋಧನೆಯನ್ನು ಮಾಡಿ ಅದರಲ್ಲಿ ನನಗೆ ತೃಪ್ತಿ ಇದೆ, ಸಂತೋಷ ಇದೆ. ಹಾಗೆ ಎಲ್ಲ ಶಿಕ್ಷಕರಿಗೂ ಇದೆ ಅಂತ ನನ್ನ ಅನಿಸಿಕೆ. ಯಾಕೋ ಮಾತಾಡಲಿಕ್ಕೆ ಆಗ್ತಾ ಇಲ್ಲ ನನಗೆ. ನಮಗೆ ಬದಲಾದ ಪರಿಸ್ಥಿತಿಯಲ್ಲಿ ಶಾಲೆ ಇನ್ನು ಉಚ್ಚಿಲ ಶಾಲೆ ಉಳಿಯುವುದಿಲ್ಲ, ಮುಚ್ಚುತ್ತದೆ ಅನ್ನುವ ಒಂದು ಹಂತಕ್ಕೆ ಮುಟ್ಟುವಂತೆ ಆಯಿತು. ಸುತ್ತಮುತ್ತಲಿನ ಶಾಲೆಗಳಲ್ಲಿ ಸಂಖ್ಯೆ ಕಮ್ಮಿ ಆಯಿತು, ಅನುದಾನ ಸರ್ಕಾರಿ ಶಾಲೆಗಳಲ್ಲಿ ಸಂಖ್ಯೆ ಕಮ್ಮಿ ಆಯಿತು. ಈ ಹೊತ್ತಿಗೆ ಯಾಕೋ ಏನೋ ಇಲ್ಲಿಯ ಋಣ ಏನೋ ನನ್ನ ಅದಕ್ಕಿಂತ ಮೊದಲಿದ್ದ ರೇವತಿ ಟೀಚರ ಕಾಲದಲ್ಲಿ ನಾನು ಅಸ್ತಿವಾರ ಅದಕ್ಕೊಂದು ಪೂರ್ವ ತಯಾರಿ ಸಿದ್ಧತೆ ಮಾಡಿದ್ದೆ. ಮುಂದೆ ಪ್ರಸಾದರು ಅವರಿಗೆ ಸೂಚನೆ ಇವುಗಳನ್ನ ಕೊಟ್ಟು ನಾವು ಇದ್ದಲ್ಲಿಯೇ ಒಂದು ಬದಲಾವಣೆಗೆ ಹೊಂದಿಕೊಳ್ಳುವ ಹಾಗೆ ಶಾಲೆಯನ್ನು ಪರಿವರ್ತಿಸಿದೆವು. ಕನ್ನಡ ಇಂಗ್ಲೀಷ್ ಒಂದು ಪ್ರಯೋಗ ನಡೆಸಿ ಶಾಲೆಯನ್ನು ಮಾಡಿದೆವು. ಆದ್ದರಿಂದ ಹೆಚ್ಚಿನಂಶ ಆ ಪ್ರಯೋಗ ಪ್ರಕ್ರಿಯೆ ಮಾಡಿದ್ರಿಂದ ಇವತ್ತು ಉಚ್ಚಿಲಬೋವಿ ಶಾಲೆಯ ಶತಮಾನೋತ್ಸವ ಇಷ್ಟು ಸಂತೋಷದಿಂದ, ಸಂಭ್ರಮದಿಂದ, ನಿಮ್ಮೆಲ್ಲರ ಅಭಿಮಾನದಿಂದ ನಡೆಯುತ್ತಿದೆ. ಅದಕ್ಕಾಗಿ ಒಂದು ಕಟ್ಟಡವನ್ನು ಆ ಸಮಯದಲ್ಲಿ ನಾವು ಕಟ್ಟಿಕೊಂಡಿದ್ದೇವೆ. ಮುಂದಿನ ಯೋಜನೆಯ ಬಗ್ಗೆ ಹೇಳುವುದಿದ್ರೆ ಶತಮಾನೋತ್ಸವ ಕಾರ್ಯಕ್ರಮ ಏನು, ಇಷ್ಟೇ ನನಗೆ ಈ ಮಾತು ಮಾತ್ರ ಈ ಇದರಲ್ಲಿ ಊರವರ ಮುಂದೆ, ಎಲ್ಲರ ಆಡಳಿತ ವರ್ಗದ ಮುಂದೆ ಮುಖ್ಯವಾದ ಒಂದು ಹೇಳಲಿಕ್ಕೆ ಇತ್ತು, ಮನಸ್ಸಲ್ಲಿ ಇತ್ತದು. ಇದರಲ್ಲಿ ನಾವು ಹೇಳಿಕೊಂಡಿದ್ದೇವೆ, PUC ಮಾಡ್ತೇವೆ, ನಂತರ ಕ್ರೀಡಾ ಪ್ರಾಧಿಕಾರ ಅಥವಾ ಕ್ರೀಡಾ ಇದನ್ನು ಮಾಡ್ತೇವೆ, ITI ಇಂಥದ್ದು ಮಾಡಿಕೊಳ್ತೇವೆ ಅಂಥೇಳಿ ನಮ್ಮ ಮನವಿಯಲ್ಲಿ ತಿಳಿಸಿಕೊಂಡಿದ್ದೇವೆ. ಆದರೆ ನನ್ನ ಅನಿಸಿಕೆಯಂತೆ ಅಂದರೆ ನನಗೆ ಇರುವ ಅನುಭವ, ಇಲ್ಲಿಯ ಪರಿಸ್ಥಿತಿ, ಇಲ್ಲಿ ಇನ್ವಾಲ್ವ್ ಆಗಿದ್ದೇನೆ. 36 ವರ್ಷಗಳಿಂದ
ನಾನು ಇಲ್ಲಿ ಇದ್ದೇನೆ, ಇಲ್ಲಿಯವನೇ ಆಗಿದ್ದೇನೆ. ನಮ್ಮ ಇಲ್ಲೇ ವಾಸವನ್ನು ಎಲ್ಲೋ ಹಳ್ಳಿಗಾಡು ಕುಗ್ರಾಮದಿಂದ ಬಂದವ ನಾನು. ಆದರೂ ಇದು ನನ್ನೂರು, ಇಲ್ಲೇ ನಾನು ನೆಲೆಸುವ ಭವಿಷ್ಯತ್ತು ಎಲ್ಲ ಇಲ್ಲೇ ಇರುವುದಂತ ಅವತ್ತೇ ನಿರ್ಧರಿಸಿ ಒಂದು ರೀತಿಯಲ್ಲಿ ಕಾರ್ಯಪ್ರವೃತ್ತನಾಗಿದ್ದೆ. ಇವತ್ತಿಗೂ ಇದು ನನ್ನದೇ, ನಮ್ಮದೇ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೇನೆ. ಅದೇ ರೀತಿ ಮುಂದುವರಿತಾ ಇದ್ದೇನೆ. ಆ ನೆಲೆಯಲ್ಲಿ ನಾನು ಹೇಳ್ತಾ ಇರೋದು, ನಾವು ಶತಮಾನೋತ್ಸವದ ಪೂರ್ವಭಾವಿಯಾಗಿ ಒಂದು ಕಟ್ಟಡವನ್ನು ಕಟ್ಟಿದ್ದೇವೆ. ಶಾಲೆಗೆ ಸ್ಥಳಾವಕಾಶಕ್ಕಾಗಿ ಈ ಎಲ್ಲ ಯೋಜನೆಗಳ ಮಧ್ಯೆ ನನ್ನದೊಂದು ಸಲಹೆ, ಅದು ಸಂಗತ ಇರ್ಬೋದು, ಅಸಂಗತ ಇರ್ಬೋದು. ಈ ಹೊಸ ಕಟ್ಟಡಕ್ಕೆ ನೀವು ಆ ಪ್ರಾಜೆಕ್ಟ್ಗಳಲ್ಲಿ ಬದಲಾವಣೆಯ ಅಥವಾ ಚಿಂತನೆಯನ್ನು ಮಾಡಿ ಇದರ ಮೇಲೆ ಇನ್ನೊಂದು ಅಂತಸ್ತನ್ನು ಏರಿಸಿ ಶತಮಾನೋತ್ಸವ ಭವನವನ್ನಾಗಿ ಇದನ್ನು ಬದಲಾವಣೆ ಮಾಡುವುದು ಉತ್ತಮ ಅಂತ ನನ್ನ ಸಲಹೆ ಅಥವಾ ಸೂಚನೆ. ಇದು ಸರಿ ಆಗಿರ್ಬೋದು ಅಥವಾ ಆಗದೇ ಇರ್ಬೋದು. ಎರಡನೇ, ನಾನು ಈ ಸೂಚನೆಯನ್ನು ಯಾಕೆ ಕೊಡ್ತಾ ಇದ್ದೇನೆ ಅಂದರೆ, ಶಿಕ್ಷಣ ಕ್ರಮ ಬದಲಾಗ್ತಿದೆ, ಸೆಂಟ್ರಲೈಸ್ ಆಗ್ತಾ ಇದೆ. ಇಲ್ಲಿ 1ರಿಂದ 12ನೇ ತರಗತಿ ಒಂದೇ ಶಾಲೆಯಲ್ಲಿ ಒಂದೇ ಇದರಲ್ಲಿ ಆಗುವಂಥ ಕ್ರಮ ಅಥವಾ ಒಂದು ವ್ಯವಸ್ಥೆ ಮುಂದಿನ ವರ್ಷದಲ್ಲಿ ಒಂದೆರಡು ವರ್ಷದಲ್ಲಿ ಆಗ್ತಾಯಿದೆ. ಆಗ 1ರಿಂದ 12 ಆಗುವಾಗ ಹೆಚ್ಚಿನ ಅಂಶ 10, 11, 12 ಅಲ್ಲಿ ಒಟ್ಟಿಗೆ ಬರುವ ಹಾಗೆ ನಾವು ಪೂರ್ವ ಸಿದ್ಧತೆ ಮಾಡಿಕೊಳ್ಳೋದು ಒಳ್ಳೆಯಿತ್ತು. 51 ವರ್ಷಗಳ ಹಿಂದೆ ನಾನು ಈ ಊರಿಗೆ ಬಂದೆ ನನ್ನ ಉದ್ಯೋಗಕ್ಕಾಗಿ. ಆವಾಗಿನಿಂದ ಉಚ್ಚಿಲ ಬೋವಿ ಶಾಲೆ ಮತ್ತು ಇಲ್ಲಿನ ಬೋವಿ ಸಮುದಾಯ, ಅದರ ಬಗ್ಗೆ ನಾನು ಸ್ವಲ್ಪ ಗಮನಿಸ್ತಾ ಇದ್ದೇನೆ. ಸ್ವಲ್ಪ ಹತ್ತಿರದಿಂದ ಅಥವಾ ಸ್ವಲ್ಪ ದೂರದಿಂದ ಈ ಶಾಲೆಯ ಮತ್ತು ಈ ಊರಿನ ಅನೇಕ ಚಟುವಟಿಕೆಗಳನ್ನು ನೋಡ್ತಾ ಬಂದಿದ್ದೇನೆ. ಅಡ್ಕ ಭಗವತಿ ಕ್ಷೇತ್ರದಲ್ಲಿ ನಡೆಯುವ ಒಂದು ವಾರ್ಷಿಕ ಜಾತ್ರೆ ನನಗೆ ಅದೊಂದು ವಿಸ್ಮಯ. ಬೋವಿ ಸಮಾಜದವರೆಲ್ಲ ಸೇರಿ ಪ್ರತಿ ವರ್ಷ ಅತ್ಯಂತ ವಿಜೃಂಭಣೆಯಿಂದ ನಡೆಸುವುದು ಮಾತ್ರವಲ್ಲ, ಈ ಊರಿನ ಎಲ್ಲ ಜನರು, ದೂರದ ಊರುಗಳಲ್ಲಿ ಇದ್ದವರು ಕೂಡ ಆ ದಿನಗಳಲ್ಲಿ ಬಂದು ಪ್ರತಿಯೊಬ್ಬರೂ ಅದರಲ್ಲಿ ಭಾಗವಹಿಸುವ ರೀತಿ ಬಹಳ ವಿಶೇಷವಾದ್ದು, ಬೆರಗು ಹುಟ್ಟಿಸುವಂಥದ್ದು. ಅದರಲ್ಲೂ ಆ ಆರಾಧನಾ ಕ್ರಿಯೆಗಳಿಗೆ ಮತ್ತು ಸಮುದಾಯದ ಅನೇಕ ಸಾಮಾಜಿಕ, ಧಾರ್ಮಿಕ, ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಮಾರ್ಗದರ್ಶನ ನೀಡುವ ಅಚ್ಚಮ್ಮಾರರ ಒಂದು ದೊಡ್ಡ ಗಣವೇ ಇದೆ. ಅವರೆಲ್ಲ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ರೀತಿ ಬಹುಶಃ ನಾನು ಇತರ ಸಮುದಾಯಗಳಲ್ಲಿ ಅಷ್ಟಾಗಿ ಕಂಡಿಲ್ಲ. ಅದು ನನಗೆ ಒಂದು ವಿಸ್ಮಯ ಹುಟ್ಟಿಸಿದ ವಿಚಾರ. ಎರಡನೇದು ಈ ಶಾಲೆಯ ಚಟುವಟಿಕೆ. ಆ ದಿನಗಳಲ್ಲಿ ಬೋವಿ ವಿದ್ಯಾಸಂಘದವರು ಈ ಶಾಲೆಯನ್ನು ನಡೆಸ್ತಾ ಇದ್ದರು. ಅದು ಸ್ಥಾಪನೆಯಾದ ಕತೆ ಸಾಮಾನ್ಯವಾಗಿ ನಿನ್ನೆಯಿಂದ ಇವತ್ತಿನಿಂದ ನಿಮಗೆಲ್ಲ ಗೊತ್ತಿದೆ. ನಾನು ಇಲ್ಲಿ ಬರುವ ಹೊತ್ತಿಗೆ ವಿದ್ಯಾಸಂಘದ ಅಧ್ಯಕ್ಷರಾಗಿ ಶ್ರೀ ಯು ನಾರಾಯಣ ಎಂಬವರಿದ್ದರು. ಮಿತಭಾಷೆಯವರು, ಆದರೆ ಬಹಳ ಗಂಭೀರ ವ್ಯಕ್ತಿತ್ವ ಅವರದು. ಅವರ ಜೊತೆಗೆ ಇದ್ದವರು ಡಿಸ್ಟಿಕ್ ಬೋರ್ಡ್ ನಾರಾಯಣ ಅಂತ ಒಬ್ಬರಿದ್ದರು, ನಾರಾಯಣ ಐಲ್ ಅಂತ ಒಬ್ಬರಿದ್ದರು, ಕರುಣಾಕರ್ ಉಚ್ಚಿಲಿದ್ದರು. ಇವರೆಲ್ಲ ಈ ಉಚ್ಚಿಲಬೋವಿ ಶಾಲೆಯ ಚಟುವಟಿಕೆ ಮಾತ್ರವಲ್ಲ, ಇಲ್ಲಿಯ ಊರಿನ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ದೊರೆಯಬೇಕು ಅಂತ ನಿರಂತರ ಯೋಚನೆ ಮಾಡ್ತಾ ಇದ್ದವರು. ಅವರ ಪ್ರಯತ್ನದ ಕಾರಣದಿಂದಲೇ ಇಲ್ಲಿ ಸರ್ಕಾರವೇ ಒಂದು ಹೈಸ್ಕೂಲನ್ನು ಆರಂಭಿಸಿತು. ಸುವರ್ಣ ಮಹೋತ್ಸವದ ನೆನಪಿಗೆ ಕಟ್ಟಿದ ಆ ಕಟ್ಟಡದಲ್ಲಿ ಸರ್ಕಾರ ಮೊದಲದು ಅಲ್ಲಿ ಆಚೆ ಪೋಸ್ಟ್ ಆಫೀಸ್ ಇರುವಂಥ ಕಟ್ಟಡದಲ್ಲಿತ್ತು, ಮತ್ತು ಇಲ್ಲಿಗೆ ವರ್ಗಾವಣೆ ಆಯಿತು. ಆ ಶಾಲೆಯಲ್ಲಿ ಹೈಸ್ಕೂಲ್ನ ಶಿಕ್ಷಣವನ್ನು ಮುಂದುವರಿಸಲಿಕ್ಕೆ ಮುಖ್ಯವಾಗಿ ಆ ಶಾಲೆ ಸ್ಥಾಪನೆಗೊಳ್ಳುವುದಕ್ಕೆ ಈ ವಿದ್ಯಾಸಂಘದವರೇ ಕಾರಣ ಅಂತ ನನಗೆ ಗೊತ್ತಿತ್ತು. ಆ ಸರ್ಕಾರಿ ಸಂಸ್ಥೆಯಲ್ಲಿ ಉದ್ಯೋಗ ನಿಮಿತ್ತ ನಾನು ಬಂದೆ 1968ರಲ್ಲಿ. ಹಾಗಾಗಿ ಈ ಊರಿನ ಅನೇಕ ಮಂದಿಯ ಪರಿಚಯ, ಸ್ನೇಹ ನನಗಾಗಿದೆ. ಮುಂದೆ ಕಾಲಾಂತರದಲ್ಲಿ ಇಲ್ಲಿ ಅನೇಕ ಬದಲಾವಣೆಗಳಾದರೂ ಕೂಡ ಶಾಲಾ ಚಟುವಟಿಕೆಗಳನ್ನು ನಾನು ನೋಡಿದಾಗ ಆ ಕಾಲದಲ್ಲಿ, ನಾನು ಬಂದಂಥ ಕಾಲದಲ್ಲಿ ಇದ್ದಂಥ ಕೆಲವು ಅಧ್ಯಾಪಕರು ಈಗಲೂ ನನಗೆ ನೆನಪಾಗ್ತಾ ಇದ್ದಾರೆ. ಶ್ರೀ ಟಿ ವೀರಪ್ಪ ಎಂಬವರು ಇಲ್ಲಿಯ ಮುಖ್ಯೋಪಾಧ್ಯಾಯರಾಗಿದ್ದರು.
ಅವರ ಜೊತೆಗೆ ಶಿಕ್ಷಕರಾಗಿದ್ದವರು ಸರಸ್ವತಿ ಟೀಚರ್ ಇದ್ದರು, ಕಮಲ ಟೀಚರ್ ಇದ್ದರು, ಪ್ರಭಾವತಿ ಟೀಚರ್ ಇದ್ದರು, ಸರೋಜಿನಿ ಟೀಚರ್ ಇದ್ದರು, ರೇವತಿ, ಸೇವಂತಿ ಮುಂತಾದವರೆಲ್ಲ ಇಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡ್ತಾಯಿದ್ರು. ಅಣ್ಣಪ್ಪ ಗಟ್ಟಿಯವರು ಇಲ್ಲಿ ಅಧ್ಯಾಪಕರಾಗಿದ್ದರು. ಗೋಪಾಲ್ ಮಾಸ್ಟ್ರು ಮಂಗಳೂರಿಂದ ಬರ್ತಾಯಿದ್ರು. ಗೋಪಾಲ್ ಮಾಸ್ಟ್ರು ದೊಡ್ಡ ನಾಟಕ ನಿರ್ದೇಶಕರು ಮತ್ತು ಅಂಥ ಚಟುವಟಿಕೆಗಳಲ್ಲಿ ಭಾಳ ಸಮರ್ಥರು. ಇಲ್ಲಿಯ ಎಷ್ಟೋ ವಿದ್ಯಾರ್ಥಿಗಳನ್ನು ವಾರ್ಷಿಕೋತ್ಸವ ಸಂದರ್ಭದಲ್ಲಿ ನಾಟಕಕ್ಕೆ ತಯಾರು ಮಾಡಿದವರು. ಇಲ್ಲಿಯ ವಾರ್ಷಿಕೋತ್ಸವ ಅಂದರೆ ಅದೊಂದು ದೊಡ್ಡ ಸಮಾರಂಭ. ಅಷ್ಟೊಂದು ಚೆನ್ನಾಗಿ ಆ ದಿನಗಳಲ್ಲಿ ನಡೀತಾ ಇತ್ತು. ನಾನು ಅದರಲ್ಲಿ ಅನೇಕ ಬಾರಿ ಭಾಗವಹಿಸಿದ್ದೇನೆ. ಒಳ್ಳೊಳ್ಳೆಯ ಐತಿಹಾಸಿಕ ನಾಟಕಗಳೆಲ್ಲ ಇಲ್ಲಿಯ ವಿದ್ಯಾರ್ಥಿಗಳಿಂದ ಆ ದಿನಗಳಲ್ಲಿ ಅಭಿನಯಿಸಲ್ಪಡ್ತಾ ಇದ್ದವು. ವಿಜೃಂಭಣೆಯಿಂದ ವಾರ್ಷಿಕೋತ್ಸವವನ್ನು ನಡೆಸಿಕೊಂಡು ಬರುವ ಪರಂಪರೆ ಇಂದಿನವರೆಗೂ ಮುಂದುವರಿದುಕೊಂಡು ಬಂದಿದೆ. ಅದೊಂದು ಶ್ಲಾಘನೀಯವಾದ ವಿಚಾರ ಅಂತ ನನಗೆ ಅನಿಸ್ತಾ ಇದೆ. ಅದೇ ರೀತಿ ಮುಂದೆ ಬಹಳ ಇತ್ತೀಚೆಗಿನ ವರ್ಷಗಳಲ್ಲಿ ಇಲ್ಲಿ ಆಂಗ್ಲ ಮಾಧ್ಯಮ ಶಾಲೆ ಆಯಿತು, ಹೈಸ್ಕೂಲ್ ಆಯಿತು. ಆದರೆ ಕನ್ನಡ ಮಾಧ್ಯಮ ಶಾಲೆಯನ್ನು ಉಳಿಸಿಕೊಂಡಿರುವಂಥದ್ದು ಬಹಳ ವಿಶೇಷ. ಯಾಕೆಂದರೆ ಈ ದಿನಗಳಲ್ಲಿ ಕನ್ನಡ ಮಾಧ್ಯಮ ಶಾಲೆಗೆ ವಿದ್ಯಾರ್ಥಿಗಳ ಸೇರ್ಪಡೆ ಬಹಳ ಕಡಿಮೆಯಾಗಿದೆ. ಇಲ್ಲೇ ಕೋಟೆಕಾರ್ನಲ್ಲಿ ಒಂದು ಶಾಲೆ ಇತ್ತು, ಸುಮಾರು 100 ವರ್ಷಗಳನ್ನು ದಾಟಿತ್ತದು. ಸುಮಾರು 2006ನೇ ಇಸವಿ ಆಗುವಾಗ 100 ವರ್ಷ ಆಗಿತ್ತು. ಆದರೆ ಅದು ಈಗ ಮುಚ್ಚಿ ಹೋಗಿದೆ. ಆದರೆ ಸರಿಸುಮಾರು 100 ವರ್ಷಗಳನ್ನು ದಾಟಿಕೊಂಡು ಮುಂದುವರಿತಿರುವ ಈ ಸಂಸ್ಥೆಯಲ್ಲಿ ಈ ಕನ್ನಡ ಮಾಧ್ಯಮದ ಶಿಕ್ಷಣ ಯಾವುದಾದ್ರೂ ಒಂದು ಕಾರಣಕ್ಕೆ ಮುಂದುವರಿಬೇಕು ಅಂತ ನಾನು ಭಾವಿಸ್ತೇನೆ. ಯಾಕೆಂದರೆ ನಿನ್ನೆ ಒಬ್ಬರು ಇಲ್ಲಿಯ ಸಮಾರಂಭದಲ್ಲಿ ಇದೇ ಮಾತನ್ನು ಹೇಳಿದರು. ಮಾತೃಭಾಷೆಯ ಶಿಕ್ಷಣ ಅದು ನಿಜವಾಗಿ ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯವಾಗಿರುತ್ತದೆ ಅಂತ. ಆದರೆ ಇಂದಿನ ದಿನಗಳಲ್ಲಿ ಇಂಗ್ಲೀಷ್ ಮೀಡಿಯಂ ಶಿಕ್ಷಣವೇ ಉತ್ತಮ ಎಂಬ ಭಾವನೆ ನಮ್ಮ ಹೆತ್ತವರಿಗೆಲ್ಲ ಬಂದು ಹೋಗಿದೆ. ಕಾರಣ ಏನು ಅಂತಂದೇಳಿದರೆ ಇಂಗ್ಲೀಷ್ನ ಜ್ಞಾನ ಬೇಕು, ಇಂಗ್ಲೀಷ್ನಲ್ಲಿ ಚೆನ್ನಾಗಿ ವ್ಯವಹಾರ ಮಾಡಿದರೆ ಮುಂದೆ ಉದ್ಯೋಗಕ್ಕೆ ಒಳ್ಳೆಯದು, ಇಂತಹ ಭಾವನೆ. ಆದರೆ ಅದು ಸರಿಯಾದ ವಿಚಾರ ಅಲ್ಲ. ಯಾಕಂತೇಳಿದರೆ ಇಂಗ್ಲೀಷ್ ಭಾಷೆಯನ್ನು ಕಲಿತುಕೊಳ್ಳುವುದು, ಅದರ ಮೇಲೆ ಹಿಡಿತ ಸಾಧಿಸುವುದು ನಂತರದ ವರ್ಷಗಳಲ್ಲಿಯೂ ಸಾಧ್ಯ ಇದೆ. ಯಾವಾಗ ಮಗು ತನ್ನ ಮಾತೃಭಾಷೆಯಲ್ಲಿ ಸಮಗ್ರವಾದ ಜ್ಞಾನವನ್ನು ಪಡೆಯಲು ಪ್ರಯತ್ನ ಮಾಡ್ತಾ ಇದೆಯೋ 1ನೇ ಕ್ಲಾಸಿನಿಂದ, ಅದೇ ಹೊತ್ತಿಗೆ ಇಂಗ್ಲೀಷ್ ಭಾಷೆಯನ್ನು ಅದರ ಮೇಲೆ ಹೇರುವಾಗ ಮಗು ಬಹಳ ಒತ್ತಡಕ್ಕೆ ಬೀಳುತ್ತದೆ. ಈಗಿನ ಕಾಲದಲ್ಲಿ ಇಂಗ್ಲೀಷ್ ಮಾಧ್ಯಮದಲ್ಲಿ ಮಕ್ಕಳು ಓದುವುದನ್ನು ನೋಡುವಾಗ ನನಗೆ ಭಾಳ ಬೇಸರ ಆಗ್ತದೆ. ಆ ಮಕ್ಕಳು ಇಂಗ್ಲೀಷ್ ಭಾಷೆಯನ್ನು ಕಲಿಯುವುದು, ಇಂಗ್ಲೀಷಿನ ಮೂಲಕ ಆ ವಿಷಯವನ್ನು ಕಲಿಯುವುದು, ಅದರ ಜೊತೆಗೆ ಕನ್ನಡವನ್ನು ಕಲಿಯುವುದು ಬಹಳ ಒತ್ತಡ ಆಗ್ತದೆ. ಆದ ಕಾರಣದಿಂದಲೇ ಶಾಲಾ ಶಿಕ್ಷಣ ಮಗುವಿಗೆ ಸಾಕಾಗದೆ ಅದು ಖಾಸಗಿ ಟ್ಯೂಷನ್ಗೆ ಹೋಗಬೇಕಾದ ಅನಿವಾರ್ಯತೆ ಬಂದಿದೆ. ಒಟ್ಟು ಮಕ್ಕಳ ಆಟದ ಮೂಲಕ ಕಲಿಕೆ ಮಾಡುವಂಥ ಒಂದು ಸಂದರ್ಭ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಬಂದಿರೋದನ್ನು ನಾವು ನೋಡ್ಬೋದು. ಹಾಗಾದರೆ ಇಂಗ್ಲೀಷ್ ಬೇಡವೇ ಅಂತ ಹೇಳಿದರೆ, ಇಂಗ್ಲೀಷ್ ಈಗಾಗಲೇ 5ನೇ ತರಗತಿಯಿಂದ ಕಲಿಕೆ ಆರಂಭವಾಗಿ ಇಂಗ್ಲೀಷ್ ಮಾಧ್ಯಮ PUC ಶಿಕ್ಷಣದ ನಂತರ ದೊರೆಯುತ್ತದೆ. ಆಮೇಲೆ PUCಗೆ ಸೇರಿದ ನಂತರ ಇಂಗ್ಲೀಷಿಗೆ ಬದಲಾಯಿಸಿಕೊಳ್ಳುವುದು ಸ್ವಲ್ಪ ಕಷ್ಟ ಎಂಬ ಭಾವನೆ ಅನೇಕರ ಮನಸ್ಸಲ್ಲಿದೆ. ನಿಜವಾಗಿ ಅದು ಅಲ್ಲವೇ ಅಲ್ಲ. SLCವರೆಗೆ ಕನ್ನಡ ಮಾಧ್ಯಮದಲ್ಲೇ ಕಲಿತು ಆಮೇಲೆ ಇಂಗ್ಲೀಷ್ನಲ್ಲಿ ತಮ್ಮ ಮಾಧ್ಯಮವನ್ನು ಬದಲಾವಣೆ ಮಾಡಿಕೊಂಡು ಶಿಕ್ಷಣವನ್ನು ಮುಂದುವರಿಸುತ್ತಾ ಉನ್ನತ ಸ್ಥಾನಗಳನ್ನು ಪಡೆದವರು ಅನೇಕ ಮಂದಿ ಇದ್ದಾರೆ, ನಮ್ಮ ಕಣ್ಣ ಮುಂದೆ ಇದ್ದಾರೆ. ಯಾಕಂತ ಹೇಳಿದರೆ ಈ ಪ್ರಾಥಮಿಕ ಹಂತದಲ್ಲಿ ಇಂಗ್ಲೀಷನ್ನ ಹಿಡಿತವನ್ನು ಪಡೆಯುವುದಕ್ಕಿಂತ ಸುಮಾರು 10ನೇ ತರಗತಿಯ ನಂತರ ಅದರಲ್ಲಿ ಹಿಡಿತ ಸಾಧಿಸಲಿಕ್ಕೆ ಬಹಳ ಸುಲಭ. ಅನೇಕ ಮಂದಿಯ ಉದಾಹರಣೆಗಳನ್ನು ಇದರಲ್ಲಿ ಕೊಡಬಹುದು. ಈ ಹೊತ್ತು ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಇರುವವರೆಲ್ಲ ಅಂದು ಕನ್ನಡ ಮಾಧ್ಯಮದಲ್ಲೇ ಕಲಿತವರಾಗಿದ್ದಾರೆ. ನಾನು ಅನೇಕ ಇಂಥ ಉದಾಹರಣೆಗಳನ್ನು ಬಲ್ಲೆ. ಕೆಲವರು ವಿದ್ಯಾರ್ಥಿಗಳು 10ನೇ ತರಗತಿ ಆದ ಮೇಲೆ ಕನ್ನಡದಲ್ಲಿ ಕಲಿತವರು ಮುಂದೆ PUCಗೆ ಸೇರಿದಾಗ ಕೆಲವು ದಿನಗಳಲ್ಲಿ ನನ್ನಲ್ಲಿ ಬಂದು ಹೇಳಿದ್ದೆಲ್ಲ ಉಂಟು. ಸರ್ ಭಾಳ ಕಷ್ಟ ಆಗ್ತಾ ಇದೆ, ಎಲ್ಲ ಇಂಗ್ಲೀಷ್ನಲ್ಲೇ ಕಲಿಸ್ತಾ ಇದ್ದಾರೆ ಅಂತ ಹೇಳಿಕೊಂಡು ಹೇಳ್ತಾರೆ. ನೀನು 2 ತಿಂಗಳು ಬಿಟ್ಟು ಬಾ, ಆಮೇಲೆ ನೋಡೋಣ ಅಂತ ಹೇಳಿದರೆ ಮತ್ತೆ ಆ ವಿದ್ಯಾರ್ಥಿ ಸಿಕ್ಕಿದಾಗ ಹೇಗಾಯಿತು ನಿನಗೀಗ ಇಂಗ್ಲೀಷ್ ಅರ್ಥ ಆಗ್ತದೋ ಇಲ್ವೋ? ಈಗ ಸರಿ ಆಗ್ತದೆ, ತೊಂದರೆ ಇಲ್ಲ, ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಈ ವಿಚಾರ ಅನೇಕ ಮಂದಿಗೆ ಅವರ ಯೋಚನೆಗೆ ಬರುವುದಿಲ್ಲ, ಹೆತ್ತವರಿಗೂ ಕೂಡ ಬರುವುದಿಲ್ಲ. ಇನ್ನೊಂದು ವಿಚಾರ ಏನಂತ ಹೇಳಿದರೆ, ಈ ಎಳೆಯ ಮಕ್ಕಳಿಗೆ ಭಾಷಾ ಕಲಿಕೆ ಒತ್ತಡ ಇದ್ದರೆ ಕನ್ನಡದ ಜೊತೆಗೆ ಇಂಗ್ಲೀಷನ್ನು ಕಲಿಬೇಕು
ಮತ್ತು ಇಂಗ್ಲೀಷ್ನ ಮೂಲಕ ವಿಷಯಗಳನ್ನು ಕಲಿಬೇಕೆಂಬ ಒತ್ತಡವಿದ್ದಾಗ ಅವರ ಸೃಜನಶೀಲ ಚಟುವಟಿಕೆಗಳಿಗೆ ಭಾಳಷ್ಟು ತೊಂದರೆ ಆಗ್ತದೆ. ಯಾಕಂದರೆ ಒಂದು ಸೃಜನಶೀಲವಾಗಿ ಯೋಚನೆ ಮಾಡಬೇಕಾಗಿದ್ದರೆ ಒಂದು ಭಾಷೆ ಬೇಕಾಗ್ತದೆ ನಾವು ಯೋಚಿಸುವುದಕ್ಕೆ. ಅದು ನಮ್ಮ ಪರಿಸರದ ಭಾಷೆಯೇ ಆಗಿದ್ದರೆ ಅದರಲ್ಲಿ ಹೆಚ್ಚು ವಿಚಾರಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ಸೃಷ್ಟಿಶೀಲವಾಗಿ ಮನಸ್ಸು ಕೆಲಸ ಮಾಡ್ತದೆ. ಇದು ಮುಂದೆ ಆತನ ವ್ಯಕ್ತಿತ್ವದ ಬೆಳವಣಿಗೆಗೆ ಮಾತ್ರವಲ್ಲ, ಕಲಿಕೆಗೂ ತುಂಬ ನೆರವಾಗ್ತದೆ. ಇದನ್ನೆಲ್ಲ ನಾನು ಹೇಳುವುದು ದೊಡ್ಡ ಉಪಯೋಗ ಆಗುವುದಿಲ್ಲ ಅಂತ ನನಗೆ ಗೊತ್ತು. ಯಾಕಂತ ಹೇಳಿದರೆ ಈ ಇಂಗ್ಲೀಷ್ ಮಾಧ್ಯಮದ ಮೋಹ ಈ ನಮ್ಮ ಊರಲ್ಲಿ ಮಾತ್ರವಲ್ಲ, ಇಡೀ ದೇಶದಲ್ಲಿ ಎಷ್ಟು ಬಲವಾಗಿ ಇದೆ ಅಂತ ಹೇಳಿದರೆ ಆ ಪ್ರವಾಹಕ್ಕೆ ವಿರುದ್ಧವಾಗಿ ಈಜಲಿಕ್ಕೆ ಸಾಮಾನ್ಯವಾಗಿ ಯಾರಿಗೂ ಸಾಧ್ಯವಾಗುವುದಿಲ್ಲ. ಯಾರಾದರೂ ಒಬ್ಬರು ಹೆತ್ತವರು ಯೋಚನೆ ಮಾಡಿ ನನ್ನ ಮಗನನ್ನು ನಾನು ಕನ್ನಡ ಮಾಧ್ಯಮಕ್ಕೆ ಸೇರಿಸ್ತೇನೆ ಅಂತ ಹೇಳಿದಾಗ ಸುತ್ತಮುತ್ತ ಇದ್ದವರೆಲ್ಲ ಅದನ್ನು ಬಹಳ ಮಂದಿ ಆಕ್ಷೇಪಿಸುವವರೇ ಇರ್ತಾರೆ. ಇನ್ನೂ ಕೂಡ ನೀನು ಕನ್ನಡ ಮಾಧ್ಯಮಕ್ಕೆ ಕಲಿಸುವುದು, ಎಲ್ಲ ಕಡೆ ಇಂಗ್ಲೀಷ್ ಮೀಡಿಯಮ್ ಇದೆ, ಈ ಥರ ಹೇಳಿ ಅವರನ್ನು ಸ್ವಲ್ಪ ಹಿಂದೇಟು ಹಾಕಿಸುವವರೇ ಸುಮಾರು ಜನ ಇದ್ದಾರೆ. ಅಂಥವರನ್ನು ಎದುರಿಸಿ ತಮ್ಮ ಮಕ್ಕಳನ್ನು ಕನ್ನಡ ಮಾಧ್ಯಮ ಶಾಲೆಗೆ ಕಳಿಸಲಿಕ್ಕೆ ಹೆಚ್ಚಿನವರಿಗೆ ಧೈರ್ಯ ಇಲ್ಲದೇ ಇದ್ದ ಕಾರಣ ಇವತ್ತು ಅನಿವಾರ್ಯವಾಗಿ ಕನ್ನಡ ಮಾಧ್ಯಮ ಶಾಲೆಗಳು ಹಿಂದೆ ಬೀಳ್ತಾ ಇವೆ. ಆದರೂ ನನಗೊಂದು ಭರವಸೆ ಇದೆ, ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಸ್ವಲ್ಪ ಉತ್ತಮ ಮಟ್ಟದ ಚಟುವಟಿಕೆಗಳು, ಸೌಲಭ್ಯಗಳು ಇಂಗ್ಲೀಷ್ ಮಾಧ್ಯಮ ಶಾಲೆಗಳಿಗಿಂತ ಕಡಿಮೆ ಇಲ್ಲದಂತೆ ಒದಗಿ ಬಂದರೆ ಮಕ್ಕಳು ಖಂಡಿತ ಆ ಕಡೆಗೆ ಬರ್ತಾರೆ. ನಾನು ಕೇಳಿದ ಒಂದು ವಿಚಾರ ಏನಂತ ಹೇಳಿದರೆ, ಕೇರಳದಲ್ಲಿ ಇತ್ತೀಚೆಗೆ ಸರ್ಕಾರಿ ಶಾಲೆಗಳಿಗೆ ಸರ್ಕಾರ ಹೆಚ್ಚಿನ ಅನುದಾನವನ್ನು ನೀಡಿ ಅದೆಲ್ಲ ಒಳ್ಳೆಯ ಗುಣಮಟ್ಟವನ್ನು ಹೊಂದುವಂಥ ಕೆಲಸ ಮಾಡಿದೆ. ಶಿಕ್ಷಕರಿಗೆ ಒಳ್ಳೆಯ ತರಬೇತಿಯನ್ನು ಕೊಟ್ಟು ಒಳ್ಳೆಯ ರೀತಿಯ ಬೋಧನೆ ಆಗುವ ಹಾಗೆ ನೋಡಿದ್ದಾರೆ. ಅದೇ ರೀತಿ ಶಾಲೆಯ ಸೌಲಭ್ಯಗಳು, ಕೊಠಡಿಗಳು ಎಲ್ಲ ಆಧುನಿಕ ರೀತಿಯಲ್ಲಿ ಇರುವ ಹಾಗೆ ನೋಡಿದ್ದಾರೆ. ಇದನ್ನು ಕಂಡು ಅನೇಕ ಮಂದಿ ಹೆತ್ತವರು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗಳಿಗೆ, ಕೇರಳದ ಮಲಯಾಳ ಮಾಧ್ಯಮ ಶಾಲೆಗಳಿಗೆ ಕಳುಹಿಸತೊಡಗಿದ್ದಾರೆ. ದೆಹಲಿಯಲ್ಲಿ ಕೂಡ ಇಂಥ ಬದಲಾವಣೆ ಆಗಿದೆ ಅಂತ ನಾನು ಕೇಳಿಬಲ್ಲೆ. ಹಾಗಾಗಿ ಉಚ್ಚಿಲಬೋವಿ ಶಾಲೆಯ ಈ ಕನ್ನಡ ಮಾಧ್ಯಮ ಶಾಲೆಯನ್ನು ಉಳಿಸುವುದಕ್ಕಾಗಿ ಊರವರೆಲ್ಲ ಪ್ರಯತ್ನ ಮಾಡಬೇಕು. ಈವರೆಗೆ ಶಿಕ್ಷಣ ಸಂಸ್ಥೆಗಳಿಗೆ ಯಾವ ರೀತಿಯ ನೆರವನ್ನು ನೀವೆಲ್ಲ ಒದಗಿಸಿಕೊಂಡು ಬಂದಿದ್ದೀರೋ, ಕನ್ನಡ ಮಾಧ್ಯಮದ ಶಾಲೆ ಮುಂದೆ ದೀರ್ಘಕಾಲ ಉಳಿದುಕೊಂಡು ಅಲ್ಲಿ ಕಲಿತ ಮಕ್ಕಳು ಮುಂದೆ ಒಳ್ಳೆಯ ಪ್ರಜೆಗಳಾಗಿ, ಪ್ರತಿಭಾವಂತರಾಗಿ ದೊಡ್ಡ ದೊಡ್ಡ ಹುದ್ದೆಗಳಿಗೆ ಏರುತ್ತಾ ಉನ್ನತ ಸ್ಥಾನವನ್ನು ಸೇರುವ ಹಾಗೆ ಪ್ರಯತ್ನ ಮಾಡಬಹುದು ಅಂತ ನನ್ನದೊಂದು ಅಭಿಪ್ರಾಯ. ಇನ್ನು ಕೊನೆಯದಾಗಿ ನನ್ನದೊಂದು ಕೃತಜ್ಞತೆಯ ಮಾತು. ಈ ಶತಮಾನೋತ್ಸವ ಸಮಿತಿಯವರು ನನಗೆ ಇಲ್ಲಿ ಬಂದು ಮಾತಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಅದಕ್ಕಿಂತಲೂ ಹೆಚ್ಚಾಗಿ ನಾನು ನಿನ್ನೆ ಮತ್ತು ಇವತ್ತು ಇಲ್ಲಿ ಅನೇಕ ಮಂದಿ ನನ್ನ ಸ್ನೇಹಿತರನ್ನು ಭೇಟಿಯಾಗಿದ್ದೇನೆ. ಉಚ್ಚಿಲಬೋವಿ ಶಾಲೆಯಲ್ಲಿ ಕಲಿತ ಮಕ್ಕಳು ಈ ಕಾರ್ಯಕ್ರಮಕ್ಕೆಂದು ಬಹಳ ಮಂದಿ ದೂರದ ಊರುಗಳಿಂದ ಬಂದಿದ್ದಾರೆ. ಅವರೆಲ್ಲ ಇಲ್ಲಿ ಹೈಸ್ಕೂಲಿಗೆ ಬಂದವರು ಆದ ಕಾರಣ ನನ್ನ ಅನೇಕ ಮಂದಿ ಹಳೆಯ ಗೆಳೆಯರನ್ನು, ವಿದ್ಯಾರ್ಥಿನಿಯರನ್ನು ನನಗೆ ಭೇಟಿಯಾಗಲಿಕ್ಕೆ ಸಾಧ್ಯವಾಯಿತು. ಸಮಾಜದ ಉದ್ಧಾರದ ಬಗ್ಗೆ ಚಿಂತಿಸಿ ಊರ ಜನರಿಗೆ ವಿದ್ಯೆಯನ್ನಿತ್ತು ಅಜ್ಞಾನವನ್ನು ಪರಿಹರಿಸಿ ಶ್ರೇಯದೆಡೆಗೆ ಅವರನ್ನು ಒಯ್ಯುವ ವಿದ್ಯೆಯನ್ನಿತ್ತು ಸರಿದಾರಿಯಲ್ಲಿ ನಡೆಸಿ ಅದೆಂತೂ ಈ ಪುಣ್ಯಪುರುಷರು ಕಟಿಬದ್ಧರಾಗಿ ಪ್ರವರ್ತಿಸಿದರು ಎಂಬುದನ್ನು, ಅವರು ತೋರಿದ ಹಾದಿಯಲ್ಲಿ ಮುನ್ನಡೆದ ಅವರ ಮಕ್ಕಳು ಅದೆಂತೂ ಅದನ್ನು ಸಾಧಿಸಿದರು ಎಂಬುದನ್ನು ನಿನ್ನೆಯಷ್ಟೇ ಇಲ್ಲಿ ಕಿಕ್ಕಿರಿದ ನೆರೆದ ಜನಸಾಗರದೆದುರು ನಮ್ಮ ವಿದ್ದು ಉಚ್ಚಿಲ್ ಒಂದು ಮನೋಹರ ದೃಶ್ಯಕಾವ್ಯವಾಗಿ ತೋರಿದ್ದಾರೆ. ಇದನ್ನು ನೀವೆಲ್ಲರೂ ಕಂಡು ಆನಂದಿಸಿದ್ದೀರಿ. ಸಾಧಿಸಬೇಕೆಂದಿರುವುದನ್ನು ಸಾಧಿಸುವ ಛಲ ಏನೆಂಬುದನ್ನು ನಿಚ್ಚಳವಾಗಿ ತೋರಿಸಿಕೊಟ್ಟವರು ನಮ್ಮ ವಿದ್ದು ಉಚ್ಚಿಲ್ ಅವರು. ಅವರಿಗೆ ಬಹಳ ಕಷ್ಟವಿತ್ತು, ಸಾಕಷ್ಟು ಸಂಘರ್ಷಗಳನ್ನು ಎದುರಿಸಿ ಬಹುಶಃ ಸಮಯ ಸ್ವಲ್ಪ ಕಡಿಮೆ ಆಯಿತು. ಆದರೂ ಅವರೆಲ್ಲವನ್ನು ಇಲ್ಲ ಖಂಡಿತವಾಗಿಯೂ ಸಾಧ್ಯವಿದೆ, ನಾವು ಮಾಡಿಯೇ ತೀರುತ್ತೇವೆ ಅಂತ ಹೇಳಿ ಮಾಡಿದವರು, ಸಾಧಿಸಿ ತೋರಿಸಿದವರು. ನಮ್ಮೂರಿನ ಶಾಲೆಯ ನಮ್ಮ ಸಮಾಜದ ಇತಿಹಾಸವನ್ನು ಬಿಡಿಸಿಟ್ಟ ಆ ಅಪೂರ್ವ ಕ್ಷಣಗಳಿಗೆ ಸಾಕ್ಷಿಯಾಯಿತು ಈ ನಮ್ಮ ಊರು. ನಹಿ ಜ್ಞಾನೇನ ಸದೃಶಂ ಎನ್ನುವುದು ನಮ್ಮ ಧ್ಯೇಯವಾಕ್ಯ. ನಮ್ಮ ಶತಮಾನೋತ್ಸವ ಸ್ಮರಣ ಸಂಚಿಕೆಗಾಗಿ ಬಂದ ಲೇಖನಗಳ ಪರಾಮರ್ಶೆಯಲ್ಲಿ ನಮ್ಮ ಉಚ್ಚಿಲ ಶಾಲೆಯ ಹಿರಿಯ ಪ್ರಾಥಮಿಕ ಶಾಲೆಯ ಜ್ಞಾನದಾನದಲ್ಲಿ ಶಾಲೆಯು ಜ್ಞಾನದಾನದಲ್ಲಿ ಎಷ್ಟೊಂದು ಸಂಪನ್ನವಾಗಿತ್ತು, ತಿಂಗಳ ಹಬ್ಬ, ಚರ್ಚಾಕೂಟ, ವಾರ್ಷಿಕೋತ್ಸವಗಳ ವೈಭವದಿಂದ ಮೆರೆದಿತ್ತು ಎಂಬುದನ್ನು ನಿಚ್ಚಳವಾಗಿ ಅರಿಯುವ ಅವಕಾಶ ನನಗಾಯಿತು. ಆ ಸುದಿನಗಳು ಮರಳಿ
ಶಾಲೆ ಇನ್ನೂ ಸಮೃದ್ಧವಾಗಿ ಸಂಪನ್ನವಾಗಲೆಂಬುದೇ ನನ್ನ ಆಶೆ. ಹಿರಿಯ ಪ್ರಾಥಮಿಕ ಶಾಲೆಯ ಪುನರ್ನವೀಕರಣಕ್ಕೆ ನನ್ನ ಮನವಿಗೆ ಹೋಗೊಟ್ಟು ಸಕ್ರಿಯವಾಗಿ ಸ್ಪಂದಿಸಿದ ಎಲ್ಲ ಸಹೃದಯರನ್ನು ನಾನಿಂದು ಕೃತಜ್ಞತೆಯಿಂದ ನೆನೆಯುತ್ತೇನೆ. ಇಲ್ಲಿ ಪ್ರಥಮವಾಗಿ ಕೇಳಿದೊಡನೆ ಅಮೆರಿಕದಿಂದ 1,00,000 ರೂಪಾಯಿಯ ದೇಣಿಗೆಯನ್ನಿತ್ತು ತಮ್ಮ ಶಾಲಾ ಕಟ್ಟಡವನ್ನು ಉಳಿಸಿಕೊಳ್ಳಲು ಸಹಾಯ ಹಸ್ತವನ್ನಿತ್ತ ನಮ್ಮ ಚಂದ್ರಶೇಖರ್ ಯು ಗಾರಿವಿಲ್ಲ ಅವರನ್ನು ನಾನು ಹೃದಯ ತುಂಬಿ ಸ್ಮರಿಸುತ್ತೇನೆ. ಚಂದ್ರಣ್ಣನವರು ಕಳುಹಿದ ಸಂದೇಶ: I bet there will be thousands of people, old students, teachers and their families joining for the occasion, a sight worth watching. I will not be able to come, but one day I will surely visit my school, my old school, for its blessings showered on me. ಇಂಥ ಅಂತರಾಳದ ಪ್ರೀತಿ, ಅಭಿಮಾನ ಪ್ರತಿಯೊಬ್ಬ ವಿದ್ಯಾರ್ಥಿಯ ಹೃದಯದಲ್ಲೂ ಉಕ್ಕಿ ಬರಬೇಕು. ತನ್ನ ಶಾಲೆಗಾಗಿ ಕೇಳಿದೊಡನೆ 1,00,000 ಮೊತ್ತದ ದೇಣಿಗೆಯನ್ನಿತ್ತ ಇಲ್ಲಿನ ಹಳೆ ವಿದ್ಯಾರ್ಥಿ ಎಸ್ ಬ್ಯಾಂಕ್ನ ಧನರಾಜ್ ಉಚ್ಚಿಲ್ ಅವರನ್ನು ನಾನಿಂದು ಕೃತಜ್ಞತೆಯಿಂದ ನೆನೆಯುತ್ತೇನೆ. ಅವರಿಂದ ಇಲ್ಲಿ ನಮ್ಮೊಡನೆ ಇರಬೇಕಾಗಿತ್ತು, ಆದರೆ ಅನ್ಯ ಕಾರಣದಿಂದ ಬರುವುದು ಅವರಿಂದ ಸಾಧ್ಯವಾಗಲಿಲ್ಲ. ಅವರ ಮಾತುಗಳನ್ನು ನಾವಿಂದು ಮಿಸ್ ಮಾಡಿಕೊಳ್ತೇವೆ. ಆದರೆ ಸ್ಮರಣ ಸಂಚಿಕೆಯಲ್ಲಿ ಅವರು ವಿದ್ಯೆಯ ಬಗ್ಗೆ, ಪ್ರಾಥಮಿಕ ಶಾಲೆಯ ವಿದ್ಯಾಭ್ಯಾಸ ಹೇಗಿರಬೇಕು ಎಂಬುದರ ಬಗ್ಗೆ ನೀತಿ ಮಾತುಗಳನ್ನು ಬಹಳ ಸೊಗಸಾಗಿ ಬರೆದಿದ್ದಾರೆ. ಸ್ಮರಣ ಸಂಚಿಕೆ ನಿಮ್ಮ ಕೈ ಸೇರಲಿದೆ ಬೇಗನೆ. ವಿದ್ಯಾರ್ಥಿಗಳಿಗೆ ಪುಸ್ತಕಗಳಿಗಿಂತ ದೊಡ್ಡ ಸಂಪತ್ತು, ಅದಕ್ಕೆ ಮಿತ್ರ ಬೇರಿಲ್ಲ. ಇಂಥ ಪುಸ್ತಕಗಳ ಸಿರಿಯನ್ನು ಈ ವಿದ್ಯಾಶಾಲೆಗೆ ದಾನವಾಗಿ ಒದಗಿಸಿಕೊಟ್ಟವರು ಬೆಂಗಳೂರಿನ ಡಾಕ್ಟರ್ ಗಿರಿಜಾ ಲಕ್ಷ್ಮಣ್ ಅವರು. ಅವರನ್ನು ನಾನಿಂದು ಹೃದಯ ತುಂಬಿ ನೆನೆಯುತ್ತೇನೆ. ಕಟ್ಟಡಕ್ಕಲ್ಲ, ಇದು ಮಕ್ಕಳ ಲೈಬ್ರರಿಗಾಗಿ ಮಾತ್ರ ಎಂದು ಹೇಳಿ 50,000 ರೂಪಾಯಿಗಳ ದೇಣಿಗೆಯನ್ನಿತ್ತು. ಅದು ತನ್ನ ಹೆಸರಿನಲ್ಲ, ತನ್ನ ಹೆತ್ತವರು, ತಾಯಿ ತಂದೆಯರು ಯು ಅಪ್ಪಯ್ಯ ಹಾಗೂ ಯು ಪರಮೇಶ್ವರಿ ಅವರ ಹೆಸರಲ್ಲಿ ರೂಪಾಯಿ 50,000 ದೇಣಿಗೆಯನ್ನಿತ್ತ ಸಹೃದಯರು. ಕನ್ನಡ ಶಾಲೆಯ ಮಕ್ಕಳಿಗಾಗಿ ಎಂದೇ ಅವರಿತ್ತ ಈ ಮೊತ್ತದಿಂದ ಖ್ಯಾತ ಶಿಕ್ಷಕಿ, ಲೇಖಕಿ BM ರೋಹಿಣಿ ಅವರ ಸಹಾಯ ಹಸ್ತದಿಂದ ಕನ್ನಡ ಹಾಗೂ ಇಂಗ್ಲಿಷ್ ಪುಸ್ತಕಗಳು ಹಾಗೂ ಪುಸ್ತಕದ ಕಪಾಟು ಈಗ ಶಾಲಾ ಭಂಡಾರವನ್ನು ಸೇರಿದೆ. ಶಾಲೆಯಲ್ಲಿ ಕಡ್ಡಾಯ ಲೈಬ್ರರಿ ಪೀರಿಯಡ್ ಆರಂಭವಾಗಿ ನಮಗಿದ್ದಂತೆ ಮಕ್ಕಳು ಪುಸ್ತಕಗಳನ್ನು ಒಯ್ದು ಓದಿ ತರಗತಿಯಲ್ಲಿ ಅದರ ಬಗ್ಗೆ ವಿಚಾರ ವಿಮರ್ಶೆ ನಡೆಸುವಂತಹ ಒಂದು ಉತ್ತಮ ಅಭ್ಯಾಸ ಶಾಲೆಯಲ್ಲಿ ಶುರುವಾಗಲಿ. ಇದಕ್ಕೆ ಅನುವು ಮಾಡಿಕೊಡಬೇಕು ಅಂತ ನನ್ನ ಪ್ರಾರ್ಥನೆ. ಶಿಕ್ಷಕರಾಗಿ ನಿವೃತ್ತರಾದ ತಿಮ್ಮಪ್ಪ ಮಾಸ್ಟರ್ ಹೆಸರಲ್ಲಿ ಅವರ ಕುಟುಂಬವು ಕಟ್ಟಡಕ್ಕಾಗಿ ಇತ್ತ ದೇಣಿಗೆ 50,000 ಹಾಗೂ ಈಗ ಶತಮಾನೋತ್ಸವಕ್ಕಾಗಿ ಪುನಃ ಇತ್ತ 50,000 ರೂಪಾಯಿಗಳ ದೇಣಿಗೆ. ಹೀಗೆ ಹಳೆ ವಿದ್ಯಾರ್ಥಿನಿ ಶೀಲಾ ಡಿ ಉಚ್ಚಿಲ್ ಅವರಿತ್ತ 50,000 ರೂಪಾಯಿಯ ದೇಣಿಗೆ. KK ಉಚ್ಚಿಲ್ರ ಹೆಸರಲ್ಲಿ ಸರೋಜಿನಿ ಟೀಚರ್ ಅವರಿತ್ತ ರೂಪಾಯಿ 50,000. ಇನ್ನು ಬೆಂಗಳೂರಿನಿಂದ ಯಶೋಧರ್ ಯು ಅವರಿತ್ತ 1,00,000 ರೂಪಾಯಿಯ ಕೊಡುಗೆ ಮತ್ತು ನಿರ್ಮಲಾ ವಿಜಯಕುಮಾರ್ ಅವರ ರೂಪಾಯಿ 50,000 ದೇಣಿಗೆ. ಇನ್ನೂ ಅನೇಕರು ಬಹಳಷ್ಟು ಮಂದಿ ಇದ್ದಾರೆ ಕೊಡುಗೆಯನ್ನಿತ್ತವರು. ಅವರನ್ನೆಲ್ಲರನ್ನು ನಾವಿಂದು ಸ್ಮರಿಸಬೇಕು. ಅವರಿಂದಾಗಿ ನಮ್ಮ ಈ ಶಾಲೆ ಪುನರ್ನವೀಕರಣಗೊಂಡು ನಮಗಾಗಿ ಉಳಿದಿದೆ. ಆ ಶಾಲೆಯನ್ನು ಮುಂದಕ್ಕೂ ಸದಾಕಾಲ ಉಳಿಸಿಕೊಳ್ಳುವುದು ಹಾಗೂ ಬೆಳೆಸಿಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯ. ಶತವರ್ಷಗಳ ಹಿಂದೆ ಇಲ್ಲಿ ಶಾಲೆ ಸ್ಥಾಪಿಸಿದ ನಮ್ಮ ಹಿರಿಯರು ನಮ್ಮ ನಾಡಿಗಾಗಿ, ಜನರೆಲ್ಲರ ಅಭ್ಯುದಯಕ್ಕಾಗಿ ಸ್ಥಾಪಿಸಿದ ಶಾಲೆ ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ಮುಂದುವರಿಯಬೇಕು. ನಾವು ಎಳೆಯರು, ನಾವು ಗೆಳೆಯರು, ಹೃದಯ ಹೂವಿನ ಹಂದರ, ಹಿಂದೂ ಮುಸ್ಲಿಂ ಕ್ರೈಸ್ತರಿಗೆಲ್ಲ ಒಂದೇ ಭಾರತ ಮಂದಿರ ಎಂದು ಹಾಡಿದ ಕವಿ ಚನ್ನವೀರ ಕಣವಿಯವರ ಮಾತು ನಮ್ಮೆಲ್ಲರ ಹೃದಯದ ನುಡಿಯಾಗಬೇಕು. ಜಾತಿ ವಿಜಾತಿ ಎನ್ನದೆ ಮಾನವ ಕುಲ ನಮ್ಮದಾಗಬೇಕು. ಶತಮಾನೋತ್ಸವದ ಆಚರಣಾ ಸಮಿತಿಯ ಸರ್ವರು, ನಮ್ಮೂರ ಹುಡುಗರು ಅಹರ್ನಿಶಿ ದುಡಿದು ಈ ಉತ್ಸವವನ್ನು ಚೆಂದಗಾಣಿಸಲು ಪರಿಶ್ರಮಿಸಿದ ಪರಿಗೆ ನಾನು ನಿಜವಾಗಿಯೂ ಮನಸ್ಸುತ್ತಿದ್ದೇನೆ. ಅವರೆಲ್ಲರಿಗೂ ನನ್ನ ಹೃದಯ ತುಂಬಿದ ಪ್ರೀತಿ. ಈ ಶಾಲೆಯನ್ನು ಸ್ಥಾಪಿಸಿದ ನಮ್ಮ ಹಿರಿಯರು ಹಾಗೂ 30 ವರ್ಷಗಳ ಕಾಲ ತನುಮನದಿಂದ ಶಾಲೆಗಾಗಿ ದುಡಿದು ಸತ್ಯ, ಧರ್ಮ, ನ್ಯಾಯನಿಷ್ಠೆಯ ಉಸಿರಾಗಿ ಬಾಳಿದ ಗಾಂಧಿ ಮಾರ್ಗದಲ್ಲಿ ನಡೆದ ನನ್ನ ತಂದೆಯೇ ನನ್ನ ಆದರ್ಶ. ಎಳವೆಯಲ್ಲಿ ಅವರಿಂದ
ಒದಗಿ ಬಂದ ಅಮೂಲ್ಯ ಪುಸ್ತಕಗಳ ನಿಧಿಯೇ ಇಂದು ನನ್ನನ್ನು ಸಾಹಿತಿಯಾಗಿ ರೂಪಿಸಿ ಮುನ್ನಡೆಸಿದೆ. ತೃತೀಯ ಸಾಕೇತ್ ಕುಂಬ್ಳೆ. ಮಡ್ಯ. ತೃತೀಯ ಸಾಕೇತ್ ಕುಂಬ್ಳೆ. ತೃತೀಯ ಹಕೀಂ ಬಟ್ಟಪಾಡಿ. ಮುಂಭಾಗಕ್ಕೆ ಬಂದು ಸಿದ್ಧರು. 200 ಮೀಟರ್ ನಡಿಗೆ ಪ್ರಥಮ ಗಣೇಶ್ ಶೆಟ್ಟಿ. ತೃತೀಯ ಶ್ರೀನಿವಾಸ್ ಆಚಾರ್ಯ. ಗುಂಡೆಸೆತ ಪ್ರಥಮ ರಾಜೀವ್ ನಾಯ್ಕ್. ಅದೃಷ್ಟದ ಕೋಣೆ ಪ್ರಥಮ. 60 ವರ್ಷದೊಳಗಿನ ಪುರುಷರ ವಿಭಾಗದಲ್ಲಿ 70 ಮೀಟರ್ ಓಟ ಪ್ರಥಮ ಅಬ್ದುಲ್ ರೆಹಮಾನ್ ತೊಕ್ಕೊಟ್ಟು. ದ್ವಿತೀಯ ಚಂದ್ರಶೇಖರ್ ಯು ಸೋಮೇಶ್ವರ್. ತೃತೀಯ ನಾಗರಾಜ್ ಕುಚ್ಚೆ. ಇನ್ನೂರು ಮೀಟರ್ ನಡಿಗೆ ಪ್ರಥಮ ನಾರಾಯಣ್ ಕುಚ್ಚೆ. ದ್ವಿತೀಯ ಚಂದ್ರಶೇಖರ್ ಯು ಸೋಮೇಶ್ವರ್. ತೃತೀಯ ಮಾಧವ್ ಕೋಟೆಕರ್. ಗುಂಡೆಸೆತ ಪ್ರಥಮ ರವೀಂದ್ರ. ದ್ವಿತೀಯ ಸಾಧನ. ತೃತೀಯ ಚಂದ್ರಶೇಖರ್ ಯು. ಅದೃಷ್ಟದ ಕೋಣೆ ಪ್ರಥಮ ಅಬ್ದುಲ್ ರೆಹಮಾನ್. ದ್ವಿತೀಯ ರವೀಂದ್ರ ಉಚ್ಚಿಲ. ತೃತೀಯ ಅಹಮದ್ ಮೇರ್ಲಗುಡ್ಡೆ. ವರ್ಷ ಮೇಲ್ಪಟ್ಟ ಪುರುಷರ ವಿಭಾಗದಲ್ಲಿ 50 ಮೀಟರ್ ಓಟ ಪ್ರಥಮ ಚಂದ್ರಶೇಖರ್ ಕರುಣಾಕರ್ ಕೋಟೆಕಾರ. ಇನ್ನೂರು ಮೀಟರ್ ನಡಿಗೆ ಪ್ರಥಮ ಚಂದ್ರಶೇಖರ್ ಉಚ್ಚಿಲ್. ದ್ವಿತೀಯ ನಾಗೇಶ್ ಕೆ ಉಚ್ಚಿಲ್. ತೃತೀಯ ಸೀತಾರಾಮ್ ಕೋಟೆಕಾರ್. ಬಾಲ್ ಎಸೆತ ಪ್ರಥಮ ನಾಗೇಶ್ ಸುಚ್ಚೇರು. ಬಾಲ್ ಎಸೆತ ಪ್ರಥಮ ನಾಗೇಶ್ ಎಸ್ ಉಚ್ಚೇಲ್. ದ್ವಿತೀಯ ವಿಜಯ್ ಕುಮಾರ್ ಉಚ್ಚೇಲ್. ತೃತೀಯ ಕರುಣಾಕರ್ ಕೋಟೆಕಾರ್. ಅದೃಷ್ಟದ ಕೋಣೆ ಪ್ರಥಮ ಮೊಹಮ್ಮದ್ ಫರೀದ್ ಉಚ್ಚೇಲ್. ದ್ವಿತೀಯ ನಾಗೇಶ್ ಕೆ ಉಚ್ಚೇಲ್. ದ್ವಿತೀಯ ನಾಗೇಶ್ ಕೆ ಉಚ್ಚೇಲ್. ತೃತೀಯ ಸೀತಾರಾಮ್ ಕೋಟೆಕಾರ್. ಪುರುಷರ ವಿಭಾಗ 400 ಮೀಟರ್ ರಿಲೇ ಓಟದಲ್ಲಿ ಪ್ರಥಮ ತನ್ವೀರ್ ತಂಡ. ದ್ವಿತೀಯ ಮುಜಾಫರ್ ತಂಡ.
ಸ್ಪರ್ಧೆಯ ಬಹುಮಾನವನ್ನು ಮೂವರು ಹಂಚಿಕೊಂಡಿದ್ದಾರೆ. ಶ್ರವಣ್, ಯೋಗೇಶ್ ವಿದ್ಯಾವರ್ ಹಾಗೂ ವಸಂತ ಪೂಜಾರಿ. ತೃತೀಯ ಶ್ರವಣ್, ಯೋಗೇಶ್ ವಿದ್ಯಾವರ್. ತೃತೀಯ ಪೂಜ್ಯಶ್ರೀ ಸಂಗೊಳ್ಳಿ. 400 ಮೀಟರ್ ಓಟ ಪ್ರಥಮ ಗುಂಟೆ ಅನುಷಾ. ತೃತೀಯ 10 ವರ್ಷದೊಳಗಿನ ಮಹಿಳೆಯರ ವಿಭಾಗದಲ್ಲಿ ಜೀವನ್ ಸೋಮೇಶ್ವರ್. ಪ್ರಥಮ ಚೈತ್ರ ಉಚ್ಚಿಲ್. ಗುಂಟೆ ಸುತ. ದ್ವಿತೀಯ ಸತ್ಯಜೀವನ್ ಸೋಮೇಶ್ವರ್. ತೃತೀಯ ಶ್ಯಾಮಲಾ ಎಲ್ ಕುಂಬ್ಳೆ. ಶ್ರೀಯುತ ಮೊಹಮ್ಮದ್ ಅಲಿ ಅವರಿಗೆ ಇನ್ನು ಮುಂದಿನ ಬಹುಮಾನಗಳನ್ನು ಶ್ರೀಯುತ ಚಂದ್ರಶೇಖರ್ ಉಚ್ಚಿಲ್ ಇವರು ವಿತರಿಸಬೇಕು. ತೃತೀಯ ಚಿತ್ರಕಲಾ. 10 ವರ್ಷದೊಳಗಿನ ಮಹಿಳೆಯರ ವಿಭಾಗದಲ್ಲಿ 100 ಪ್ರಥಮ ಚಂದ್ರಿಕಾ ರೈ ಸಂಗೊಳ್ಳಿಗೆ. ಚಂದ್ರಕಲಾ ಉಚ್ಚಿಲ್ ಹಾಗೂ ಪುಷ್ಪಲತಾ ಉಚ್ಚಿಲ್. ನಡಿಗೆ ಪ್ರಥಮ ನಯನರಶ್ಮಿ ಉಚ್ಚಿಲ್. ದ್ವಿತೀಯ ಚಂದ್ರಿಕಾ ರೈ. ಅದೃಷ್ಟದ ಕೋಣೆ ಪ್ರಥಮ ನಯನರಶ್ಮಿ ಉಚ್ಚಿಲ್. ಮೀಟರ್ ಓಟ ಪ್ರಥಮ ಭಾನುಮತಿ ಆರ್ ಉದ್ಯಾವರ್. ತೃತೀಯ ಜಯಶ್ರೀ ಉಪೇಂದ್ರ. ಇನ್ನೂರು ಮೀಟರ್ ನಡಿಗೆ ಪ್ರಥಮ ಅಮಿತಾ ಉಚ್ಚಿಲ್. ದ್ವಿತೀಯ ಜಯಂತಿ. ತೃತೀಯ ಭಾನುಮತಿ ಆರ್ ಉದ್ಯಾವರ್. ರೇಣುಕಾ ರೈ. ಅದೃಷ್ಟದ ಕೋಣೆ ಪ್ರಥಮ ಅಮಿತಾ ಆರ್ ಉಚ್ಚಿಲ್. ತೃತೀಯ ಮೀರಾ ಬಟಪಾಡಿ. ವರ್ಷ ಮೇಲ್ಪಟ್ಟ ಮಹಿಳೆಯರ ವಿಭಾಗದಲ್ಲಿ 50 ಮೀಟರ್ ಓಟ ಪ್ರಥಮ ಸತ್ಯವತಿ ಜೆ ಉದ್ಯಾವರ. ತೃತೀಯ ಕಸ್ತೂರಿ ಎಸ್ ಕೋಟೆಕಾರ್ ಹಾಗೂ ಲಕ್ಷ್ಮೀ ಕೋಟೆಕಾರ್. ತೃತೀಯ ಬಹುಮಾನವನ್ನು ಇಬ್ಬರು ಹಂಚಿಕೊಂಡಿದ್ದಾರೆ. 200 ಮೀಟರ್ ನಡಿಗೆ ಪ್ರಥಮ ಕಾಂಚನ ನಾಯಕ್ ಮಂಗಳೂರು. ತೃತೀಯ ಕಸ್ತೂರಿ ಎಸ್ ಕೋಟೆಕಾರ್. ಕೋಣೆ ಪ್ರಥಮ ಕಾಮಾಕ್ಷಿ ಎಸ್ ಉಚ್ಚಿಲ್. ರಿಲೇಯಲ್ಲಿ ಪ್ರಥಮ ಚೈತ್ರ ತಂಡ. ತಂಡ ಮಾನಸ, ಯಾಮಿನಿ, ಚಂದ್ರಿಕಾ.
ಶ್ರೀಮತಿ ಮತ್ತು ಶ್ರೀ ದಿನಕರ್ ಟಿ ಉಚ್ಚಿಲ್ರವರು ದಿವಂಗತ ಶ್ರೀನಪ್ಪ ಡಿ ಉಚ್ಚಿಲ್ ಅಂಚಕಟ್ಟೆ ಇವರ ಸ್ಮರಣಾರ್ಥವಾಗಿ ನೀಡಿ ಹಗ್ಗ ಜಗ್ಗಾಟ ವಾಲಿಬಾಲ್ ಪ್ರಥಮ ಚಂದ್ರಶೇಖರ್ ತಂಡ ಇಲ್ಲಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮವು ನಮಗೆ ಅಕ್ಷರ ಜ್ಞಾನವನ್ನು ಕೊಟ್ಟು ನಮ್ಮನ್ನು ಕೂಡ ಈ ಒಂದು ಬೇರೆ ಬೇರೆ ರಂಗಗಳಲ್ಲಿ ಗುರುತಿಸಬೇಕಿದ್ರೆ ಇಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥ ಆ ಒಂದು ಪಾಠ ಈಗಾಗಲೇ ನಮ್ಮ ಶಾಲೆಯ ಅಧ್ಯಾಪಕರನ್ನು ನಿವೃತ್ತ ಅಧ್ಯಾಪಕರನ್ನು ಕೂಡ ಇವತ್ತು ಸನ್ಮಾನಿಸುವಂಥ ಒಂದು ಮಹತ್ತರವಾಗಿರ್ತಕ್ಕಂಥ ಕಾರ್ಯಕ್ರಮ ನಮಗೆ ಒದಗಿ ಬಂತು. ಅವರ ಸನ್ಮಾನದ ಜೊತೆಗೆ ಅವರ ಆಶೀರ್ವಾದವನ್ನು ಪಡೆಯುವಂಥ ಭಾಗ್ಯವೂ ಕೂಡ ನಮ್ಮ ಪಾಲಿಗೆ ಒದಗಿದೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಈಗಾಗಲೇ ನಮ್ಮ ಹಿರಿಯರು ಉಲ್ಲೇಖ ಮಾಡಿದಾಗೆ ಆ ಕಾಲದಲ್ಲಿ ಅಕ್ಷರ ಜ್ಞಾನ ಇಲ್ಲದ ಆರ್ಥಿಕವಾಗಿ ಭಾಳಷ್ಟು ದುರ್ಬಲರಾಗಿದ್ದಂಥ ಒಂದು ಕಾಲಘಟ್ಟದಲ್ಲಿ ನಮಗೆ ಆ ವಿದ್ಯೆ ಕಲಿಯಲಿಕ್ಕೆ ಆಗದಂಥ ಸಂದರ್ಭ ಇದ್ರೂ ಕೂಡ ನಮ್ಮ ಮಕ್ಕಳಿಗೆ ಈ ಭಾಗದ ಊರಿನವರಿಗೆ ಆ ಒಂದು ಶಿಕ್ಷಣ ಕೊಡಬೇಕು ಎನ್ನುವಂಥ ಒಂದು ದೂರಾಲೋಚನೆ ಮಾಡಿಕೊಂಡು ಭಾಳಷ್ಟು ಒಂದು ಆ ಒಳ್ಳೆಯ ಹೃದಯ ಶ್ರೀಮಂತಿಕೆಯನ್ನು ಪಡ್ಕೊಂಡು ನಮ್ಮ ಹಿರಿಯರು ಈ ಒಂದು ಉಚ್ಚಿಲ ವಿದ್ಯಾಸಂಸ್ಥೆಗಳನ್ನು ಸ್ಥಾಪಿಸಿ ಇರುವಂಥದ್ದು ಶ್ಲಾಘನೀಯವಾದ ಕಾರ್ಯಕ್ರಮ ಅಂತೇಳಿಗೆ ನನಗೆ ಭಾರಿ ಸಂತೋಷ ಆಗ್ತದೆ. ನಾವೆಲ್ಲ 1968ರಲ್ಲಿ ಇಲ್ಲಿ ಪ್ರಾಥಮಿಕ ಶಾಲೆಗೆ 1ನೇ ತರಗತಿಗೆ ಸೇರ್ಪಡೆ ಆದಂಥ ಸಂದರ್ಭದಲ್ಲಿ ಇವತ್ತು ಬೇರೆ ಬೇರೆ ದೂರದ ಶಾಲೆಗಳಿಗೆ ಹೋಗಿ ಕಲಿಯುವಂಥ ಅಸಾಧ್ಯ ಇರುವಂಥ ಆ ಒಂದು ಕಾಲಘಟ್ಟದಲ್ಲಿ ಇಲ್ಲಿ ನನಗೆ ಗೊತ್ತಿರುವ ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಉದ್ದಗಲಕ್ಕೂ ಇವತ್ತು ಶಿಕ್ಷಣ ಇಲಾಖೆಯಿಂದ ಸರ್ವೆ ಮಾಡಿದಾಗ ಕೋಟೆಕಾರ್ನ ಶಾಲೆ ಮತ್ತು ತಮ್ಮ ಉಚ್ಚಿಲ ಭೋವಿ ಶಾಲೆ ಮಾತ್ರ 9ನೇ ದರ್ಜೆಗೆ ಇವತ್ತು ಬಂದಿರತಕ್ಕಂಥದ್ದು ನನ್ನೆಲ್ಲ ಒಂದು ಪುಣ್ಯದ ಕೆಲಸ ಅಂತೇಳಿ ನಾನು ಭಾವಿಸಿದ್ದೇನೆ. ಆ ಕಾಲಘಟ್ಟದಲ್ಲಿ ಈ ಶಾಲೆ ಮಾಡಲಿಕ್ಕೆ ಅಸಾಧ್ಯ ಆಗಿದ್ದರೆ ಖಂಡಿತವಾಗಿಯೂ ನಾವೆಲ್ಲ ವಿದ್ಯೆ ಕಲಿಯಲಿಕ್ಕೆ ಅಸಾಧ್ಯವಾಗದಂಥ ಸಂದರ್ಭ ಇತ್ತು. ಇವತ್ತು ತಮ್ಮ ಹಿರಿಯರು ಪೂಜ್ಯರಾಗಿರ್ತಕ್ಕಂಥ ನಮ್ಮ ಹಿರಿಯರು ಈ ಶಾಲೆಯನ್ನು ಸ್ಥಾಪಿಸಿ ಒಂದಷ್ಟು ಜನರಿಗೆ ವಿದ್ಯಾಕ್ಷೇತ್ರಕ್ಕೆ ಇವತ್ತು ಪಾದಾರ್ಪಣೆ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಇಲ್ಲಿ ಕರೆದಿರ್ತಕ್ಕಂಥ ನಾನು ಶಾಲೆಯಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ಕಲಿಯುವಂಥ ಸಂದರ್ಭದಲ್ಲಿ ನಮ್ಮ ಶಾಲೆಯಲ್ಲಿ 700ಕ್ಕೂ ಮಿತ್ತು ಮಕ್ಕಳು ಇದ್ದಂಥದ್ದು ನೆನಪಿಗೆ ಇವತ್ತು ಬರ್ತದೆ. ಇವತ್ತು ಇಂಥ ಒಂದು ಕಾರ್ಯಕ್ರಮ ಮಾಡಿದ್ದರಿಂದ ಒಂದು 40-35 ವರ್ಷದ ಮೊದಲಿನ ನಮ್ಮ ಸಹಪಾಠಿಗಳು ಸಿಕ್ಕಿದಾಗ ಭಾಳಷ್ಟು ಸಂತೋಷ ಆಯಿತು. ಅವತ್ತಿನ ಗತವೈಭವದ ಆ ಒಂದು ನೆನಪುಗಳನ್ನು ಮಾಡಲಿಕ್ಕೆ ಕೂಡ ಸಾಧ್ಯ ಆಗಿದೆ ಎನ್ನುವಂಥದ್ದನ್ನು ಇವತ್ತು ಉಲ್ಲೇಖನೀಯ. ಇಂಥ ಒಂದು ಶಾಲೆ ಇವತ್ತು ಬಹಳಷ್ಟು ಹಿರಿಯರು ಚೇತನಗಳನ್ನು ಇವತ್ತು ಗುರುತಿಸಿದ್ದಾರೆ. ಇವತ್ತು ನಮ್ಮ ಶಿಕ್ಷಕರು ನಿವೃತ್ತ ಶಿಕ್ಷಕರನ್ನು ಗುರುತಿಸುವಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಕೂಡ ಭಾಳ ಸಂತೋಷ ಆಗಿದೆ. ಇವತ್ತು ಒಬ್ಬ ಶಿಲ್ಪಿ ಆ ಒಂದು ಕಲ್ಲಿನ ಮೂರ್ತಿಯನ್ನು ಹೇಗೆ ತಯಾರು ಮಾಡಿ ಆ ಪೂಜೆಗೆ ಅರ್ಹತೆಯನ್ನು ಕೊಟ್ಟಿದ್ದಾನೆ, ಹಾಗೆ ಇಲ್ಲಿಯ ಈಗ ನಮ್ಮ ಸನ್ಮಾನಿಸಿದಂಥ ಯಾರು ಶಿಕ್ಷಕರು ಅವರು ಕೂಡ ನಮ್ಮನ್ನು ಆ ಕಲ್ಲಿನಲ್ಲಿ ಮೂರ್ತಿಯನ್ನು ಆ ಚಂದದ ರೀತಿಯಲ್ಲಿ ಅವರು ಕೆತ್ತಿ ಅದನ್ನು ತಿದ್ದಿ ಎಲ್ಲ ನಮ್ಮನ್ನು ಈ ಒಂದು ಮಟ್ಟಕ್ಕೆ ತಲುಪಿಸಿದಂಥ ಆ ಗುರುಗಳಿಗೆ ಇವತ್ತು ನಮನಗಳನ್ನು ಸಲ್ಲಿಸ್ತೇನೆ. ಹೇಳ್ತಾ ಇದ್ದೆ ನಾನೀಗ, ಕೆಲವರು ಈಗಲೂ ಈ ಮೈಕ ಶಬ್ದ ಕೇಳ್ತಾ ಇದ್ದಾರೆ, ಮನೆಯಿಂದ ಹೊರಡ್ತಾ ಇಲ್ಲ ಅವರು, ಅಲ್ಲಿ ಇನ್ನೂ ಮಾತಾಡ್ತಾನೆ ಇದ್ದಾರೆ. ಈಗ ಅಂದಾಜು ಹೊರಡ್ತಾ ಇದ್ದಾರೆ, ಅಧ್ಯಕ್ಷ ಭಾಷಣಕ್ಕೆ ಬಂದಿದೆ ಸಭೆ. ಈಗ ಕೆಲವರು ಇದು ಮುಗಿದ ಮೇಲೆ ಬರುವ ಕ್ರಮ ಉಂಟು, ಅದು ಬಹಳ ಅವರವರ ಆದ್ಯತೆಯ ಪ್ರಶ್ನೆ. 1-2 ಸಂಗತಿ ಹೇಳ್ತೇನೆ ನಾನು. ನಾವು ಅಲ್ಲಿ ಕಾರ್ಯಕ್ರಮ ಆರಂಭ ಮಾಡಿದ್ವಿ, ಮಳೆ ಬಂತು.
ಆಮೇಲೆ ಇಲ್ಲಿಗೆ ವಲಸೆ ಬಂದ್ವಿ ನಾವು. ಒಂದು ವಲಸೆ, ಮೈಗ್ರೇಷನ್ ಅಂತ ಒಂದು ಅರ್ಥ. ನನಗೆ ತಕ್ಷಣ ನೆನಪಾದದ್ದು ಈ ಬೋವಿ ಜನಾಂಗದ ಒಂದು ಬದುಕನ್ನು ನೀವು ನೋಡಿದರೆ ಈ 3 ಅಂಶಗಳು ಎದ್ದು ಕಾಣ್ತವೆ ಅವರ ಬದುಕಿನಲ್ಲಿ. ಒಂದು ವಲಸೆ, ಮತ್ತೊಂದು ಸಂಘರ್ಷ, ಮತ್ತೊಂದು ಸಮನ್ವಯ. ಈ 3 ಅಂಶಗಳನ್ನು ಬಹುಶಃ ಬೋವಿ ಅಂತಲ್ಲ, ಯಾವುದೇ ಜನಾಂಗದ ವಲಸೆ ಹೋಗುವ ಯಾವುದೇ ಜನಾಂಗದ ಒಂದು ಇತಿಹಾಸದಲ್ಲಿ ಈ 3 ಹಂತಗಳನ್ನು ಗುರುತಿಸ್ಬೋದು. ಇದನ್ನು ಜನಾಂಗ ಅಧ್ಯಯನ ಮಾಡಿದ ವಿದ್ವಾಂಸರು ಕೂಡ ಗುರುತಿಸಿದ್ದಾರೆ. ಹೀಗೆ ವಲಸೆ ಹೋದಾಗಲೂ ಕೂಡ ತಮ್ಮ ಸಾಂಸ್ಕೃತಿಕ ಬೇರುಗಳನ್ನು, ಕಲ್ಚರಲ್ ರೂಟ್ಸ್ ಅಂತ ಹೇಳ್ತೇವೆ ನಾವು. ಬೋವಿ ಜನಾಂಗ ಈ ಉಚ್ಚಿಲ ಪ್ರದೇಶವನ್ನು ಬಿಟ್ಟು ಮುಂಬೈಗೆ ಹೋಗಿ ಅಲ್ಲಿ ಶಿಕ್ಷಣ ಪಡೆದು ಅಲ್ಲಿ ಉದ್ಯೋಗ, ಅಲ್ಲೇ ಬದುಕನ್ನು ಅವರು ರೂಪಿಸಿಕೊಂಡರೂ ಕೂಡ ಉಚ್ಚಿಲದ ನೆನಪು ಏನಿದೆ, ನಮ್ಮ ಊರಿನ ನೆನಪು ಏನಿದೆ, ತಮ್ಮ ಶಿಕ್ಷಣ ಸಂಸ್ಥೆಯ ನೆನಪು ಏನಿದೆ, ಆ ನೆನಪುಗಳನ್ನು ಇಟ್ಟುಕೊಂಡು ಕಳೆದ 100 ವರ್ಷಗಳಿಂದ ಈ ಶಿಕ್ಷಣ ಸಂಸ್ಥೆಯನ್ನು ಕಟ್ಟುತ್ತಾ ಬಂದಿದ್ದಾರೆ ಅಂತಂದರೆ ಇಲ್ಲಿ ಜ್ಞಾಪಿಸಿಕೊಳ್ಬೇಕಾದ 2 ಅಂಶ ಯಾವುದು? ನಾನು 39 ವರ್ಷ ಶಿಕ್ಷಣ ಸಂಸ್ಥೆಯಲ್ಲಿ ಕೆಲಸ ಮಾಡಿದವರು. ನೋಡ್ತಾ ಇರುವ ಹಾಗೆ ಒಂದು ಶಿಕ್ಷಣ ಮಾಧ್ಯಮ ಆಗಬೇಕಾದ ಶಿಕ್ಷಣ ವ್ಯವಸ್ಥೆ ಉದ್ಯಮ ಆಗಿ ಬೆಳೆದು ಬಿಟ್ಟಿದೆ. ಒಂದು ಶಿಕ್ಷಣ ವ್ಯವಸ್ಥೆ ಅದು ಮಾಧ್ಯಮ, ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು, ಜ್ಞಾನವನ್ನು ಕೊಡುವಂತಹದ್ದು. ಇವತ್ತದು ದೊಡ್ಡ ಉದ್ಯಮವಾಗಿ ಅದು ಬೆಳೆದಿದೆ. ನಾನು ಅದರ ಕಾರಣಗಳನ್ನು ಹಿನ್ನೆಲೆಯಲ್ಲಿ ಪರಿಶೀಲನೆ ಮಾಡೋಕ್ಕೆ ಹೋಗ್ತಾ ಇಲ್ಲ. ನಾವೆಲ್ಲ ಒಪ್ಪುವ ಒಂದು ಸಂಗತಿ, ಇವತ್ತಿನ ಭಾರತದ ಅಥವಾ ನಮ್ಮ ಸಾಮಾಜಿಕ ಸಂದರ್ಭದಲ್ಲಿ ಶಿಕ್ಷಣ ಮತ್ತು ಆರೋಗ್ಯ ನನ್ನ ಲೆಕ್ಕದಲ್ಲಿ ಸರ್ವಿಸ್ ಸೆಕ್ಟರ್, ಅದು ಸೇವಾ ಸೆಕ್ಟರೇ ಇರಬೇಕು ಅಂತ ಅಪೇಕ್ಷೆ ಪಡ್ತೇವೆ ನಾವು. ಕೆಲವೊಮ್ಮೆ ಅದು ಬೇರೆ ಬೇರೆ ಕಾರಣಗಳಿಗೆ ಆಗುವುದಿಲ್ಲ, ಕಾರಣ ಇಲ್ಲದೆ ಯಾವುದೂ ಆಗುವುದಿಲ್ಲ. ಹಾಗಾಗಿ ಇವತ್ತು ಈ ಉಚ್ಚಿಲದ ಈ ಬೋವಿ ಶಿಕ್ಷಣ ಸಂಸ್ಥೆ ಏನಿದೆ, ಬಹುಶಃ ಎಲ್ಲೋ ಅದು ಇಂಗ್ಲೀಷ್ ಮಾಧ್ಯಮಕ್ಕೆ ತೆರೆದುಕೊಂಡಿರಬಹುದು, ಅದು ಕಾಲದ ಒತ್ತಡಕ್ಕೆ ಅನುಸಾರವಾಗಿ. ಜೊತೆಗೆ ಕನ್ನಡ ಮಾಧ್ಯಮವನ್ನು ಸದಾಶಿವ ಮಾಸ್ಟರ್ ಭಾಳ ಚೆನ್ನಾಗಿ ಹೇಳಿದರು. ಒಂದು ಕನ್ನಡ ಮಾಧ್ಯಮ ಶಾಲೆಯನ್ನು ಉಳಿಸುವುದಕ್ಕೆ ಕೂಡ ಅದು ಹೆಣಗುತ್ತಾ ಇದೆ. ಇಂಥ ಒಂದು ಸಂಕಷ್ಟದ, ಇಂಥ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಈ ಶಿಕ್ಷಣ ಸಂಸ್ಥೆ ಇವತ್ತು ಮುಂದಿನ ಅದರ ದಾರಿಯನ್ನು ಅದು ಹುಡುಕಿಕೊಳ್ಳಬೇಕಾಗಿದೆ. ಶತಮಾನೋತ್ಸವ ಆಚರಿಸಿದ ಸಂಸ್ಥೆ ಅಂತಂದರೆ ಅದೊಂದು ಪರಂಪರೆಯನ್ನು ಸಿದ್ಧಿಸಿದೆ ಅಂತ ಅರ್ಥ. ಇಟ್ ಹ್ಯಾಸ್ ಎಸ್ಟಾಬ್ಲಿಷ್ ಎ ಕ್ಲಿಯರ್ ಟ್ರೆಡಿಷನ್. 3 ಅಥವಾ 4 ತಲೆಮಾರುಗಳು. ಒಂದು ಮಾತು ಬಂತು ಆಗ, ಲಕ್ಷ್ಮೀ ಟೀಚರ್ ಅಂತ ಕಾಣ್ತದೆ, ಪ್ರಾಸ್ತಾವಿಕ ಮಾತುಗಳನ್ನು ಹೇಳಿದರು. ಒಂದಾಣೆ ಸೇರಿಸಿ ನೆನ್ಪಿಟ್ಟುಕೊಳ್ಬೇಕು ನೀವು. ನಮ್ಮಲ್ಲಿ ಹಿಂದೆ ದೇವಸ್ಥಾನಗಳನ್ನು ಕಟ್ಟುವಾಗ ಒಂದು ಹಿಡಿ ಅಕ್ಕಿಯನ್ನು ತೆಗೆದಿಟ್ಟು ಕಟ್ತಾ ಇದ್ದರಂತೆ ಎಲ್ಲ ಊರಿನವರು ಕೂಡ. ಒಂದಾಣೆ ಸೇರಿಸಿ, ಬಹುಶಃ ನನಗೆ ಗೊತ್ತಿರುವ ಹಾಗೆ ಶಿಕ್ಷಣ ಮತ್ತು ಕಲೆಗಳನ್ನು, ಅದು ಯಕ್ಷಗಾನ ಇರಬಹುದು, ಅದೆಲ್ಲ ಕಟ್ಟುವಾಗ ಒಂದಾಣೆಯ ಲೆಕ್ಕದಲ್ಲಿಯೇ ಮಾಡಿ ಶಾಲೆಗಳನ್ನು ಕಟ್ಟಿತ್ತು. 100 ವರ್ಷಗಳ ಹಿಂದೆ ನೆನಪಿಟ್ಟುಕೊಳ್ಳಿ. 100 ವರ್ಷಗಳ ಹಿಂದೆ ಇಲ್ಲಿ ಒಂದು ವೇಳೆ ಶಾಲೆಗಳನ್ನು ಕಟ್ಟದೇ ಇರ್ತಿದ್ದರೆ, ನಾನು ಒಂದು ವಿಟ್ಲದ ಅಣಿಲಕಟ್ಟೆ ಶಾಲೆಯಲ್ಲಿ ಓದಿದವರು, 60 ವರ್ಷ ಆಯಿತು ಆ ಶಾಲೆಗೆ. ಅದು ಬಹುತೇಕ ಮುಚ್ಚುವ ಭೀತಿಯಲ್ಲಿದೆ. ಅದು ಅವರು ಯಾವ ಹಬ್ಬವನ್ನು ಆಚರಿಸಲಿಕ್ಕೂ ಸಾಧ್ಯ ಆಗಲಿಲ್ಲ. ಒಬ್ಬರು ಮೇಷ್ಟ್ರನ್ನು ಇಟ್ಟುಕೊಂಡಿದ್ದಾರೆ. ನಾನು ಅದರ ಸಮಸ್ಯೆಗಳನ್ನು ಹೋಗ್ತಾ ಇಲ್ಲ. ನಾನು 100 ವರ್ಷಗಳಲ್ಲಿ ಒಂದು ಸಂಸ್ಥೆಯನ್ನು ಮುನ್ನಡೆಸಿಕೊಂಡು ಬಂದಿದ್ದಾರೆ ಅಂತಂದರೆ ಇದಕ್ಕೆ 2 ಕಾರಣ ನಾನು ಗುರುತಿಸ್ತೇನೆ. ಅದು ಈ ಸಂಸ್ಥೆ ಹಿನ್ನೆಲೆಯಲ್ಲಿ ಒಂದು ಕಮಿಟ್ಮೆಂಟ್, ಅದಕ್ಕೆ ಬದ್ಧತೆ ಅಂತ ಹೇಳ್ತೇವೆ, ಮತ್ತೊಂದು ಇನ್ವಾಲ್ವ್ಮೆಂಟ್, ಒಳಗೊಳ್ಳುವಿಕೆ ಅಂತ ಹೇಳ್ತೇವೆ ನಾವು. ಬಹುಶಃ ಇಡೀ ಬೋವಿ ಜನಾಂಗ ಒಂದು ಬದ್ಧತೆಯಿಂದ, ಶಿಕ್ಷಣದ ಮೇಲಿನ ಬದ್ಧತೆಯಿಂದ ಮತ್ತು ಶಿಕ್ಷಣ ವ್ಯವಸ್ಥೆ ಜೊತೆಗೆ ಒಳಗೊಳ್ಳುವಿಕೆಯಿಂದ ಹೀಗೆ 100 ವರ್ಷಗಳ ಒಂದು ಯಶಸ್ವಿ ಇತಿಹಾಸವನ್ನು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ ಎನ್ನುವುದನ್ನು ನಾನು ಅತ್ಯಂತ ಸಂಭ್ರಮದಿಂದ, ಅತ್ಯಂತ ಸಂತೋಷದಿಂದ ಈ ಸಂದರ್ಭದಲ್ಲಿ ಎಲ್ಲ ಹಿರಿಯರನ್ನು ನಾನು ಜ್ಞಾಪಿಸ್ತೇನೆ. 100 ವರ್ಷದ ಆಚರಣೆ ಯಾಕೆ ಮುಗೀತು ಅಂತಲ್ಲ, 100 ವರ್ಷ ನೆನಪುಗಳನ್ನು ಹಂಚಿಕೊಳ್ಳುವುದು ಒಂದು, ಆ ನೆನಪುಗಳ ಆಧಾರದ ಮೇಲೆ ಹೊಸ ಇತಿಹಾಸವೊಂದನ್ನು ಅಥವಾ ಭವಿಷ್ಯವೊಂದನ್ನು ಕಟ್ಟಿಕೊಳ್ಳುವುದು. ಇವರು ಚಂದ್ರಶೇಖರ್ ಹೇಳಿದರು, ನೆನಪುಗಳನ್ನು ಹಂಚಿಕೊಳ್ಳುವುದು ಅಂತ. ನಮ್ಮ ಎಳೆಯ ಜನಾಂಗ ಇವತ್ತು ಏನಾಗಿ ನೆನಪುಗಳನ್ನೆಲ್ಲ ಕಳ್ಕೊಳ್ತಾ, ನಾನು ಅನೇಕ ಬಾರಿ ಹೇಳಿದ್ದೇನೆ, ಈ ಅನುಭವಗಳಿಲ್ಲದ ಬದುಕುಗಳಿಗೆ ನೆನಪುಗಳೇ ಇರುವುದಿಲ್ಲ, ನೆನಪುಗಳಿಲ್ಲದ ಬದುಕುಗಳಿಗೆ ಕನಸುಗಳೇ ಇರುವುದಿಲ್ಲ. ಈ ಅನುಭವ, ನೆನಪು, ಕನಸುಗಳಿಲ್ಲದ ಬದುಕುಗಳಿಗೆ ಅದಕ್ಕೆ ಭರವಸೆಗಳು ಅಥವಾ ಭವಿಷ್ಯವೂ ಕೂಡ ಅದು ಇರುವುದಿಲ್ಲ ಅಂತ ಒಂದು ಮಾತಿದೆ. ಹಾಗಾಗಿ
ಒಂದು ಹೃದಯ ಕೇಂದ್ರಿತ ಒಂದು ಸಮಾಜವನ್ನು ಕಟ್ಟುವ ಕೆಲಸವನ್ನು ನೋಡಿದರೂ ಕೂಡ ಈ ಭೋವಿ ಸಂಸ್ಥೆ ಉಚ್ಚಿಲ ನನಗೆ ಬಹಳ ಪ್ರಿಯ. ಕಳೆದ ಒಂದು 20-30 ವರ್ಷಗಳಿಂದ ಬೇರೆ ಬೇರೆ ಕಾರಣಗಳಿಗಾಗಿ ನಾನು ಉಚ್ಚಿಲ ಭಾಗಕ್ಕೆ ಬಂದಿದ್ದೇನೆ. ಅತ್ಯಂತ ಹಿರಿಯ ರಾಮಚಂದ್ರ ಉಚ್ಚಿಲ ನೆನಪಿಸಿಕೊಳ್ಳಬೇಕು, ಉಚ್ಚಿಲದ ಕಲಾಗಂಗು ನೆನಪಿಸಿಕೊಳ್ಳಬಹುದು. ಈಗ ಆರಾಧನೆಯನ್ನು ಒಬ್ಬರು ನೆನಪಿಸಿಕೊಂಡರು, ನಮ್ಮ ಅಡ್ಕದ ಜಾತ್ರೆ. ಇದನ್ನೆಲ್ಲ ನಾನು ನೋಡಿದವನು. ಒಂದು ರಂಗಭೂಮಿಯ ಧಾರ್ಮಿಕ ರಂಗಭೂಮಿಯ ಕುರಿತು ಬರೆಯುವಾಗ ಒಂದು ಲೇಖನವನ್ನೇ ನಾನು ಉಚ್ಚಿಲ ಈ ಆರಾಧನಾ ಕೇಂದ್ರದ ಬಗ್ಗೆ ನಾನು ಬರೆದಿದ್ದೇನೆ. ಎಂಥ ಒಂದು ಚಲನಶೀಲ ರಂಗಭೂಮಿಯಾಗಿ ಈ ಆರಾಧನೆ ಕೆಲಸ ಮಾಡ್ತಾಯಿದೆ. ಇಡೀ ಒಂದು 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 ಜಾತ್ರೆಯ ಬಲಿ ಬರುವಾಗಲೇ ಒಂದು ಹಡಗು ಚಲಿಸಿದ ರೀತಿಯಲ್ಲಿ ನೀವು ಅದರ ಆ ಉತ್ಸವವನ್ನು ನೀವು ನೋಡಬಹುದು ಅಂತ. ಹೀಗೆ ನಮ್ಮ ಶಿಕ್ಷಣವನ್ನು ಒಂದು ವಿದ್ಯಾರ್ಥಿ ಸ್ನೇಹಿ, ನಾನು ಒಂದು ಮಾತು ಹೇಳ್ತೇನೆ, ಇವತ್ತು ಶಿಕ್ಷಣದ ಬಗ್ಗೆ ಅನೇಕ ಚರ್ಚೆಗಳು ಆಗ್ತಾ ಇದ್ದೇವೆ, ಪ್ರಯೋಗಗಳು ಬೇಕಾದಷ್ಟಾಗಿವೆ. ನಮ್ಮ ಜಿಲ್ಲೆಯಲ್ಲಿ ನಮ್ಮ ಶಿಕ್ಷಣದ ಕುರಿತಾಗಿರುವ ಪ್ರಯೋಗಗಳು, ಎಕ್ಸ್ಪೆರಿಮೆಂಟ್ಸ್ ಅಷ್ಟಿಷ್ಟಲ್ಲ. ನೀವು ಕುದ್ಮಲ್ ರಂಗರಾವ್ ತಗೊಳ್ಳಿ, ಶಿವರಾಮ್ ಕಾರಂತ್ ತಗೊಳ್ಳಿ, ಈಗ ಇರುವ ಅನೇಕ ಮಾದರಿಗಳನ್ನು ನಾವು ಉಲ್ಲೇಖಿಸಬಹುದು. ಬಹುಶಃ ಒಂದು ಜಿಲ್ಲೆಯಲ್ಲಿ ಒಂದು 10 ಶಿಕ್ಷಣದ ಮಾದರಿಗಳನ್ನು ನಾವು ಕಾಣುವುದಕ್ಕೆ, ಮಾಡೆಲ್ಸ್ ಅಂತ ಹೇಳ್ತೇವೆ, ಕಾಣುವುದಕ್ಕೆ ಸಾಧ್ಯ ಇದೆ. ಬಹುಶಃ ಉಚ್ಚಿಲ ಶಾಲೆಗೆ ಇಲ್ಲಿಗೆ ಅದರದ್ದೇ ಆದ ಒಂದು ಮಾದರಿ ಉಂಟದು. ಈ ಭಾಗದ ಈ ಶಾಲೆಯ ಇತಿಹಾಸ ನೀವು ನೋಡಿದರೆ ಅದು ಅದರದ್ದೇ ಅದು ಶಿಕ್ಷಣದ ಮಾದರಿಯನ್ನದು ಪ್ರಾರಂಭಿಸಿದೆ ಅಥವಾ ಅದನ್ನು ಮುನ್ನಡೆಸ್ತಾ ಬರ್ತಾ ಇದೆ ಅಂತ ನಾನು ಅಂದುಕೊಂಡಿದ್ದೇನೆ. ಒಂದು ಸಂಗತಿಯ ಕಡೆಗೆ ನಿಮ್ಮ ಗಮನ ಸೆಳೆದು ನನ್ನ ಮಾತುಗಳನ್ನು ನಾನು ಮುಗಿಸ್ತೇನೆ. ಇವತ್ತು ನಾವು 21ನೇ ಶತಮಾನದಲ್ಲಿದ್ದೇವೆ. ಅನೇಕ ತಲ್ಲಣಗಳು ನಮ್ಮನ್ನು ಕಾಡ್ತಾ ಇದ್ದಾವೆ. ನೀವು ಭಯೋತ್ಪಾದನೆ ಅಂತ ಹೇಳಿ, ಮತೀಯ ಸಂಘರ್ಷ, ಏನೋ ಅನೇಕ ತಲ್ಲಣಗಳು ಇವೆ ನಮ್ಮನ್ನು. ನನಗೆ ಬಹಳ ಕೆಲವೊಮ್ಮೆ ದಿಗಿಲು ಹುಟ್ಟಿಸುವ ರೀತಿಯ ಘಟನೆಗಳು ನಡೀತವೆ, ಇಲ್ಲ ನಾನು ಹೇಳ್ತಾ ಇಲ್ಲ. ಇದರ ನಡುವೆ ನಾವು ಸ್ವಲ್ಪ ಪಾಸಿಟಿವ್ ಧನಾತ್ಮಕ ಚಿಂತನೆ ಮಾಡಿದರೆ ನಮ್ಮನ್ನು ಸಂಭ್ರಮಗೊಳಿಸುವ, ನಮ್ಮನ್ನು ತುಂಬ ಸಂಭ್ರಮ ಪಡುವ ಕೆಲವು ಘಟನೆಗಳು ನಡೆದಿವೆ. ಕಳೆದ 100-150 ವರ್ಷಗಳ ಇತಿಹಾಸವನ್ನು ನೋಡಿದರೆ ನಾನು ಒಂದೊಂದೇ ವಾಕ್ಯದಲ್ಲಿ ಹೇಳ್ತೇನೆ, ನಾವು ತುಂಬ ಸಂಭ್ರಮ ಪಡುವ, ನಾವು ತುಂಬ ಸಂತೋಷ ಪಡುವ, ನಾವು ತುಂಬ ಅಭಿಮಾನ ಪಡುವ, ಈ ಕಾಲದಲ್ಲಿ ನಾವು ಇದ್ದೇವಲ್ಲ ಅಂತ ಹೇಳುವ ಘಟನೆಗಳು ಕಳೆದ 100-150 ವರ್ಷದಲ್ಲಿ ನಡೆದಿದೆ. ಒಂದು ಘಟನೆ ಅಥವಾ ಒಂದು ಮುಖ್ಯ ಸಂಗತಿ ಏನು ಅಂತಂದರೆ, ಅನೇಕ ವಸಾಹತುಶಾಹಿ ದೇಶಗಳು, ಬೇರೆಯವರ ಆಡಳಿತಕ್ಕೆ ಒಳಪಟ್ಟ ದೇಶಗಳು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಳಗಾದದ್ದುಂಟಲ್ಲ, ಅದು ಕಳೆದ ಒಂದು 150-200 ವರ್ಷಗಳ 1-2 ಶತಮಾನಗಳ ಬಹಳ ಮುಖ್ಯವಾದ ಒಂದು ರಾಜಕೀಯವಾದ ಬೆಳವಣಿಗೆ ಇದು. ಒಂದು ಎರಡನೇ ಬಹಳ ಮುಖ್ಯವಾದ ಬೆಳವಣಿಗೆ ಅಂದರೆ, ನಮ್ಮ ದೇಶವನ್ನೇ ಅಥವಾ ಯಾವುದೇ ದೇಶನಿಟ್ಟುಕೊಂಡರೂ ಕೂಡ ಒಂದು ಸೆಕ್ಯುಲರ್ ಶಿಕ್ಷಣ, ಬಹಳ ಲೌಕಿಕವಾದ ಒಂದು ಶಿಕ್ಷಣ ಎಲ್ಲರಿಗೂ ಲಭ್ಯ ಆಗುವ ಹಾಗೆದಿದೆಯಲ್ಲ, ಅದು ಎರಡನೆಯ ಬಹಳ ದೊಡ್ಡ ಸಂಭ್ರಮ ಪಡುವ ಘಟನೆ ಅಂತ ಇಟ್ಟುಕೊಂಡಿದ್ದೇನೆ. ಮೂರನೆಯದು ಯಾವುದು ಅಂತಂದರೆ, ಶತಶತಮಾನಗಳಿಂದ ಅವಕಾಶ ವಂಚಿತವಾದ ಸಮುದಾಯಗಳು ಶಿಕ್ಷಣದ ಒಳಗಡೆ ಬಂದದ್ದಿದೆಯಲ್ಲ, ಅದನ್ನು ನಾನು ವಿವರಿಸಬೇಕಾದ ಅವಶ್ಯಕತೆ ಇಲ್ಲ. ಕೆಲವು ಶತಮಾನಗಳಿಂದ ಶಿಕ್ಷಣಕ್ಕೆ ಓದಲು ಬರೆಯುವ ಅವಕಾಶದ ಸಮುದಾಯಗಳೆಲ್ಲವೂ ಕೂಡ ಶಿಕ್ಷಣ ವ್ಯವಸ್ಥೆಯ ಒಳಗಡೆ ಬಂದದ್ದುಂಟಲ್ಲ, ಅದು ಬಹಳ ದೊಡ್ಡದು. ಇದರ ಹಿನ್ನೆಲೆ ನೋಡಬೇಕು ನೀವು, ಭೋವಿ ಶಾಲೆಯ ಇದರ ಮಹತ್ವ ಏನು ಅಂತ. ಒಂದು ವೇಳೆ ಈ ಶಾಲೆ ಇಲ್ಲದೆ ಅಂತ ಇದ್ದರೆ ಎಷ್ಟು ಮಕ್ಕಳು ಶಿಕ್ಷಣ ಸಿಗದೆ ಹೋಗುವ ಸಾಧ್ಯತೆ ಇತ್ತು. ಕುವೆಂಪು ಹೇಳುವ ಹಾಗೆ, ಒಂದು ವೇಳೆ ಇಂಗ್ಲೀಷ್ ವ್ಯವಸ್ಥೆ ಬಾರದೆ ಹೋಗ್ತಾ ಇದ್ದರೆ, ಶಾಲೆ ಬಾರದೆ ಹೋಗ್ತಾ ಇದ್ದರೆ, ಆಧುನಿಕ ಶಿಕ್ಷಣ ಬಾರದೆ ಹೋಗ್ತಾ ಇದ್ದರೆ, ನಾನು ಕುರಿ ಕಾಯ್ತಾ ಇದ್ದೆ, ದನ ಕಾಯ್ತಾ ಇದ್ದೆ, ಕುವೆಂಪು ಹೇಳುವ ಮಾತಿದು. ನಮ್ಮ ಎಲ್ಲರ ಬದುಕಿನಲ್ಲಿಯೂ ಹಾಗೆ ಅನ್ನಿಸ್ತದೆ. ನನ್ನ ಊರಲ್ಲಿ ಆ ಶಾಲೆ 60 ವರ್ಷ ಹಿಂದೆ ಸ್ಥಾಪನೆ ಆಗದೇ ಇರ್ತಿದ್ರೆ ನಾನು ಶಾಲೆಗೆ ಹೋಗ್ತಿರಲಿಲ್ಲ, ನನ್ನ ಎಷ್ಟೋ ಜನ ಶಾಲೆಗೆ ಹೋಗ್ತಾ ಇರಲಿಲ್ಲ. ಈ ಪರಿಸರದ ಸಾವಿರಾರು ವಿದ್ಯಾರ್ಥಿಗಳು ಶಾಲೆಗೆ ಹೋಗ್ತಾ ಇರ್ತಿರಲಿಲ್ಲ. ಇದನ್ನು ಜ್ಞಾಪಿಸಬೇಕು ನಾವು. ನೀವು ಎಷ್ಟೇ ಮಿತಿ ಹೇಳಿ ಈ ಶಾಲೆಗೆ, ಒಂದು ಶಾಲೆ ಸ್ಥಾಪನೆ ಆದ್ದರಿಂದ 100 ವರ್ಷಗಳಲ್ಲಿ ಎಷ್ಟು ಸಾವಿರ ಮಕ್ಕಳಿಗೆ ಜ್ಞಾನವನ್ನು, ಅಕ್ಷರವನ್ನು ಕಲಿಸಿದೆ, ಅವರ ಬದುಕನ್ನು ರೂಪಿಸುವ ಕೆಲಸವನ್ನು, ಅವಕಾಶವನ್ನು ಕೊಟ್ಟಿದೆ ಎನ್ನುವುದು. ಇನ್ನೊಂದು ಬಹಳ ಸಂಭ್ರಮ ಪಡುವ ಏನು ಅಂತಂದರೆ, ನಮ್ಮಲ್ಲಿ ಮಹಿಳೆಯರಿಗೆ ಇಲ್ಲಿ ಅನೇಕ ಆಗ ನನಗೆ ನೆನಪಾದದ್ದು ಯಾಕೆ ಅಂತಂದರೆ, ತುಂಬ ಈ ಶಾಲೆಯಲ್ಲಿ ಕಲಿತವರು ಟೀಚರ್ಗಳಾದರು, ಮತ್ತು ಇದೇ ಶಾಲೆಗೆ ಟೀಚರ್ಗಳಾಗಿ ಬಂದರು. ತುಂಬ ಟೀಚರ್ಗಳನ್ನು ಎಲ್ಲ ಸೃಷ್ಟಿ ಮಾಡಿದ ಒಂದು ಶಾಲೆ ಇದು. ಯಾಕೆ ಇದಾಯಿತು ಅಂತಂದರೆ, ಮಹಿಳೆಯರಿಗೆ ಶಿಕ್ಷಣ ಸಿಕ್ಕಿತ್ತು. ನಮ್ಮಲ್ಲಿ ಅರ್ಧಾಂಶದಷ್ಟು 50% ಜನಸಂಖ್ಯೆ ಮೊನ್ನೆವರೆಗೆ ಶಿಕ್ಷಣದ ಅವಕಾಶ ಅವರಿಗಿರಲಿಲ್ಲ. ಇವತ್ತು ಮಹಿಳೆಯರು ಶಿಕ್ಷಣ, ನಾವು ಪುರುಷರಷ್ಟೇ ಎಲ್ಲ ಜವಾಬ್ದಾರಿಗಳನ್ನು ನಿರ್ವಹಿಸಬಲ್ಲೆವು.
ಪುರುಷರಷ್ಟೇ ಅವರಿಗೆ ಸರಿಸಮಾನವಾಗಿ ನಾವು ಇಡೀ ಕುಟುಂಬವನ್ನು, ಸಮಾಜವನ್ನು, ಆಡಳಿತವನ್ನು ಎಲ್ಲವೂ ನಿಭಾಯಿಸಬಲ್ಲೆವು ಅಂತ ತೋರಿಸೋಕೆ ಸಾಧ್ಯವಾದದ್ದು ಯಾವುದು ಅಂತಂದರೆ ಅದು ಮಹಿಳೆಯರಿಗೆ ಸಿಕ್ಕಿದ ಶಿಕ್ಷಣ. ಹೀಗೆ ಕಳೆದ ಇನ್ನೂ ಕೆಲವನ್ನು ಪಟ್ಟಿ ಮಾಡ್ಬೋದು. 100-150 ವರ್ಷಗಳಲ್ಲಿ ಒಂದು ಶಿಕ್ಷಣದ ವ್ಯವಸ್ಥೆ ನಮ್ಮಲ್ಲಿ, ನಮ್ಮ ಜನಗಳಲ್ಲಿ ಒಂದು ಆತ್ಮಾಭಿಮಾನವನ್ನು, ಒಂದು ವ್ಯಕ್ತಿಘನತೆ, ಒಂದು ಡಿಗ್ನಿಟಿ, ಒಂದು ವ್ಯಕ್ತಿಘನತೆಯನ್ನು ನಮ್ಮಲ್ಲಿ ಮೂಡಿಸುವುದಿದ್ದರೆ ಅದು ಶಿಕ್ಷಣಕ್ಕೆ ಮಾತ್ರ ಸಾಧ್ಯ. ಅದು ಬೇರೆ ಯಾವುದಕ್ಕೂ ಸಾಧ್ಯ ಇಲ್ಲ. ಮತ್ತು ಎಲ್ಲರೂ ಹೇಳುವ ಹಾಗೆ ಯಾರೂ ಕಸಿಯಲಾರದ ನಿಮಗೊಂದು ಸಂಪತ್ತು ಅಂತ ಇದ್ದರೆ ಅದು ವಿದ್ಯೆ ಅಂತ. ಹೀಗೆ ಈ ಪರಿಸರದಲ್ಲಿ ಕಳೆದ 100 ವರ್ಷಗಳಲ್ಲಿ ಅವಿರತವಾಗಿ, ನಿಸ್ವಾರ್ಥವಾಗಿ ಎಷ್ಟೋ ಶಿಕ್ಷಕರು ನಾವು ನೋಡಿದ್ವಲ್ಲ. ಸುಮಾರು 90 ವರ್ಷದ ಶಿಕ್ಷಕರು ಬಂದಾಗ ನಮಗೆ ರೋಮಾಂಚನ ಆಗ್ತದೆ. ಯಾಕೆಂದರೆ 8 ರೂಪಾಯಿ, 10 ರೂಪಾಯಿ, 20 ರೂಪಾಯಿಗೆಲ್ಲ ಕೆಲಸ ಮಾಡಿದರು ಒಂದು ಕಾಲಕ್ಕೆ. ಈಗ ಶಿಕ್ಷಕರು ಆ ಲೆಕ್ಕದಲ್ಲಿ ಅದೃಷ್ಟವಂತರು. ಒಂದು ಕಾಲಕ್ಕೆ ನೀವು ಶಿಕ್ಷಕರ ಸಂಬಳ ಏನು? ಒಬ್ಬರು ದೇರಣ್ಣ, ಯಾವಾಗಲೂ ನೆನಪಾಗೋದು ಈ ಭಾಗದವರು ದೇರಣ್ಣ ಶೆಟ್ಟಿ ಅಂತ ಬರೀತಾರೆ. ಒಂದು ಕಾಲದ, ಸುಮ್ಮನೆ ಕುತೂಹಲ ಕೇಳೋದು ನಾನು, ಒಂದು ಇಡೀ ರಾತ್ರಿಯ ಒಂದು ಯಕ್ಷಗಾನ ಪ್ರದರ್ಶನಕ್ಕಿದ್ದ ಸಂಭಾವನೆ 8 ಆಣೆ. ನಂಬ್ತೀರಾ ನೀವು? ಅವರು ಬರೆದಿದ್ದಾರೆ ಇದನ್ನು, ತೆಂಕು ಪಥ ಅನ್ನೋದು ಪುಸ್ತಕದಲ್ಲಿ ಬರೆದಿದ್ದಾರೆ. 8 ಆಣೆ ಇಡೀ ರಾತ್ರಿಯ ಸಂಬಳ. 8 ರೂಪಾಯಿ, ಸಾರಿ 8 ರೂಪಾಯಿ ಏನು 8 ರೂಪಾಯಿ. ಅದರಲ್ಲಿ ಕಲಾವಿದನಿಗೆ 8 ಆಣೆ ಏನೋ ಸಿಕ್ತಿತ್ತಂತೆ. ಆ 8 ಆಣೆಯಲ್ಲಿ ಅವನು ವೇಷ ಹಾಕುವಾಗ ತಪ್ಪು ಮಾಡಿದರೆ ಜುಲ್ಮಾನೆ ಅಂತ ಕಟ್ ಮಾಡ್ತಾ ಇದ್ದಾರೆ ಅದರಲ್ಲಿ ಸ್ವಲ್ಪ. ಅದರಲ್ಲಿ ಮತ್ತೆ ಅವು ತಪ್ಪು ವೇಷ, ತಪ್ಪು ಮಾತುಗಳನ್ನು ಹೇಳಿದರೆ, ತಪ್ಪು ಕುಣಿತ ಮಾಡಿದರೆ ಆಗಲೇ ಅದಕ್ಕೆ ದಂಡ ವಿಧಿಸ್ತಾ ಇದ್ದರಂತೆ. 8 ರೂಪಾಯಿಯ ಸುಮಾರು 100 ವರ್ಷಗಳ ಹಿಂದೆ, 1920 ಅಂದಾಜು, ಈಗ 2020, 100 ವರ್ಷಗಳ ಹಿಂದೆ ಒಂದು ಯಕ್ಷಗಾನದ ಒಂದು 8 ರೂಪಾಯಿ, 10 ರೂಪಾಯಿ ಇದ್ದದ್ದು ಇವತ್ತರ ವೀಳ್ಯ ಎಲ್ಲಿಗೆ ಬಂದು ನಿಂತಿದೆ ನೋಡಿ ನೀವು. 1,00,000 ದಾಟಿದೆ ಅದರ ಮೇಲೆ. ನಾನು ಏನು ಹೇಳ್ತಾ ಇದ್ದೇನೆ ಅಂತಂದರೆ, ಹಿಂದೆ ಬಹಳ ಕಷ್ಟ ಇತ್ತು, ಬಡತನ ಇತ್ತು, ಆದರೆ ಬಹಳ ಶ್ರಮಪಟ್ಟು ದುಡಿಯುವ ಮನಸ್ಸು ಇತ್ತು. ಒಂದು ಶಾಲೆಯನ್ನು, ಸಂಸ್ಥೆಯನ್ನು ಕಟ್ಟುವಾಗ ಹೇಗೆ ಕಟ್ತಿದ್ರು ನೋಡಿ. ಒಬ್ಬರು ಜಾಗ ಕೊಡ್ತಾಯಿದ್ರು. ಈ ಜಾಗ ಯಾರೋ ಕೊಟ್ಟದ್ದು ಅಂತ ಕೇಳಿದೆ ನಾನು. ಒಬ್ಬರು ಜಾಗ ಕೊಡ್ತಾಯಿದ್ರು, ಒಬ್ಬರು ಕಟ್ಟಡ ಕಟ್ಟಿ ಕೊಡ್ತಾಯಿದ್ರು. ಇನ್ನು ಸರ್ಕಾರ ಸ್ವಲ್ಪ ಸಮಯದ ನಂತರ ಶಿಕ್ಷಕರನ್ನು ಕೊಡ್ತಾ ಇತ್ತು. ಈಗ ಶಿಕ್ಷಕರ ವ್ಯವಸ್ಥೆ ಈಗ ಮಾತಾಡ್ತಾ ಇಲ್ಲ ನಾನು, ಏನಾಗ್ತಾ ಇದೆ ನಮ್ಮ ಭಾಗದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಅಂತ. ಸಾವಿರ ಶಿಕ್ಷಕರ ಹುದ್ದೆಗಳು ಖಾಲಿದ್ದಾವೆ ಅಂತಂದರೆ ಅದು ದಿನ ಬೆಳಗಾದರೆ ಖಾಲಿ ಬಿದ್ದದ್ದಲ್ಲ, ಅದೊಂದು ಅಕ್ಯುಮುಲೇಟ್ ಆಗ್ತಾ ಹೋದದ್ದು. ಆ ವಿಷಯ ನಾನು ಮಾತಾಡ್ತಾ ಇಲ್ಲ. ಅಂದರೆ ಅನೇಕರ ತ್ಯಾಗದಿಂದ ಇದನ್ನು ಸರ್ಕಾರ ಅರ್ಥ ಮಾಡಿಕೊಳ್ಳಬೇಕು. ಒಂದು ಸಂಸ್ಥೆ ಕಟ್ಟುವಾಗ ಅನೇಕರು ಇದಕ್ಕೆ ನಿಸ್ವಾರ್ಥವಾಗಿ ಕೊಡುಗೆ ಕೊಟ್ಟಿದ್ದಾರೆ. ಅದನ್ನು ಉಳಿಸುವ, ಬೆಳೆಸುವ ಒಂದು ಹೊಣೆಗಾರಿಕೆಯನ್ನು ಒಂದು ಆಡಳಿತ ತೆಕ್ಕೊಳ್ಳಬೇಕಾದದ್ದು, ಅದು ನೈತಿಕವಾದದ್ದು ಅಂತ ನಾನು ಭಾವಿಸುವವನು. ಈ ಹಿನ್ನೆಲೆಯಲ್ಲಿ ಬಹುಶಃ ಈ ಶಾಲೆಯ ಇದರ ಅಭಿವೃದ್ಧಿಯಲ್ಲಿ, ಇದರ ಬೆಳವಣಿಗೆಯಲ್ಲಿ, ಇದರ ಪ್ರಗತಿಯಲ್ಲಿ ಅನೇಕ ದಾನಿಗಳು ನಿಸ್ವಾರ್ಥವಾಗಿ ಅವರಿಗೆ, ಅವರ ಮಕ್ಕಳಿಗೆ ಅಂತಲ್ಲ, ಊರಿಗೆ ಅಂತ ಕಟ್ಟಿಸೋದು ನೋಡಿ. ಶಾಲೆ ಕಟ್ಟಿಸೋದು ಬೇರೆ ಯಾವುದಾದ್ರು ಅವರ ಮಕ್ಕಳಿಗೆ ಅಂತ ಇರ್ಬೋದು, ಆದರೆ ಶಾಲೆ ಕಟ್ಟಿಸೋದು ಮಕ್ಕಳಿಗೆ ಅಂದರೆ ಎಲ್ಲರ ಮಕ್ಕಳಿಗೆ ಅಂತ. ಎಂಥ ಯೋಚನೆ ನೋಡಿ. ನೀವು ಯಾವುದನ್ನು ಕಟ್ಟುವುದಾದರೂ ಕೂಡ ಒಂದು ಕೈಗಾರಿಕೆ ಅವರಿಗೆ, ಅವರ ಮಕ್ಕಳಿಗೆ ಹೋಗ್ಬೋದು. ಆದರೆ ಶಾಲೆ ಕಟ್ಟುವುದು ಯಾವಾಗ ಅಂತಂದರೆ ಎಲ್ಲ ಊರಿನವರಿಗೆ, ಎಲ್ಲ ಊರಿನ ಮಕ್ಕಳಿಗೆ ಎನ್ನುವ ಈ ದೃಷ್ಟಿಯಿಂದ ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯ ಶಿಕ್ಷಣ ಪರಂಪರೆ ಬೆಳ್ಕೊಂಡು ಬಂದಿದೆ. ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಶಿಕ್ಷಣ ಪರಂಪರೆಗೆ ಈ ಶಾಲೆ ತನ್ನದೇ ಆದ ಕೊಡುಗೆಯನ್ನು ಕೊಟ್ಟಿದೆ. ಇವತ್ತು ನಾವು ಮಾಡಬೇಕಾದದ್ದು ನಮ್ಮ ಎಲ್ಲ ಹಿರಿಯರನ್ನು ನೆನಪಿಸಿಕೊಳ್ಳಬೇಕಾದ ಸಂದರ್ಭದಲ್ಲಿ ಮತ್ತು ನಮ್ಮ ಮುಂದಿನ ದಾರಿಯನ್ನು ನಾವು ರೂಪಿಸಿಕೊಳ್ಳಬೇಕಾದ ಒಂದು ಅಗತ್ಯ ಇದೆ. ಇಂಥ ಒಂದು ಕಾಲಘಟ್ಟದಲ್ಲಿ 100 ವರ್ಷಗಳ ಸಾರ್ಥಕ ಸೇವೆಯನ್ನು ಸಲ್ಲಿಸಿ ಈ ಸಂಸ್ಥೆ ಇವತ್ತು ನಿಂತಿದೆ. ಇದರ 75 ವರ್ಷ ಆದರೂ ನಾನು ಬಂದಿದ್ದೇನೆ ಅಂತ ನೆನಪು. ಈ ಕಟ್ಟಡದ ಉದ್ಘಾಟನೆಗೆ ನನ್ನನ್ನು ಕರೆಸಿದ್ದಾರೆ. ಹಾಗಾಗಿ ಈ ಶಾಲೆಗೆ ನನಗೊಂದು ಒಂದು ಭಾವನಾತ್ಮಕವಾದ ಸಂಬಂಧವೂ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, 100 ವರ್ಷ ದಾಟಿದೆ. ನಮ್ಮಲ್ಲಿ 500 ವರ್ಷ, 1000 ವರ್ಷ ಹತ್ತಿರದ ಸಂಸ್ಥೆಗಳು, ಕನಿಷ್ಠ 300-400 ವರ್ಷದ ಶಿಕ್ಷಣ ಸಂಸ್ಥೆಗಳು ನಮ್ಮಲ್ಲಿ ಇವೆ. ಇದು 100 ವರ್ಷ ಆಗಿದೆ. ಇನ್ನು ಕೆಲವು 100ಗಳು ಹೀಗೆ ಸಾರ್ಥಕವಾದ ಸೇವೆಯನ್ನು ಈ ಸಂಸ್ಥೆ ಮಾಡುವಾಗೆ ಆಗಲಿ. ಊರಲ್ಲಿ ಇದ್ದವರು, ಊರು ಬಿಟ್ಟು ಹೋದವರು, ಊರಿಗೆ ಆಗಾಗ ಬಂದು ಹೋಗುವವರು ಎಲ್ಲರೂ ಈ ಶಾಲೆಯನ್ನು ವಿಚಾರಿಸ್ತಾ ಇರಲಿ. ಅಂದರೆ ಶಾಲೆಯನ್ನು ವಿಚಾರಿಸುವುದು ಅಂದರೆ ಒಂದು ಸಮಾಜವನ್ನು ವಿಚಾರಿಸುವುದಂತ. ಒಂದು ಶಾಲೆಯ ಸಮಸ್ಯೆಯನ್ನು ಕೇಳುವುದು ಅಂತಂದರೆ ಆ ಊರಿನ ಮಕ್ಕಳ ಸಮಸ್ಯೆಯನ್ನು ಕೇಳುವುದು ಅಂತ ಅರ್ಥ. ಇದು ನಾನು ಭಾವಿಸಿದ್ದು.
ಸುನೀಲ್ ಬಾಬುರವರಿಗೆ ಇವತ್ತು ಕಾರ್ಯಕ್ರಮ ಉಚ್ಚಿಲ ಬೋವಿ ವಿದ್ಯಾಸಂಸ್ಥೆಗಳ ಶತಮಾನೋತ್ಸವದ ಈ ಶುಭ ಸಂದರ್ಭದಲ್ಲಿ ಇಂದಿನ ಈ ಶುಭ ಸಂಜೆಯ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಮಾನ್ಯರಾದ ಡಾಕ್ಟರ್ ಚನ್ನಪ್ಪ ಗೌಡರು, ನಿವೃತ್ತ ಕುಲಸಚಿವರು, ಮಂಗಳೂರು ವಿಶ್ವವಿದ್ಯಾನಿಲಯ ಮಂಗಳೂರು, ಇವರಿಗೆ ಶತಮಾನೋತ್ಸವ ಸಮಿತಿಯ ಪರವಾಗಿ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಇನ್ನೋರ್ವ ಮುಖ್ಯ ಅತಿಥಿ ಮಾನ್ಯ ಶ್ರೀ ಮೊಹಮ್ಮದ್ ಆಲಿ ದುಬಾಯಿ, ಉದ್ಯಮಿಗಳು, ಶಾಲಾ ಹಾಗೂ ಈ ಶಾಲೆಯ ಹಳೆಯ ವಿದ್ಯಾರ್ಥಿಗಳು, ಇವರಿಗೂ ಕೂಡ ಶತಮಾನೋತ್ಸವ ಸಮಿತಿಯ ಪರವಾಗಿ ತುಂಬ ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ.